ಕುಡ್ಲದ ಮರ್ಮೈ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ನಮ್ಮ ಒಟ್ಟಿಗೆ ಎಲ್ಲರೂ ತುಳು ಕಲ್ತಿದ್ದೀರಾ ಸರ್? ಪಿಕ್ ಮಾಡ್ತೀರಾ ಮನೆಯಲ್ಲಿ? ಅತಾಪುಂಡು ಒಂತೆ ಬರ್ಬೋದು ಕಾಪಿ ಕಾರ್ಡ್ ಎಂಥ ಕಾಮಿಡಿ ಅಂತ ಪಡೀಲ್ ಅವರು ವಾಮಂಜೂರ್ ಅವರು ಎಂತೆಂಥ ಕಲಾವಿದರು. ನಾನು ಫೋನಲ್ಲಿ ನೋಡ್ತಿರ್ತೀನಿ. ಒಂದು ಹೊಳಪಿದೆ. ಐ ಥಿಂಕ್ ನಮ್ಮ ಒಂದು ಶಾರ್ಟ್ ಪ್ರೋಮೋ ಕಟ್ ಮಲ್ವಾ ಇಂಟರ್ವ್ಯೂ ಮಲ್ಪರದೇ ಬಿಡುಕೊಳ್ತಾರೆ. ಸರ್ ಇದು ಸೋಪು ತಗೊಳ್ಳಿ ನಮ್ಮ ಕಡೆಯಿಂದ ಫ್ರೀ. 25 years back ಡೈರಿ where he has written ಎಲ್ಲ ಇದೆ, ಅದು ಹಂಗೆ ಇದೆ. ಐ ವಿಲ್ ಬಿ ಸೂಪರ್ ಸ್ಟಾರ್ ಒನ್ ಡೇ ಮ್ಯಾನಿಫೆಸ್ಟೇಷನ್. ಅದು ಯಾವ ಆರ್ಟಿಸ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ಮತ್ತೆ ಸರ್ ಆಕ್ಟಿಂಗ್ ಬಹಳ ಚೆನ್ನಾಗಿದೆ ಅಂದ್ರ ಥ್ಯಾಂಕ್ ಯು ಅಂದೆ. ಓ ಇವರು ನೀವು ಹಾರ್ತಿರೋ ಬಾವುಟಕ್ಕೆ ದುರಾಂಕಾರ ಅನ್ನೋ ಚಿಕ್ಕ ಕಲ್ಲು ಕಟ್ಟಿದ್ರು ಕೂಡ ಹಾರ್ತಿರೋ ಬಾವುಟ ಕೆಳಗಿಳಿದು ನಿಂದು ಒಂದು ರೀಲಾ ಪಂಡ್ರೆ ಪೋಂಡ ಸೆನ್ಸರ್ ಹಾಕೊಂಡು ಅವನ್ ಫಸ್ಟ್ ಕಲ್ಪೇರು. ಏನ್ ಟೀಚರ್. ಆಗಸ್ಟ್ 7ಕ್ಕೆ ನಮ್ಮ ತುಳು ಪಿಕ್ಚರ್ ಸಿನಿಮಾ ರಿಲೀಸ್ ಆಗ್ಕೊಂಡು ಮಾತ್ರ ಎಲ್ಲ ಫ್ಯಾಮಿಲಿ ಸಮೇತ ಬರ್ತು ಜೊತೆ ಆಶೀರ್ವಾದ ಮಲ್ಪಲೆ. ಅಮ್ಮ ನೋಡಮ್ಮ ಟ್ರೈಲರ್ ಇದೇ ವಾಯ್ಸ್ ಹಾಕ್ಬೇಕು ನೋಡಿ. ನೀವು ಬಹು ನಿರೀಕ್ಷಿತ ಇಂಟರ್ವ್ಯೂ. Oh, hi. Welcome. Wait. Show change and then Nochi Indu Nikala favorite show. Gujjari Swarna presents Talk on Wheels powered by SP Customs and Cam Labs. Ini posat episode ge all by dan panaga Morris Garages Kodur Kavu Road upna MG showroom dulla. Welcome to the show. ಟಾಕ್ ಆನ್ ವೀಲ್ಸ್ ದ ಗೋಲ್ಡನ್ ಎಪಿಸೋಡ್ ಒಂದಿಕ್ಲೆ ಗೊತ್ತುಂಡು ಕಾತೊಂದುಲ್ಲರ್ ಬಟ್ MG ಶೋರೂಮ್ ಬತ್ತಿ ಬೊಕ್ಕ ಓ ಗಾಡಿ ಡ್ಯಾನಿ ಗೋಲ್ಡನ್ ಎಪಿಸೋಡ್ ಶುರು ಮಲ್ಪ ನಿಕುಲ್ ಕಾತೊಂದಿರ್ತಾರೆ ಅಂಡ ಇಂದುವೆ ಗಾಡಿ ಓ ಒಂದು ಪನ್ಪ ಫಾಲೋ ಮೀ. ಮಾರಿಸ್ ಗ್ಯಾರೇಜ್ MG ಕೂಳೂರು ದೆಂಕುಲ್ಲು ಪಿದಾಡೊಂದುಲ್ಲ ಗಾಡಿಯಲ್ಲಿ ನಾನು ಪಂಡೆ ಒಂಜಿ ಮಲ್ಲ ಸ್ಟಾರ್ ಬಣ್ಣ ಒಂಜಿ ಮಲ್ಲ ಗಾಡಿ ಬೋಡೊಂದು. ಸೊ ಮೆಜೆಸ್ಟಿಕ್ ಆಯನ್ ಅಂಚಿತ್ತಿನ ಮಾರಿಸ್ ಗ್ಯಾರೇಜ್ MG ಮೆಜೆಸ್ಟರ್ ಇನಿ ನಮ್ಮ ಕೈಟುಂಡು. ಸೊ ದಿಸ್ ಇಸ್ ಅ ವೆರಿ ಬ್ರ್ಯಾಂಡ್ ನ್ಯೂ ಕಾರ್ ಆಫ್ ಮಾರಿಸ್ ಗ್ಯಾರೇಜ್. 2-wheel ಡ್ರೈವ್ 4-wheel ಡ್ರೈವ್ ಪಂತಿನ ವೆಹಿಕಲ್ ಸ್ಪೇಷಿಯಸ್ ಐತ ಒಟ್ಟಿಗೆ ಎನರ್ಜಿ ಪವರ್ ಆವಡು ವಂಡರ್ಫುಲ್. ಆ್ಯಂಡ್ ಗಾಡಿ 2-wheel 4-wheel ಬುಡ್ಪುನಕ್ಲೆ ಗೊತ್ತುಪ್ಪು ಡಿಫರೆನ್ಷಿಯಲ್ ಆಕ್ಸೆಸ್ ಏತ್ ಇಂಪಾರ್ಟೆಂಟ್ ಆಪುಂಡು. ನೆಟ್ 3 ಡಿಫರೆನ್ಷಿಯಲ್ ಮೋಡ್ ಉಂಡು. ಸೊ ಫ್ರಂಟ್ ವೀಲ್ಸ್ ಬೋಡಿತ್ನ ನಿಕ್ಲೆಗೆ ಎಂಗೇಜ್ ಮಲ್ಪೊಲಿ, ಬ್ಯಾಕ್ ವೀಲ್ಸ್ ಬೋಡಿತ್ನ ಬ್ಯಾಕ್ ವೀಲ್ಸ್ ಎಂಗೇಜ್ ಮಲ್ಪೊಲಿ, ವಾಟರಿ ಪೊಸಿಷನ್ಸ್ ಇತ್ನ ಅಲ್ಪಲ ನಿಕ್ಲೆಗೆ ದಿಸ್ ವಿಲ್ ಡೆಫಿನೆಟ್ಲಿ ಮೂವ್ ಇನ್ ದಟ್ ಟೆರೇನ್ ಆಸ್ ವೆಲ್. ಸೊ ಒವ್ವೇ ಟೆರೇನ್ಸ್ ಇಗ್ಲ ಆಸ್ ಪರ್ ದಿ ರೆಕಾರ್ಡ್ಸ್ ದೇ ಸೇ ಅಬೌಟ್ 8 to 10 ಟೆರೇನ್ಸ್ ಮುಟ್ಟ ಈ ಗಾಡಿನ ಆರಾಮಡು ಕೊನೊಲಿಂದ. ಬಟ್ ರೋಡ್ ಗಾಡಿ ಪೋಂದು ನಗ ಪಿದೈಡ್ ತೋಜು ನಂಚಿತ್ತಿನ ಒಂಜಿ ನೆತ್ತ ಮೆಜೆಸ್ಟಿಕ್ ಅಪಿಯರೆನ್ಸ್ ದಾದೊಂಡ. I have to tell you, Majester is the one that you have to go to. But now I am going to one of the most golden opportunities, golden moments of my life, golden moment of Tulu film industry, and golden moment for everybody who is watching this. Air ಬರೋದು ಅಂತ ತೊಂದುಲ್ಲರು ಮಾತಾಡಕ್ಕೆ ಖುಷಿ ಅವು ಆಯ್ತೊಟ್ಟಿಗೆ ನೀವು ಒಂದು ಫಸ್ಟೇ ಬಂದು ಬಿಡ್ಪೆ. ನಮ್ಮ ಶೋ ಈತ್ನಡ ತುಳುಟು ಪಾತ್ರ ಅಂದಿತ್ತ, ಬಟ್ ಇನಿ ನಮ್ಮ ಶೋಟ್ ಒಂದೇ ಕನ್ನಡ ಪಾತಿರುವ ತಪ್ಪಣ ನಮ್ಮ ಉಪ್ಪುನು ತುಳುವರು ಕರ್ನಾಟಕಡೆ. ಸೊ ನಮ್ಮ ತುಳುಲ್ನ ಪಾತಿರುವ ಕನ್ನಡನ ಪಾತಿರುವ ಇನಿ ದಾಯಗನ್ ಕನ್ನಡ ಪಾತಿರೊಂದಿಲ್ಲ ಬಂದಾಗ ನಮ್ಮ ಇನಿತ್ತ ಗೆಸ್ಟ್ ಇರುಲ್ಲೇರ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟಾರ್ಸ್ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ತಮ್ಮನೇಲಿ ತೂದ್ನಿಕ್ಲೆ ಗೊತ್ತುಂಡು. ಸೊ ಆ್ಯಂಡ್ ಗೋಲ್ಡನ್ ಆಪರ್ಚುನಿಟಿ. ಸೊ ಅಫ್ ಕೋರ್ಸ್ ಇಟ್ ಈಸ್ ನಿಮ್ಮೆಲ್ಲರ ನೆಚ್ಚಿನ ಗೋಲ್ಡನ್ ಸ್ಟಾರ್ ಗಣೇಶ್ ನಮ್ಮ ಜೊತೆಗೆ ಇವತ್ತು ಟಾಕ್ ಆನ್ ವೀಲ್ಸ್ ಅಲ್ಲಿ ಇರ್ತಾರೆ. ಸೊ ರೆಡಿ ಹಾಗಾದ್ರೆ ಅವ್ರನ್ನ ಹೋಗಿ ಪಿಕ್ ಮಾಡೋಣ.
ಹಾಯ್ ವೆಲ್ಕಮ್ ಟು ಗುಜ್ಜಾಡಿ ಸ್ವರ್ಣ ಪ್ರೆಸೆಂಟ್ಸ್ ಟಾಕ್ ಆನ್ ವೀಲ್ಸ್ ಗೋಲ್ಡನ್ ಎಪಿಸೋಡ್ ಪಂಡೆ. ಸೊ ಗೋಲ್ಡನ್ ಎಪಿಸೋಡ್ದಾಗ ನಿಕ್ಲೆಗ್ಲ ಗೊತ್ತುಂಡು ಇನಿ ನಮ್ಮ ಶೋಟು ನಮ್ಮ ಮಸ್ತ್ ಮೋಕೆ ಮಲ್ಪೊಂದು ಅಂಚಿಂತಿನ ನಮ್ಮ ಕುಡ್ಲದ ಮರ್ಮೈ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ನಮ್ಮೊಟ್ಟಿಗೆ ಉಳ್ಳರು. ಸರ್ ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್ ಟು ಟಾಕ್ ಆನ್ ವೀಲ್ಸ್ ಸರ್. ನನ್ನ ಜೊತೆ ನಮ್ಮನ್ನ ನಂಬಿ ಕಾರಲ್ಲಿ ಕೂತು ಕರ್ಕೊಂಡು ಹೋಗ್ಬೇಕಾದ್ರೆ ಹಾ ಗಾಡಿಯಲ್ಲಿ ನಾವು ಡ್ರೈವಿಂಗ್ ಬರುತ್ತೆ ಇಲ್ವ ಅಂತ ಕೇಳಿಲ್ಲ, ಬಟ್ ನೀವು ಕೂತ್ಕೊಂಡ್ಬಿಟ್ರಿ. ಸೊ ದಟ್ ಸೇಸ್ ಯು ಲವ್ ಅಸ್, ಯು ಲವ್ ಎವ್ರಿ ಒನ್ ಅರೌಂಡ್ ಯು. ದಟ್ ಗೋಸ್ ವಿತೌಟ್ ಸೇಯಿಂಗ್. ಎಸ್ ಸರ್, ವೆಲ್ಕಮ್ ಟು ಮ್ಯಾಂಗ್ಳೂರ್. ಈಗ ಇಳಿತಿದ ತಕ್ಷಣ ಫಸ್ಟ್ ಸರ್ ನಿಮ್ಗೆ ಮಂಗಳೂರು ಅಂದ್ರೆ ನೆನಪೇನು ಬರುತ್ತೆ ಸರ್, ಶಿಲ್ಪಾ ಮೇಡಮ್ನ ಬಿಟ್ಟು? ಮಂಗಳೂರು ಅಂದರೆ ಒಳ್ಳೆ ಮಳೆ ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ. ಮಳೆ, ಮುಂಗಾರು ಮಳೆ, ಮಳೆ, ಪೋಸ್ಟರ್ಸ್ ಇದೆ. ಪಿಕ್ಚರ್ ಮಂಗಳೂರಲ್ಲಿ ಇಳಿದ ತಕ್ಷಣ ಎಲ್ಲಾ ಕಡೆ ಪಿಕ್ಚರ್ ಕಾಣಿಸ್ತಾ ಇದೆ. ಒಳ್ಳೆ ಊಟ, ದೇವಸ್ಥಾನ, ಒಳ್ಳೆ ಜನ, ಕಲ್ಚರ್, ವೆರಿ ರಿಚ್ ಕಲ್ಚರ್, ಇದೇ ನೆನಪಾಗೋದು ನನಗೆ. ಇಲ್ಲಿನ ಕಲೆ, ಸಂಸ್ಕೃತಿ ಅದೆಲ್ಲವನ್ನ ಕೂಡ ಫಾಲೋ ಮಾಡ್ತೀರಲ್ಲ ಸರ್ ನೀವು? ಖಂಡಿತ. ಅಂಡ್ ನೀವು ಇಲ್ಲಿನ ಆರ್ಟಿಸ್ಟ್ಗಳನ್ನು ತುಂಬಾ ಪ್ರೀತಿ ಮಾಡ್ತೀರಾ ಅಂತ ನಾನು ಕೇಳ್ಪಟ್ಟೆ. ಯಾಕಂತ ಹೇಳಿದ್ರೆ ದೇವದಾಸ್ ಕಾಪಿಕಾಡ್ ಸರ್ ಅವ್ರ ಬಗ್ಗೆ ಹೇಳ್ತೀರಾ, ಮಾಸ್ಟರ್ ಕಾಮಿಡಿ ತುಂಬಾ ಚೆನ್ನಾಗಿರುತ್ತೆ ಅಂತ. ಬೋಳಾರ್ ಸರ್ ಅವ್ರು ಕೂಡ ನಿಮ್ ಜೊತೆಗೆ ಇದು ಮಾಡಿದ್ದಾರೆ. ನಾನು ನೋಡಿ ಹೀರೋ ಆಗಕ್ಕಿಂತ ಮುಂಚೆಯಿಂದನೂ ಬರ್ತಾ ಇದ್ದೀನಿ ಇಲ್ಲಿ. ಸ್ನೇಹಿತರು ಅವ್ರ ಜೊತೆ ಬಂದಾಗ ಅವ್ರು ಯಾವಾಗಲೂ ಹೇಳೋರು ದೇವದಾಸ್ ಕಾಪಿಕಾಡ್ ಎಂಥ ಕಾಮಿಡಿ ಅಂತ. ಮೇಷ್ಟ್ರು ಬೋಳಾರ್ ಅವರು, ಕಾಪಿಕಾಡ್ ಸಹ ಅಣ್ಣ, ಆ್ಯಂಡ್ ಪಡೀಲ್ ಅವರು, ವಾಮಂಜೂರವರು ಎಂತೆಂಥ ಕಲಾವಿದರು. ರಂಗಭೂಮಿಲಿ ಆ ಎಕ್ಸ್ಪೀರಿಯನ್ಸ್ ಎತ್ಕೊಂಡು ಬರೋದಿದೆಯಲ್ಲ, ಆ ಶ್ರಮ, ಆ ಕಷ್ಟ ಅವ್ರಿಗೆ ಗೊತ್ತು. ಸೊ ಅವ್ರದ್ದು ನಾಟಕಗಳೆಲ್ಲ ನಿಮ್ಮ ಮನೆಗೆ ವಿಡಿಯೋಸ್ ತುಣುಕುಗಳೆಲ್ಲ ಬರ್ತಾ ಇರುತ್ತೆ. ಈಗ ಸಿನಿಮಾ ತುಣುಕು ಕೂಡ ಬರ್ತಾ ಇರುತ್ತೆ. ಈಗ ಸಿನಿಮಾ, ಪಿಕ್ಚರ್ ಪ್ರಮೋಷನ್ ಎಲ್ಲ ಬರ್ತಾ ಇರುತ್ತೆ. ತುಳು ಕಲ್ತಿದ್ದೀರಾ ಸರ್? ಪಿಕ್ ಮಾಡ್ತೀರಾ ಮನೆಯಲ್ಲಿ? ಅತಾಪುಂಡು ಒಂತೆ ಬರ್ಬೋದು. ಜೋಕುಲ್ ಪಾತಿರ್ ಬೇರೆ ಅಂದತಿ ಜೋಕುಲ್ ಎಲ್ಡರ್ ಒನ್ ಮಲ್ಲಾಲ್ ಪಾತಿರ್ ಮಲ್ಲ ಪಾತ್ರ ಎಲ್ಲಿ ಆಯ್ತಾ ಕಲ್ತೊಂದಿಲ್ಲ ಆಯ್ಲ ಮಲ್ಲನ ಕಲ್ಪೆ. ಗಾಡಿಲಿ ಬಂದಾಯ್ತು, ಡ್ರೈವ್ ಹೋಗ್ತಾ ಇದೀವಿ, ತುಂಬಾ ಖುಷಿ ಆಗ್ತಾ ಇದೆ. ಅದ್ರ ಜೊತೆಗೆ ನೀವೇ ಹೇಳಿದ್ರಿ ಮಂಗಳೂರು ಫುಡ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಸರ್ ನಿಮಗೆ? ಸೊ ಹಾಗಾದ್ರೆ ಊಟ ಮಾಡ್ಕೊಂಡೆ ನಾವು ಮಾತಾಡೋಣ. ತುಂಬಾ ಹೊಟ್ಟೆ ಹಸಿತಾ ಇದೆ, ನಡ್ರಿ ಫಸ್ಟ್. ಸರ್ ಇದನ್ನ ನೋಡಿದ ತಕ್ಷಣ ಇವತ್ತು ನಮ್ಮ ಸ್ಕ್ರೀನ್ ಜಾಸ್ತಿ ಹೊಳಪಿದೆ. ಸೊ ವೆರಿ ಥ್ಯಾಂಕ್ಫುಲ್ ಟು ಯು, ವೆರಿ ಥ್ಯಾಂಕ್ಸ್ ಸರ್. ನಮ್ಮೆಲ್ಲರ ನೆಚ್ಚಿನ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ನಮ್ಮ ಜೊತೆಗೆ ಇವತ್ತು ಟಾಕ್ ಆನ್ ವೀಲ್ಸ್ ಅಲ್ಲಿ ನಮ್ಮ ಜೊತೆಗೆ ಇರ್ತಾರೆ ಅನ್ನೋದೇ ತುಂಬಾ ಖುಷಿ ಸರ್. ವೆಲ್ಕಮ್ ಟು ದ ಶೋ ಫಸ್ಟ್ ಆಫ್ ಆಲ್, ಅಂಡ್ ವೆಲ್ಕಮ್ ಟು ಮ್ಯಾಂಗ್ಳೂರ್. ಹೇಳ್ಬೇಕು ಅಂತಲ್ಲ ಸರ್, ಮಂಗಳೂರಿಗೆ ನಿಮಗೆ ಡೈಲಿ ವೆಲ್ಕಮ್ ಇರುತ್ತೆ ಅಂತ ಅನ್ಸುತ್ತೆ ಅಲ್ವಾ ಸರ್ ಮನೇಲಿ? ಹೌದು. ಸೊ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಇನಿ ನಮ್ಮೊಟ್ಟಿಗೆ ಉಲ್ಲೇರಂದಾಂಡ ಐಕ್ ಅರೆ ಇಡಿಯಲ್ಲ 93 ಕುಲ್ಲಾದಿ ನಂಚಿತಿನ ಒಂಜಿ ಬಿಗ್ ಪವರ್ ಐ ಫೀಲ್. ಅದನ್ನ ಒತ್ತಬೇಡಿ, ಕ್ಯಾಮೆರಾ ಕೆಡ್ದಾಗ ಫೋನ್ ಆಫ್ ಮಾಡಿಸ್ಬೋದು. ಭೋಜನದ ಫೋನ್ ಹೇಳ್ಬಿಡಿ, ಫೋನ್ ಬಂದಿದ್ದು ಇದು ಮಾಡಿದ್ದು. ಅದು ಹಿಂಗ್ ಮಾಡಿ ಒಂದೇನೋ ನಾನು ಫೋನ್ ಅನ್ನು ನೋಡ್ತಿದ್ದೆ. ಒಂದು ಹೊಳಪಿದೆ. ಹೇಳ್ಬಿಡಿ ಆಡಿಯನ್ಸ್ಗೆ, ಅದು ಫೋನ್ ಇದೆ. ಫೋನ್ ಅಲ್ಲ, ವೆಲ್ ಐ ಥಿಂಕ್ ಇಡೀ ಶೋ ಅಲ್ಲಿ ನಾವೇನಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ವಿ, ಕೈ ಮೇಲೆ ಇಡು. ಇಡೀ ಶೋ ಅಲ್ಲಿ ನಮಗೇನಾಗುತ್ತೆ ಅಂದ್ರೆ ಜನ ನನ್ನನ್ನ, ಅರ್ಜುನ್ನ, ನಿತ್ಯ ನಮ್ಮೂರನ್ನ ತಪ್ಪು ತಿಳ್ಕೊತಾರೆ. ಪರವಾಗಿಲ್ಲ. ಫೋನ್ ಬಂದಿದ ತಕ್ಷಣ ಅಲ್ಲಿ ಹೋಗುತ್ತಾ, ನಾವ್ ಹಿಂಗಂತ. ಐ ಥಿಂಕ್ ನಮ್ಮ ಒಂದು ಶೋ ಪ್ರೋಮೋ ಕಟ್ ಮಲ್ಪ ಇಂಟರ್ವ್ಯೂ ಮಲ್ಪರನೇ ಬಿಡ್ಬಿಡ್ತಾರೆ. ಎನ್ನ ಪ್ರೋಮೋ ಕಟ್ ಅದಾಣದೇನು. ಸೊ ದಿಸ್ ಇಸ್ ದ ಪ್ರೋಮೋ ಕಟ್. ಸೊ ಇಡೀ ಶೋ ಅಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದು ಇದನ್ನೇ ಸರ್. ಅಂಡ್ ನೀವು 20 years ಇಂದ 20 ವರ್ಷದಿಂದ 40 ಸಿನಿಮಾದಲ್ಲೂ ಎವ್ರಿ ಟೈಮ್ ಯು ಹವ್ ಮೇಡ್ ಅಸ್ ಲಾಫ್, ಅಂಡ್ ಇನ್ ರಿಯಲ್ ಲೈಫ್ ಕೂಡ ಅದನ್ನೇ ಮಾಡ್ತಾ ಇದ್ದೀರಾ. ಇದೇ ಬೇಕಾಗಿರೋದು. ಸೊ ನಾನಂತೂ ರೆಡಿ ಸರ್. ಟುಡೇ ಐ ಆಮ್ ರೆಡಿ ಟು ಹಿಂಗ್ ಮಾಡ್ತಾನೆ, ರೆಡಿ.
ಏನೇ ಅದು ನಡೆಯೋದು ನಾನು ಸಿಕ್ಕಿರೋ ಗೋಲ್ಡನ್ ಆಪರ್ಚುನಿಟಿ ಇದು ಅಂತ ಇವತ್ತು ಸಿಕ್ಕಿರೋ ಗೋಲ್ಡನ್ ಆಪರ್ಚುನಿಟಿ ಇದೆ. ಥ್ಯಾಂಕ್ ಯು ವೆರಿ ಮಚ್ ಇಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ದಕ್ಕೆ. ಆ್ಯಂಡ್ ನಾನು ನಿಮ್ಮ ವಿಡಿಯೋ ನೋಡಿದ್ದೀನಿ, ಫ್ಯಾಂಟಾಸ್ಟಿಕ್. ತುಂಬ ಚೆನ್ನಾಗಿ ಮಾತಾಡ್ತೀರಿ. ಯು ಹ್ಯಾವ್ ಒನ್ ಗುಡ್ ಸ್ಕ್ರೀನ್ ಪ್ರೆಸೆನ್ಸ್. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು. ತುಂಬ ಚೆನ್ನಾಗಾಗಲಿ ನಿಮಗೆ. ಎಸ್ ಥ್ಯಾಂಕ್ ಯು ಸರ್. ಹಾಗೆ ಶಿಲ್ಪ ಗಣೇಶ್ ಮ್ಯಾಮ್ ಅವರಿದ್ದಾರೆ, ಅವರು ಕೂಡ ಸ್ವಾಗತ. ಆ್ಯಂಡ್ ಪಿಕ್ಚರ್ನ ಹೀರೋ ನಮ್ಮ ಜೊತೆಗೆ ನಿತ್ಯ ಪ್ರಕಾಶ್ ಬಂಟ್ವಾಳ್ ಇದ್ದಾರೆ. ಆ್ಯಂಡ್ ಔಟ್ ಆಫ್ ಆಲ್ ಆಫ್ ದೀಸ್ ಸೆಲೆಬ್ರಿಟೀಸ್ ಇವರೆಲ್ಲರೂ ಜೊತೆಗೆ ಸೇರಿ ನಮ್ಮ ಜೊತೆಗೆ ಸೇರ್ಕೋಬೇಕಾದ್ರೆ ಒಂದು ದೊಡ್ಡ ಸಪೋರ್ಟ್ ಆಗಿ ತುಳು ಫಿಲ್ಮ್ ಇಂಡಸ್ಟ್ರಿ ಕಿಂಗ್ ಆಫ್ ಆಕ್ಷನ್ ಅರ್ಜುನ್ ದೇವ್ ಇಸ್ ಹಿಯರ್. ಸೊ ವೆರಿ ವಾರ್ಮ್ ವೆಲ್ಕಮ್. ಸೊ ಮೊರೆ ನಮ್ಮ ಒಟ್ಟು ಕುಲ್ದು ಪಾತೆಡ್ದ ಇನಿ ಗಣೇಶ್ ಒಟ್ಟು ಕುಲ್ದು ಪಾತೆ ರೆಡಿ ಆತ ಅವು ಇಡೀ ಉಪ್ಪು ನಾವು ಇತ್ತೆ ಉಪ್ಪು ನಾವು ಎಂಗ್ಲೆಗ್ ಉಪ್ಪು ನಾವು. ಸೊ ನೀವೇ ಹೇಳಿದ್ರಿ ಸರ್, ಶುರು ಮಾಡ್ಬೇಕಾದ್ರೆ ಲೇಡೀಸ್ ಫಸ್ಟ್, ನಾವು ಅವರಿಂದ ಶುರು ಮಾಡಬೇಕು. Correct ಅಲ್ಲ sir? ಎಸ್, ಒಂದು ದೇವರ ನಾಮವನ್ನು ಹಾಡಿಸಿ ಸಿಂಗರ್. ಸೊ ಅವ್ರು ಇವಾಗ ಬರೀ ಪ್ರೊಡ್ಯೂಸರ್ ಮಾತ್ರ ಅಲ್ಲ. ಯಾವ ಹಾಡು ಹಾಡಿದ್ದೀಗ? ಯಾವುದು? ಒಂದು ಒಳ್ಳೆ ಒಂದು ದೇವರ ನಾಮವನ್ನು ಕೀರ್ತನೆ ಹಾಡಿ. ಅನ್ನ ಬರೀ ಪ್ರೊಡ್ಯೂಸರ್ ಒಂದಿಲ್ಲ. ಮಾತ್ರ ಅಲ್ಲ, ಇವಾಗ ಮ್ಯಾಮ್ ಪ್ರೊಡ್ಯೂಸರ್ ಜೊತೆಗೆ ಸಿಂಗರ್ ಅಂಡ್ ದಟ್ಸ್ ನೀವು ಹಾಡಿಲ್ಲ ಅಂದ್ರೆ ಸಿಂಗರ್ ಗೋಮಾನ ಮಾಡ್ದಂಗೆ. ತೊಂದ್ರೆ ಇಲ್ಲ. Yeah, tell me. ಇದೆ ನಮ್ಮ ಪೂರ ಗಣೇಶ್ ಸರ್ ಸ್ಕ್ರೀನ್ ಇಡೆ ಸುತ್ತೀನಿ. ಯು ಆರ್ ಸಂಬಡಿ ಹೂ ಹ್ಯಾಸ್ ಸೀನ್ ವೆರಿ ಕ್ಲೋಸ್ಲಿ. ಗಣೇಶ್ ಸರ್ ಬಗ್ಗೆ ನಮ್ಗೆ ಗೊತ್ತಿಲ್ದಿರೋ ವಿಚಾರದಿಂದ ನಾವು ಈ ಶೋನ ಶುರು ಮಾಡೋಣ. ನೀವು ಅವರನ್ನ ಡೈಲಿ ನೋಡ್ತೀರಾ. ಸೊ ಗೊತ್ತಿಲ್ಲದೆ ಇರೋ ವಿಷಯ ಅಂತ ಏನು, ಹಿ ಈಸ್ ಕ್ವೈಟ್ ಅನ್ ಓಪನ್ ಪರ್ಸನ್ ಅನುರಾಗ್. ಅಂದ್ರೆ ಯಾವ ಥರ ಅಂತ ಹೇಳಿದ್ರೆ, ವಾಟ್ ಹಿ ಈಸ್ ಹಿಯರ್, ಹಿ ಈಸ್ ಲೈಕ್ ಎವ್ರಿವೇರ್. ಆ ಥರ ಎಲ್ಲರೂ ನಗ್ಸೋದು, ಒಂದು ಖುಷಿ ಪಡಿಸೋದು. ಹಿ ಮೇಕ್ಸ್ ಎವ್ರಿ ಒನ್ ಹ್ಯಾಪಿ ಅರೌಂಡ್ ಹಿಮ್. ದಟ್ ಈಸ್ ಹಿಸ್ ಬೆಸ್ಟ್ ಕ್ವಾಲಿಟಿ. ಆಯ್ತಲ್ಲ. ಬಟ್ ಗೊತ್ತಿಲ್ಲದೆ ಇರೋದು ಅಂತ ಹೇಳಿದ್ರೆ, ನಾರ್ಮಲಿ ಅದು ಸಿನಿಮಾ ಆಕ್ಟರ್ಸ್ಗಳು ಅಂತ ಹೇಳಿದ್ರೆ ನಾವು ತೀರಾ ಶಿಸ್ತಿನ ಮನುಷ್ಯ. ಓಕೆ, ವೆರಿ ನಾವು ಇನ್ಫ್ಯಾಕ್ಟ್ ಡಿಸಿಪ್ಲಿನ್. ಐ ವಾಸ್ ಜಸ್ಟ್ ಟಾಕಿಂಗ್ ಟು ಅರ್ಜುನ್ ಅಬೌಟ್ ಇಟ್. ಬೆಳಿಗ್ಗೆ 5:30 ಎದ್ದು ಅವರ ಎಕ್ಸಸೈಸು, ಅವರ ಮೆಡಿಟೇಷನು, ಅವರ ಊಟ, ಅವರ ಪ್ರತಿಯೊಂದನ್ನು ಕೂಡ ಅವರು ಅಂದರೆ ನೋಡ್ಕೊಂಡು ಬರ್ತಾರೆ. ಅದು ಐ ಥಿಂಕ್ ದಟ್ ಈಸ್ ಒನ್ ಥಿಂಗ್ ವಿ ಟು ಲರ್ನ್ ಫ್ರಮ್. ಆ ನಗು ಮುಖ, ಆ ಎಲ್ಲರನ್ನೂ ಖುಷಿ ಪಡಿಸೋದು ಅಲ್ಲದೆ ಬೇರೆಲ್ಲ ಆ ಶಿಸ್ತಿಂದ ಇದಿದೆ ಅಲ್ವಾ, ದ್ಯಾಟ್ ಸೈಡ್ ಆಫ್ ಪೀಪಲ್ ಐ ಥಿಂಕ್ ದೇ ಡೋಂಟ್ ನೋ ಮಚ್ ಅಬೌಟ್ ಹಿಮ್. ಓಕೆ, ಸೊ ಈ ಫಸ್ಟ್ ಕ್ವಶನ್ ಆದಮೇಲೆ ಶುಭಾರಂಭ ಆಯಿತು ಸರ್. ಐ ಕಮ್ ಟು ಯು. ಮಂಗಳೂರಿಗೆ ಬಂದಿದ್ದೀರಾ ಸರ್? ಮಂಗಳೂರು ನಿಮ್ಗೆ ಹೊಸತಲ್ಲ. ನಿಮ್ಮ ಫಸ್ಟ್ ಪ್ರೊಡ್ಯೂಸರ್ ಮಂಗಳೂರು ಅವರೇ. ನಿಮ್ಮ ಫಸ್ಟ್ ಸಿನಿಮಾ ಕೂಡ ಮಂಗಳೂರು ಭಾಗದಲ್ಲಿ ಸುಮಾರು ಕಡೆ ಶೂಟಿಂಗ್ ಆಗಿದೆ. ನಾನು ಸೀರಿಯಲ್ಗೂ ಬಂದಿದ್ದೀನಿ ಶೂಟ್. ಮಂಗಳೂರಿಗೆ ವಠಾರ ಅಂತ ಒಂದು ಸೀರಿಯಲ್. ಓಕೆ, ಮಂಗಳೂರು ಬಂದಿದ್ರು. ವಠಾರ ಸೀರಿಯಲ್. ವಾವ್. ಉಳ್ಳಾಳ ಬೀಚ್ ಇದೆಯಲ್ಲ, ಸೋಮೇಶ್ವರ ಬೀಚ್, ಅಲ್ಲೇ ಒಂದು 15 days ಶೂಟ್ ಮಾಡಿದ್ವಿ ವಠಾರ ಸೀರಿಯಲ್. ಸೊ ಹಾಗಾದ್ರೆ ಕನೆಕ್ಷನ್ ಮಂಗಳೂರು ಜೊತೆಗೆ ಯಾವತ್ತಿಂದನೂ ಇದೆ, ತುಂಬಾ ಸಮಯದಿಂದ. ಹೌದೌದು. ಮೋಸ್ಟ್ಲಿ ಅಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಬಂದಿದ್ದು. ಏನಂತ? ಅಲ್ಲ, ನಾನು ಅದೇ ಕೇಳೋಕ್ ಬಂದೆ ಸರ್. ನಿಮ್ಮ ಮಂಗಳೂರು ಟೆಂಪಲ್ಸ್ಗಳಿಗೆ ತುಂಬಾ ಫೇಮಸ್, ರಿಲಿಜಿಯಸ್ ಪ್ಲೇಸಸ್ಗಳಿಗೆ, ಊಟಕ್ಕೆ ಫೇಮಸ್, ಕಾಲೇಜಸ್ ಇದೆ. ಅಂಡ್ ನಾವೆಲ್ಲರೂ ಕೂಡ ಒಪ್ಕೊಳ್ತೀವಿ, ಎಲ್ಲರ ಜೊತೆಗೆ ಸೇರಿಸ್ತಾ ಇದ್ದೀನಿ ಬಿಕಾಸ್ ಐ ಹ್ಯಾವ್ ಟು ಬಿ ಸೇಫ್. ಹುಡುಗಿರು ತುಂಬಾ ಚೆನ್ನಾಗಿದ್ದಾರೆ ಮಂಗಳೂರಲ್ಲಿ. ಸೊ ಈ ವಠಾರ ಸೇಫ್ ಯಾಕೆ ಸೇರಿಸ್ಬಿಟ್ಟು ಮಂಗಳೂರಲ್ಲಿ ಹೆಣ್ಮಕ್ಳು ಸುಂದರವಾಗಿದ್ದಾರೆ. ಅವ್ರ ಬಾಯಿಂದ ಬಂದ್ರೆ Very ತುಂಬಾ casual. ಚೆನ್ನಾಗಿರುತ್ತೆ. ವೆರಿ ಗುಡ್. ಎಸ್, ಒಟ್ಟಿಗೆ ಸೇರಿಸಿ ಹೇಳ್ತಾ ಇದ್ದೀನಿ. ಆ ದೇವ್ರ ದಯ ಸರ್, ಫೋನ್ ಮೇಲೆತ್ತು. ಫೋನ್ ಇಲ್ಲಾಂದ್ರೆ ಹಿಂಗ್ ಮಾಡ್ತಿದ್ದ. ನಾವು 3 ಸೇರಿಸಿ ಹೇಳ್ತಾ ಇದ್ದೀವಿ. ಮಂಗಳೂರು ಅಂತ ಹೇಳಿದ್ರೆ ನಿಮಗೆ ಮೈಂಡಿಗೆ ಬರುವಂತ ಮೊದಲ ವಿಚಾರ ಯಾವುದು ಸರ್? ದೇವರೇ, ದೇವರು, ಇಲ್ಲಿನ ರಿಲಿಜಿಯಸ್ ಜಾಗಗಳು. ರಿಲೀಜಿಯಸ್ ನಂಗೆ ಭಾಳ ಇಷ್ಟ. ಕೊಲ್ಲೂರು, ಹಟ್ಟಿ ಅಂಗಡಿ. ಹೌದು, ವಿನಾಯಕ ಗಣಪತಿ ನನ್ನ ಫೇವ್ರೆಟ್ ಹಟ್ಟಿ ಅಂಗಡಿ. ಓಕೆ, ವಿನಾಯಕ ಟೆಂಪಲ್. ನಾನು ಯಾವಾಗ ಬಂದರೂ ಅಲ್ಲಿ ವಿಸಿಟ್ ಕೊಟ್ಟೇ ಕೊಡ್ತೀನಿ. ಐ ಡೋಂಟ್ ನೋ, ಬಟ್ ನನಗೆ ಯಾವಾಗ ಅಲ್ಲಿ ಬಂದಾಗಲೂ ಆನ್ಸರ್ ಸಿಕ್ಕಿದೆ. ಹಟ್ಟಿ ಅಂಗಡಿಯಲ್ಲಿ ಆನ್ಸರ್ ಸಿಕ್ಕಿದೆ ನನಗೆ. ಇದು ಎನಿ ವರ್ಕ್, ಇದು ಲೇಟ್ ಆಗುತ್ತೆ, ಇದು ಬೇಗ ಆಗುತ್ತೆ. ಐ ವಿಲ್ ಟೆಲ್ ಯು ಒಂದು ಬ್ಯೂಟಿಫುಲ್ ಇನ್ಸಿಡೆಂಟ್. ನಾನು ಮುಂಗಾರು ಮಳೆ ಶೂಟ್ ನಡೀತಾ ಇತ್ತು ಅವಾಗ. ನಾನು ಹಟ್ಟಿ ಅಂಗಡಿ ಕರ್ಕೊಂಡು ಹೋದ್ರು ನನ್ನ. ಇಲ್ಲೊಂದು ಅವಾಗ ಚಿಕ್ಕದು 2006 ಬಿಗಿನಿಂಗ್ ಚೆಲ್ಲಾಟ ಬಂದಿತ್ತು. ಸೊ ಅಲ್ಲಿ ಹೋಗಿ ದೇವ್ರ ಹತ್ರ ಕೇಳ್ಕೊಂಡ್ರೆ ಆಗುತ್ತೆ. ಕೂತ್ಕೊಂಡು ಒಂದು 10-15 minutes ಹೂವು ಬಿತ್ತು. ವಾವ್. ಅಲ್ಲ, ಇದು ನೀವು ಬೇರೆಯವ್ರು ಯಾರು ನೋಡ್ತೀರ ನಂಬಲಿ ಅಂತ ಹೇಳ್ತಿಲ್ಲ, ಇಲ್ಲ ನಂಬಾರ್ದು ಅಂತ ಹೇಳ್ತೀರ. ನಾನು ನಂಬ್ತೀನಿ. ಡೆಫಿನೆಟ್ಲಿ. ಬಿಕಾಸ್ ನಾವೆಲ್ಲ ಆಗಿರೋದೇ ನೇಚರಿಂದ. ಓಕೆ, ಓಕೆ, ನೇಚರ್ ಗಿವ್ಸ್ ಸಿಗ್ನಲ್ ಫಾರ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಬಟ್ ಇನ್ ಅವರ್ ಡೈಲಿ ರುಟೀನ್ ಲೈಫ್ ವಿ ಡೋಂಟ್ ಪೇ ಅಟೆನ್ಷನ್ ಟು ಎನಿ ಸಚ್ ಇಗ್ನೋರ್ ಇಟ್. ಥಿಂಗ್ಸ್. ಎಸ್. ಸೊ ನೋಡಿ, ಬೇಕಂದ್ರೆ ಬೆಳಿಗ್ಗೆ ಒಂದ್ಸಲಿ ಎಡವಿದ್ರೆ ಇಡೀ ದಿನ ಎಡವುತ್ತಾ ಇರ್ತೀವಿ. ಅದೇನು ಬೇಕು ಅಂತ ಎಡವೋದಲ್ಲ. ಅಲ್ಲಿ ಆ ಫ್ರೀಕ್ವೆನ್ಸಿ ಸೆಟ್ ಔಟ್ ಇರುತ್ತೆ. ಕರೆಕ್ಟ್ ಸರ್.
ಸೊ ಅಲ್ಲಿ ಹೋದೆ 10 ಮಿನಿಟ್ಸ್ಗೆ ಐ ಆಸ್ ಸಮಥಿಂಗ್ ಅಂದರೆ ಮನಸ್ಸಲ್ಲೇ ಕೇಳ್ಕೊಂಡೆ ಹಿಂಗೆ Mostly ಮಾಡ್ಕೊಡು ನನ್ಗೆ. ನನಗೆ ಅಂತ. ಮೋಸ್ಟ್ಲಿ ನನ್ನನ್ನೇ ಅಂದೆ. ಅದು ಅಲ್ಲ 7 ಜನ್ಮ ತಪಸ್ ಮಾಡ್ಬೇಕು ನಿಮ್ಮನ್ನು ಬರೀಬೇಕು. ಈ ಜನ್ಮದಲ್ಲಿ ಕೇಳಿರೋ ಪ್ರಾರ್ಥನೆ ಅಲ್ಲ ಇದು. 7 ಜನ್ಮ 7 ಜನ್ಮದ ಪ್ರಾರ್ಥನೆ ನಮಗೆ. ಅದು ಕೂಡ ಸಿಂಗರ್ ಸರ್. ಸಿಂಗರು, ಪ್ರೊಡ್ಯೂಸರು, ಪ್ರೊಡ್ಯೂಸರು, ಆಕ್ಟರು, ಆಕ್ಟ್ರಾ. ಇಂಟೀರಿಯರ್ ಡಿಸೈನರ್, ಇಂಟೀರಿಯರ್ ಡಿಸೈನರು, ನೆಕ್ಸ್ಟ್ ಏನಿದೆ ಲೆಟ್ ದ ಏನಿಲ್ಲ. ಲಿಸ್ಟ್ ಕಮ್. ಓಕೆ ಇಲ್ಲಿ ಬರಲ್ಲ attending religious place, yes. ಸೊ ಐ ಆಸ್ ಅ ವರ್ಡ್ ಬಿತ್ತು, ಬಟ್ ನಾನು ಏನು ಅನ್ಕೊಂಡಿದ್ನೋ ಅದಾಯ್ತು. Wow, beautiful. Yeah. Okay. So whenever yearly once I go there, I pray and I come back. Then I will get to know psychologically where do I stand ಅಂತ. ಅಲ್ಲಿ ಹೋಗ್ತೀನಿ. ಆಮೇಲೆ ಅಲ್ಲೊಂದು ಹೋಗ್ತಾ ದಾರಿಲಿ ಪುರಾತನ ಗುರು ನರಸಿಂಹ ದೇವಸ್ಥಾನ ಇದೆ. ಹೌದು. On the right side. ಆನ್ ದ ರೈಟ್ ಸೈಡ್ ಅಂಡ್ ಅದರ Opposite side ಆಂಜನೇಯ ದೇವಸ್ಥಾನ ಇದೆ. ಇಲ್ಲಿ ಎರಡೂ ಕಡೆ ಹೋಗ್ತೀನಿ. ನಿಮ್ಗೆ ಗೊತ್ತೋ ಇಲ್ಲ ದಟ್ ಎರಡೂ ದೇವಸ್ಥಾನ ಹ್ಯಾಸ್ ಗ್ರೇಟ್ ಎನರ್ಜಿ ಹಿಸ್ಟ್ರಿ ಇದೆ, ಪವರ್ ಇದೆ, ಕದಂಬರ ಕಾಲದಲ್ಲಿ ಆಗಿದ್ದು. ಅಂಡ್ ಅಲ್ಲಿನ ಉಗ್ರ ನರಸಿಂಹ ಕೂಡ ಅಷ್ಟೇ ಉಗ್ರವಾಗಿದ್ದಾರೆ. Very, ಸೊ very ಅವರ ದೃಷ್ಟಿ ಡೈರೆಕ್ಟ್ ಆಗಿ ಹನುಮಂತನ ಮೇಲೆ ಬೀಳುತ್ತೆ. ಯಾಕೆ ಆಂಜನೇಯನ ಎದುರುಗಡೆ ಇಟ್ಟಿದ್ದಾರೆ ಅಂದ್ರೆ ಫಸ್ಟ್ ಇರಲಿಲ್ಲ. ಓಕೆ, ಎಷ್ಟು ಪವರ್ಫುಲ್ ಇತ್ತು ಅಂದ್ರೆ ಆ ಕಡೆ ಎಲ್ಲ ಬೆಳೆ ಎಲ್ಲ ಸುಟ್ಟೋಗ್ತಾ ಇತ್ತು. ಓ, ಆಮೇಲೆ ಆಂಜನೇಯನ ಪ್ರತಿಷ್ಠಾಪನೆ ಮಾಡ್ತಾರೆ, ಬೆಣ್ಣೆ ಹಚ್ತಾರೆ. ಬೆಣ್ಣೆ ಹಚ್ತಾರೆ. ವಾವ್. ಅದೊಂದು ಕಥೆ. ಓಕೆ, ಇವೆರಡು ದೇವಸ್ಥಾನ. ಸೊ ದೇವಸ್ಥಾನ ಅಂತ ನೆನಪಾಗ್ತದೆ. ಓಕೆ, ಅದು ಬಿಟ್ಟರೆ ಊಟ ಫುಡಿ ಸರ್ ತುಂಬ ನೀವು. ಫುಡ್ಡಿ ಅಂದರೆ ಅವಾಗ ಕಾಲೇಜ್ ಡೇಸಲ್ಲೆಲ್ಲ ನಾವು ಟೈಮ್ ಹಾಕ್ತಿದ್ವಿ. ಧರ್ಮಸ್ಥಳ ಇಷ್ಟು ಗಂಟೆಗೆ ಹೋದ್ರೆ ಊಟ, ಇಷ್ಟು ಗಂಟೆಗೆ ಹೋದ್ರೆ ಊಟ, ಕೊಲ್ಲೂರಿಗೆ ಇಷ್ಟು ಗಂಟೆಗೆ ಹೋಗ್ಬೇಕು, ಶೃಂಗೇರಿಗೆ ಇಷ್ಟು ಗಂಟೆಗೆ ಹೋಗ್ಬೇಕು ಅಂತ ಆ ಟೈಮ್ ಟೇಬಲ್ ಪ್ರಕಾರ ಹೋಗೋದು. ಎಷ್ಟು ಚೆನ್ನಾಗಿದೆ ಅಂದರೆ ಈಗ ಹೆಚ್ಚಿನವ್ರು ಬಂದವರು ಇಲ್ಲಿನ ಕೋಸ್ಟಲ್ ಫುಡ್ಗಳನ್ನು ತುಂಬ ಹೊಗಳ್ತಾರೆ. ಆದರೆ ಇಲ್ಲಿನ ದೇವಸ್ಥಾನದ ಊಟ ಕೂಡ ಅಷ್ಟೇ ಡೆಲಿಷಿಯಸ್ ಆಗಿ, ಅಷ್ಟೇ ಟೇಸ್ಟಿಯಾಗಿ ಆ್ಯಂಡ್ ಮನಸ್ಸಿಗೆ ತೃಪ್ತಿ ಕೊಡೋ ಅಂಥ ಊಟ ಅಲ್ಲ ಸರ್? ಸರ್ ಐ ವಿಲ್ ಟೆಲ್ ಯು, ನನಗೆ ಸರ್ ನೋಡಿ, ಮಂಗಳೂರು ದೇವಸ್ಥಾನ ಊಟ ಬಿಫೋರ್ ಈಗ ಮದುವೆ ಆಗೋಕ್ಕಿಂತ ಮುಂಚೆನೂ ಫಿಶಸ್ಸು ಎಲ್ಲ ತಿಂತಾ ಇದೆ. ಆಮೇಲೆ ಗೀ ರೋಸ್ಟ್, ಪ್ರಾನ್ಸ್. ಬಟ್ ಮದುವೆ ಆದಮೇಲೆ ಬೇರೆ ದಾರಿ ಇರಲಿಲ್ಲ. ನೋ ಆಪ್ಷನ್. ಸೊ ಈಗ ಅದೇ ಇಷ್ಟ ಅಂದರೆ ಅದು ತಿರ್ಗಿ ಜಾಸ್ತಿ ಆಗುತ್ತೆ ಅಂತೇಳಿ ಅದನ್ನ ಸ್ವಲ್ಪ ಕಟ್ ಡೌನ್ ಮಾಡ್ಬಿಟ್ಟು ಇಲ್ಲಿ ಪ್ರಸಾದಕ್ಕೆ ಬಂದೆ. ಓಕೆ, ಸೊ ಗಣೇಶ್ ಸರ್ ಈಗ ಮಂಗಳೂರಿಗೆ ಬಂದಿರೋದು ಬೇರೆ ಬೇರೆ ಕಾರಣಗಳಿಂದ ಬಂದಿದ್ರು ಕೂಡ ಈ ಸಲ ಬಂದಿರುವಂಥದ್ದು ಪಿಕ್ಚರ್, ತಮ್ಮ ಸಿನಿಮಾ ಗೋಲ್ಡನ್ ಮೂವೀಸ್ ಬ್ಯಾನರಲ್ಲಿ ತಾವು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಶಿಲ್ಪಾ ಗಣೇಶ್ ಮೇಡಮ್ ಅದನ್ನು 1.5 ವರ್ಷದಿಂದ ಅದ್ರ ಹಿಂದೆ ಇಲ್ಲೇ ಈ ಊರಲ್ಲಿದ್ದು ಅದ್ರ ಹಿಂದೆ ತುಂಬ ಕೆಲಸ ಮಾಡಿದ್ದಾರೆ. ಫೈನಲಿ ಆ ಟೈಮ್ ಬಂದಿದೆ ಸರ್. ಈಗ ವಾಪಸ್ ಹೋಗ್ತಾ ವಿಲ್ ಗೋ ಬ್ಯಾಕ್ ಟು 2006 ಸರ್. ನಿತ್ಯ ಪ್ರಕಾಶ್ ಬಂಟ್ವಾಳ್ ಇಲ್ಲಿ ಕೂತಿದ್ದಾರೆ. ಅದೇ ಸೇಮ್ ಫೀಲಿಂಗ್ ಇರ್ಬೋದು. 21 ಏಪ್ರಿಲ್ 2006. ನನ್ನ ಪ್ರಕಾರ ಅವ್ರು ನಿದ್ದೆ ಮಾಡ್ತಿರಲ್ಲ. ಓಕೆ, ಫಸ್ಟ್ ಆಫ್ ಆಲ್ ಆಯಿತಾ, 38 ಬೇರೆ ಆಯಿತು, ಇನ್ನೂ ನಿದ್ದೆ ಬರಲ್ಲ. ಅದಕ್ಕೆ ನಿದ್ದೆ ಬಂದಿರಲ್ಲ. ಯಾಕೆ ಸರ್ 38 ಯಾಕೆ ನಿದ್ದೆ ಬರಲ್ಲ? ಅವರು ಜೀವನದ ಸಾಧನೆ ಹಾದಿ ಅದು. ಉಪ್ಪು ಖಾರ ತಿನ್ನೋ ಮನುಷ್ಯ. 4 ವರ್ಷ ಜಾಸ್ತಿ ಮಲ್ತಾರೆ. ನೋಡಿ, ಅವ್ರ ಮೊಬೈಲ್ ಮೇಲೆ ಇಟ್ಕೊಂಡ, ನಿತ್ಯ ಮೊಬೈಲ್ ಮೇಲೆ ಇಟ್ಕೊಂಡಿದ್ದಾರೆ. ಸರ್ ಗೊತ್ತಾಯ್ತು ಸರ್. ಸೊ ನೀವೀಗ ನಿಮ್ಮ ಸಿನಿಮಾಗ ಅದು ಯಾವಾಗಲೂ ಫಸ್ಟ್ ಸಿನಿಮಾ ಅಂತ ಬಂದಾಗ ಅರ್ಜುನ್ಗೂ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇಟ್ಸ್ ಪ್ರೂವಿಂಗ್ ಪಾಯಿಂಟ್ ಆಗುತ್ತೆ. ಓಕೆ, ಒಂದು ಪ್ರೊಡಕ್ಷನ್ ಹೌಸು, ಸಿನಿಮಾ, ಸುತ್ತಮುತ್ತ ಇರೋ ಸ್ನೇಹಿತರು, ಜನ, ಏನೋ ಐ.ಡಿ ಸರ್ಕಲ್ಲು, ಯಾರೋ ಏನೋ ಮಾತಾಡಿರ್ತಾರೆ ಹಿಂದೆ, ಏನಾದರೂ ಆಗ್ಬಿಟ್ರೆ ಗುರು ಅವ್ನು ಹೇಳಿದ ನಿಜ ಆಗ್ಬಿಡುತ್ತಾ, ಇಲ್ಲ ಚೆನ್ನಾಗಿ ಆಗ್ಬಿಟ್ರೆ ಅವ್ನು ಹೆಂಗೆ ರಿಯಾಕ್ಟ್ ಮಾಡ್ಬೋದು, ನಮ್ಮ ಅಪ್ಪ ಏನು ಹೇಳ್ಬೋದು, ನಮ್ಮ ಅಪ್ಪ ಅಮ್ಮ ನನ್ನ ಇಷ್ಟು ಪ್ರಮೋಟ್ ಮಾಡಿದ್ದಾರೆ, ಈಗ ಗಣೇಶ್ ಸರ್ ಇದ್ದಾರೆ ಹಿಂದೆ, ಶಿಲ್ಪಾ ಮ್ಯಾಮ್ ಇದ್ದಾರೆ, ನಾವು ಚೆನ್ನಾಗಾದರೆ ಎವ್ರಿಥಿಂಗ್ ವಿಲ್ ಬಿ ಫೈನ್. ಬಟ್ ಐ ವಿಲ್ ಟೆಲ್ ಯು ನಿತ್ಯ, ಇಟ್ಸ್ ಆಲ್ ಪ್ರೋಸೆಸ್ ಆಫ್ ಲೈಫ್. ಇಫ್ ಇಟ್ಸ್ ಮೆಂಟ್ ಟು ಬಿ ಹ್ಯಾಪನ್ ಗುಡ್, ಇಟ್ ವಿಲ್ ಹ್ಯಾಪನ್. ಎಂಜಾಯ್ ದ ಪ್ರೋಸೆಸ್, ದಟ್ಸ್ ಇಟ್. ಬ್ಯೂಟಿಫುಲ್. ಎಂಜಾಯಿಂಗ್ ಇಟ್ ಸರ್, ಎಂಜಾಯಿಂಗ್. ಅದು ಎಂಜಾಯ್ ಮಾಡ್ತಾನೆ ಮಾಡ್ತಾ ಇರೋದು ಕಂಪ್ಲೀಟ್. ಆ ಪ್ರೆಷರ್ ಅಲ್ಲಿ ಖುಷಿ ಇದೆ. ಆ ಪ್ರೆಷರ್ ಇದ್ದೇ ಇರುತ್ತೆ, ಬಟರ್ಫ್ಲೈ ಇದ್ದೇ ಇರುತ್ತೆ. ಎಕ್ಸ್ಪೆಕ್ಟೇಷನ್ಸ್ ಇಂದ ಜಾಸ್ತಿ ಆಗ್ತಾ ಇರುತ್ತೆ ಬೈ ಎವ್ರಿ ಮಿನಿಟ್. ಬಿಕಾಸ್ ವಿ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್ ಟುಮಾರೋ. ಎಕ್ಸಾಕ್ಟ್ಲಿ.
ಅಂಡ್ ಯು ಸ್ಟಿಲ್ ಹ್ಯಾವ್ ಇಟ್ ಫಾರ್ ಎವ್ರಿ ಫಿಲ್ಮ್ ದಟ್ ರಿಲೀಸಸ್ ನೌ. ಫಿಲ್ಮ್ ಈಗ ಪಿನಾಕ ಬರ್ತಾ ಇದೆ, ಎಲ್ಲ ರೆಡಿ ಆಗ್ತಾ ಇದೆ. ಏನಾಗ್ಬೋದು ಅಂತ ಎಲ್ರಿಗೂ ಅಲ್ಲ ಸರ್, ನೀವು ಇವಾಗ್ಲೂ ಇದೆಯಾ ಸರ್? ಚೆಲ್ಲಾಟ ಆದ್ಮೇಲೆ ಮುಂಗಾರು ಮಳೆಗೂ ಅವ್ರದ್ದು ಅಷ್ಟೇ ಎಫರ್ಟ್ ಇತ್ತಂತೆ. ಚೆಲ್ಲಾಟ ಇಟ್ಟು ಪಿಕ್ಚರ್ ಆಗಿ ಮುಂಗಾರು ಮಳೆಗೂ ಪ್ರತಿಯೊಂದು ನಾನು ಎಲ್ಲೆಲ್ಲೂ ಹೋಗ್ತಾ ಇದ್ದೆ, ಎಲ್ಲ ನಾನೇ ಆ ಲಾಕೆಟ್ ಎಲ್ಲ ಮೆಜೆಸ್ಟಿಕ್ ಇಂದ ನಾನೇ ತಂದಿದ್ದು ಅಂತ ಹೇಳ್ತಾ ಇದ್ದೆ. ನಾನು ನಿಮ್ ಸಿನಿಮಾ ನೋಡಿದಾಗ ಲಾಕೆಟ್ ಕಾಸ್ಟ್ಯೂಮ್ ಮಾಡಿದ್ದು ನಾನೇ ಎಲ್ಲ ನಾನು ಇಬ್ಬರೇ ಕಾಸ್ಟ್ಯೂಮ್ ಮಾಡಿರೋದು. ಅದಾದ್ಮೇಲೆ ಮುಂಗಾರು ಮಳೆ ಬಂದು 100 ಡೇಸ್ವರೆಗೂ ನಾನು ಕಾಮೆಂಟೇಟ್ ಮಾಡ್ತಿದ್ದೆ ಟಿಲ್ 100 ಡೇಸ್. ಸ್ಟಾಪ್ ಮಾಡಿರ್ಲಿಲ್ಲ. ನಾನು ಮಾಡಿರಲಿಲ್ಲ. He was still doing 100 days ಸೆಲೆಬ್ರೇಷನ್ ಆಗೋವರೆಗೂ ಆಗೋರ್ಗು 100 ಡೇಸ್ ಸೆಲೆಬ್ರೇಷನ್ ಡೇ ನಾನು ಹೋಗಿ ನಾನು ನಿಲ್ಲಿಸ್ತಾ ಇದ್ದೀನಿ. ಅಂದರೆ ಅವ್ರು ರಿಲೀಸ್ ಆಗಿ 2 weeks ಹಿಟ್ ಅಂತ ಆಯ್ತಲ್ಲ, ಅವರೇ ಇನ್ನೂ ಮಾಡ್ತೀರಾ ಅಂದ್ರೆ ನಾನು ಮಾಡೇ ಮಾಡ್ತೀನಿ. ನಾನು ಮಾಡ್ತೀನಿ ಬಿಕಾಸ್ ದಿಸ್ ಈಸ್ ದ ಸ್ಟೇಜ್. ಈ ಸ್ಟೇಜಿಂದ ನನ್ನನ್ನು ಜನ ಇವತ್ತು ಇಷ್ಟು ಪ್ರೀತಿಯಿಂದ ನೋಡ್ತಿದ್ದಾರೆ. ನನ್ನ ದಿನಕ್ಕೆ 1500-2000 ಲೆಟರ್ ಬರ್ತೀನಿ. ಹೌದು Per sir, day. I remember sir. ಇವತ್ತಿಗೂ ಅರ್ಜುನ್ ರಾಶಿ ಇದೆ ಮನೇಲಿ. ಅಂಡ್ ಎಲ್ಲ ಕ್ರಿಯೇಟಿವಿಟಿ, ಎಷ್ಟು ಚಂದ, ಎಷ್ಟು ಟೈಮ್ ಇನ್ವೆಸ್ಟ್ ಮಾಡ್ತಿದ್ರು ಅದನ್ನ ಮಾಡಕ್ಕೆಲ್ಲ ಜನ. ಫೋಟೋಸ್ ಎಲ್ಲ ಹಾಕಿ ಅದೆಲ್ಲ ಹಾಕಿ ಸಾರ್ ಪಿಕ್ಚರ್ ನೋಡಿದ್ವಿ ಈ ಕಳಿಸೋರಲ್ಲ, ದಟ್ ವಾಸ್ ದ ಬೆಸ್ಟ್ ಮೀಡಿಯಂ ನನಗೆ. Correct. ಒಂದು Direct interaction. ಪ್ರಮೋಟ್ ಮಾಡ್ತಾ ಇದ್ದೆ ಮೂವಿನ. ಸೂಪರ್ ಹಿಟ್ ಆದ್ಮೇಲೆ ಬಿಡ್ತೀನಿ ಅನ್ಕೊಂಡ್ರು. ಟಿಲ್ 100 ಡೇಸ್ ಐ ಡಿಡ್. ದಟ್ ವಾಸ್ ಲೈಕ್ ಮೈ ಗೆಸ್ಚರ್ ಟು ಮೈ ಚಾನಲ್. Correct sir. ಓಕೆ, ಬಿಕಾಸ್ ಇಂಟರ್ವ್ಯೂಗೆ ಹೋದಾಗ ನಾನು ಫಸ್ಟು ನಾನು ಮಾಡಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟಿದ್ದೆ. ಕಾಮಿಡಿ ಟೈಮ್. ಯಾ ಓಕೆ, ಐ ವಾಂಟ್ ಟು ಕಾನ್ಸಂಟ್ರೇಟ್ ಸಿನಿಮಾಸ್ ಬೇಡ ಸರ್ ಅಂತ ಬಂದಿದ್ದೆ. ಅಲ್ಲಿ ನಮ್ಮ ವೈಸ್ ಪ್ರೆಸಿಡೆಂಟ್ ಇದ್ರು ವಿಜಯ್ ಕುಮಾರ್ ಸರ್, ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈಂಡ್. Okay. ಸೊ ಅವ್ರು ಕರೆದು ಹೇಳಿದ್ರು ಇದು ಮಾಡಿ. ಇಲ್ಲ ಸರ್ ನಾನು ಸಿನಿಮಾ ಮಾಡಬೇಕು ಅಂತ. ಅವ್ರು ಹೇಳಿದ್ರು ಸಿನಿಮಾ ಇರೋದೆ ನಮ್ಮ ಚಾನಲ್ಗೆ ಡೈರೆಕ್ಟರ್ಸು ಪ್ರೊಡ್ಯೂಸರ್ಸ್ ಎಲ್ಲ ಬರ್ತಾರೆ, ನಾನು ಪರಿಚಯ ಮಾಡಿಕೊಡ್ತೀನಿ ನಿಮಗೆ, ಈ ಶೋ ಬಿಡಬೇಡಿ, ತುಂಬ ಚೆನ್ನಾಗಾಗುತ್ತೆ ನಿಮಗೆ. ಏನು ಹಿಂಗೆ ಹೇಳ್ತಿದ್ದಾರಲ್ಲ ಇವರು, ಏನು ಮಾಡಲಿ ಅಂತ ನನ್ನ ತಲೆಗೆ. ಜೊತೆಲಿ ಆ ಚಾನಲ್ 2 ಸೀರಿಯಲ್ ಕೆಲಸ ಮಾಡ್ತಿದ್ರು. ಇನ್ನೊಂದು ಅವಾಗ ಅಪ್ಕಮಿಂಗ್ ಅಲ್ಲಮ್ಮ, ಏನು ನಮ್ಮ ಗಾಡ್ ಫಾದರ್ ಇಲ್ಲ, ಏನಿಲ್ಲ. ಅವತ್ತು ಸಿಕ್ಕಿದ್ರೆ ಊಟ ಇಲ್ಲ ಅಂದರೆ ಅಷ್ಟೇ, ಏನಿಲ್ಲ ನಮಗೆ ಸ್ಟ್ರಗಲ್ಲು. ಏನು ಮಾಡ್ಬೇಕು ಗೊತ್ತಾಗಲಿಲ್ಲ, ಭಯ. ಈಗ ನಾನು ಇದು ಒಪ್ಪಲಿಲ್ಲ ಅಂತ ತೆಗೆದುಬಿಟ್ರೆ ಸೀರಿಯಲ್ ಇಂದ ನನ್ನ ಹಾರ್ಡ್ 22-23 ಇಯರ್ಸ್. ಮನೆ ಬೇರೆ ಬಿಟ್ಟು 2 ವರ್ಷ ಆಗಿತ್ತು. ಅದು ಐ ಟೋಲ್ಡ್ ಓಕೆ ಏನು ಮಾಡೋದು ಒಂದು ಚಾನ್ಸ್ ನೋಡೋಣ ಅಂಥೇಳಿ ಅವ್ರು ಕೇಳಿದ್ರೆ ನಾನು ಟೂರ್ಗೆ ಹೋಗ್ಬಿಟ್ಟೆ. ಮೆಕ್ಯಾನಿಕಲ್ಲು ಮಂಡೇ ಟೆಲಿಕಾಸ್ಟು. ನಾನು ಟೂರ್ಗೆ ಹೋಗ್ಬಿಟ್ಟು ನಾನು ಮಾಡಲ್ಲ, ನೋಡ್ಬಿಡಲ್ಲ ಆಮೇಲೆ ಅವಾಗ STD ತಮಿಳ್ನಾಡು. ಕರ್ನಾಟಕ ಬಂದಿದ ತಕ್ಷಣ ಮಿಸ್ಡ್ ಕಾಲ್ ಅಂತ ನಾನು ಫೋನ್ ಮಾಡಿದೆ. ಸರ್ ಅಂದರೆ ವೇರ್ ಆರ್ ಯು ಮ್ಯಾನ್, ಕಮ್ ನೋ ವಿಲ್ ಶೂಟ್ ಫ್ರಮ್ ಮಂಡೇ ಟೆಲಿಕಾಸ್ಟ್ ಹೋಗಬೇಕು ಅದು ಅಂದರು. ಸರ್ ಅಂತ ನೀನು ಬನ್ನಿ ನೀವು ಬೆಳಿಗ್ಗೆ ಹೋದೆ. ಈಗ ಹೆಂಗೆ ಒಂಥರ ಅಡ್ಕತ್ರಿ ಥರ ನನಗೆ ಸಿಚುಯೇಷನ್. ನಾನು ಐ ಟೋಲ್ಡ್ ಓಕೆ ಸರ್ ಮಾಡ್ತೀನಿ. ವೆರಿ ಗುಡ್ ಬಟ್ ನನಗೆ ಇಷ್ಟು ಬೇಕು ಸರ್ ಪೇಮೆಂಟ್. ಸೊ ನನ್ನ ತಲೆಯಲ್ಲಿ ಏನಂದ್ರೆ ಚೌಕ ನನ್ನ ತಲೆಯಲ್ಲಿ ಏನಂದ್ರೆ ಐ ವಿಲ್ ಆಸ್ಕ್ ಜಾಸ್ತಿ ಜಾಸ್ತಿ ಬೇಡ ಅಂದ್ಬಿಡ್ತಾರೆ, ನನ್ ಬೇಡ ಅಂತಾರೆ, ಬಿಟ್ಬಿಡ್ತಾರೆ. ಬಿಟ್ಬಿಡ್ತಾರೆ. ಲಕ್ ಅನ್ನೋದು ನಾನು ನೀವು ಡಿಸೈಡ್ ಮಾಡೋಕ್ಕಲ್ಲ, ದೇವರು ಆಶೀರ್ವಾದ ಮಾಡಿರ್ತಾನೆ. ಭಾಗ್ಯ ಅನ್ನೋದು ಅದೇ. ಐ ಆಸ್ಕ್ಡ್ ಹಿಮ್ ಪರ್ ಎಪಿಸೋಡ್ 1000 rupees. ಆವಾಗಿನ ಕಾಲಕ್ಕೆ ದೊಡ್ಡ ಪೇಮೆಂಟ್. ದಟ್ ಟೈಮ್ ಆಂಕರ್ಸ್ ರೆಮ್ಯುನರೇಷನ್ ವಾಸ್ ಪರ್ ಡೇ 150 to 200 rupees. ಇವ್ರು 10 ಪಟ್ಟು ಜಾಸ್ತಿ ಕೇಳಿದ್ದಾರೆ ಹೋಗಿ. 1,000 ಕೇಳಿದ್ರು ಆ ಟೈಮ್. 1,000 ಫಾರ್ ರಿಜೆಕ್ಷನ್ ಅಂದ್ರೆ ಅದರಿಂದ ಹಿಲ್ ಕಮ್ ಔಟ್ ಅಂತ. ಅವ್ರು ಹಿಂಗಾದ್ರು ಹಿಂಗೆ ನೋಡಿದ್ರು. ನಂದು ಆಡಿಷನ್ ನೋಡಿದ್ರು ಅವರು. ನಾನು ಸುಮ್ಮನೆ ತಮಾಷೆಗೆ ಮಾಡಿದೆ ಆಡಿಷನ್. ಇವರು KB ಸರ್ ಅಂತಿದ್ರು, ಕರಿಬಸವ ಸರ್, ಸೀನಿಯರ್ ಆ್ಯಕ್ಟರ್. ಅವ್ರಿಗೆ ಫೋನ್ ಮಾಡಿ ಮಾತಾಡಿ ಅಂತ. ನಾನು ಫುಲ್ಲು ಬಕ್ರ ಮಾಡಿ ಮಾತಾಡ್ಬಿಟ್ಟೆ. ಮಿಮಿಕ್ ದಯಾನಂದ್ ಸರ್ಗೆ ಫೋನ್ ಮಾಡಿ ಅಂದರು. ಅವ್ರಿಗೆ ಮಾಡ್ಬಿಟ್ಟು ಒಂದು ಅರ್ಧ ಗಂಟೆ ಫುಲ್ಲು ನಕ್ಕು ಸಾಕಾಯಿತು. ಫಿಕ್ಸ್ ಹಿಮ್ ಅಂದ್ಬಿಟ್ರು. ಈಗ ಇದೇನು ಮಾಡಿದೆ ನಾನು. ಆಮೇಲೆ ಓಕೆ ಅಂದರು ಅವರು. ಫೋನ್ ಮಾಡಿದ್ರು, ಪ್ರೆಸಿಡೆಂಟ್ಗೆ ಫೋನ್ ಮಾಡಿ ಸರ್ ಹಿಂಗಿದೆ ಅಂದರು. ಓಕೆ ಫಿಕ್ಸ್ ಹಿಮ್ ಅಂದರು. ಫಿಕ್ಸ್ ಆಗೋಯ್ತು. ಏನು ಮಾಡೋದು, ಇಟ್ಕೊಂಬಿಡೋದು 1000 ರೂಪಾಯಿ ಅಂದರೆ ಪರ್ ಮಂತ್ 26 ಎಪಿಸೋಡ್ಸ್ ಹೋಗುತ್ತೆ. ಹೈಯೆಸ್ಟ್ ಪೇಡ್ ಆಂಕರ್ ಆಫ್ ಕನ್ನಡ ಟೆಲಿವಿಷನ್ ಆ ಕಾಲಕ್ಕೆ 26,000 ಪರ್ ಮಂತ್. ಹಾಂ. ಆಮೇಲೆ ಈಗೇನು ಮಾಡೋದು ಗೊತ್ತಾಗಲಿಲ್ಲ ನನಗೆ. 1000 rupees ಒಪ್ಕೊಂಬಿಟ್ರ. ಹೋದೆ ಅಷ್ಟು ದೂರ.
ಹೋಗಿ ಎಪಿಸೋಡ್ ಶೂಟ್ ಮಾಡಿದೆ. ಫುಲ್ ಡೇ 2 ಎಪಿಸೋಡ್ ಶೂಟ್ ಮಾಡಿದೆ. ಸಂಡೇ ಫಸ್ಟ್ ಅಲ್ಲ, ನನಗೂ ಲೆಟರ್ಸ್ ಅದಂತೆ ಫೋನ್ ಮಾಡಿ, ಆಮೇಲೆ ನಾನೇ ರೈಟಿಂಗು ಎಲ್ಲ ನಿಮ್ದು ಕ್ರಿಯೇಟಿವ್ ಅಲ್ಲ. Okay. ತುಂಡಿರಾಜ್ ಅವ್ರ ಕವನ ಹುಡ್ಕೋದು, ಜೋಕ್ಸ್ಗಳು ಹುಡ್ಕೋದು ನಾನೇ ಮಾಡೋದೆಲ್ಲ. 2 ಎಪಿಸೋಡ್ ಮಾಡಿದೆ. 2,000 ದುಡ್ದುಬಿಟ್ಟೆ ಇವತ್ತು. ಹೋಗ್ತಾ ಇದೆ ಕಾರಿಡಾರ್, ತಿರ್ಗಾ ತಲೆಯಲ್ಲಿ ಹೋದ, ಅಲ್ಲಿದ್ರು ವಿಜಯ್ ಸರ್ ಅಂದೆ, ಐ ಫಿನಿಶ್ 2 ಎಪಿಸೋಡ್ಸ್. ವೆರಿ ಗುಡ್, ಐ ಹ್ಯಾವ್ ಅಪ್ರೂವ್ 2,000 ಸರ್, ಒನ್ ಮೋರ್ ರಿಕ್ವೆಸ್ಟ್ ಅಂತ. ಬಿಡ್ತಾ ಇಲ್ಲ ಸರ್. ವಾಟ್ ಸರ್, ಇಫ್ ಐ ಗೋ ಟು ಶೂಟಿಂಗ್ ಹೋದ್ರೆ ನನಗೆ ಅವ್ರು ಊಟ ಕೊಡ್ತಾರೆ, ಕನ್ವಿನ್ಸ್ ಕೊಡ್ತಾರೆ. ನೋಡಿ ಅವ್ರು ನಕ್ಬಿಟ್ರು ಜೋರಾಗಿ, ನಕ್ಬಿಟ್ಟು ಓಕೆ ಕನ್ವಿನ್ಸ್ 100. ಫುಡ್ಡು ಹೋಟ್ಲಿದೆ, ನಮ್ದಿದೆ, ನೀವು ಹೋಗಲ್ಲಿ ತಿನ್ಬೋದು ಅವರು. ಅರ್ಜುನ್ ಹಿಂಗೆ ಮಾಡಿ ಹಿ ವಾಸ್ ಫಸ್ಟ್ ಒಂದು ರಿಜೆಕ್ಷನ್ ಅಂತ ಸಿನಿಮಾ ಮಾಡಿನೇ ಹಿ ಆಸ್ಕ್ ಫಾರ್ ಅನ್ ಅಮೌಂಟ್, ಹಿ ಬಿಕೇಮ್ ದ ಹೈಯೆಸ್ಟ್ ಪೇಡ್ ಆಕ್ಟರ್ ಇನ್ ಫುಲ್ ಕನ್ನಡ. ವಿ ವಾಂಟ್ ಟು ನೋ ದಿ ಸ್ಟೋರಿ ಸರ್. ಎಷ್ಟೋ ಜನ ಅಕ್ಸೆಪ್ಟ್ ಆಗ್ಬೇಕು ಅಂತ ಹೋದ್ರೆ ನೀವು ರಿಜೆಕ್ಷನ್ ಅಂತ. ಅಲ್ಲ, ಅವರೊಂದು ಕತೆ ನಾನು ಹೇಳಿದ್ದು. ಒಂದು ಟೈಮಲ್ಲಿ ಒಂದು ಫೇಮಸ್ ಹೀರೋ ಅವರು, ಓಕೆ ಹೆಸರು ಹೇಳಲ್ಲ, ಹಾಸನಕ್ಕೊಂದು ಫಂಕ್ಷನಲ್ಲಿ ಹೋಗಿದ್ರು. ಆಗ ಸರ್ ಕಾಮಿಡಿ ಟೈಮ್ ಮಾಡ್ತಾ ಇದ್ರು. ಫೇಮಸ್ ಹಿಟ್, ಸೂಪರ್ ಹಿಟ್ ಮೂವಿ ಸರ್ ಕಾಮಿಡಿ ಟೈಮಲ್ಲಿ. ನಾನು ಕಾಮಿಡಿ ಟೈಮ್ ಅವ್ರ ಸ್ಟೇಜಿಗೆ ಹೋಗಿ ಕೂತ್ಕೊಂಡು ಬರುವಾಗ ಚಪ್ಪಾಳೇನಿಲ್ಲ, ಗಣೇಶ್ ಸರ್ ಹೆಸರು ತೇಳುವಾಗ ಅದೊಂದು ಗೊಬ್ಬೆ, ಹಾಸನ ಗೊಬ್ಬೆ. ಆಮೇಲೆ ಏನಾಯ್ತು ಅಂದ್ರೆ ಪರ್ ಡೇ ಟು ಡೂ 5 ಎಪಿಸೋಡ್ಸ್. 5 episodes ಪರ್ ಡೇ. ಪರ್ ಡೇ 5,500. ಅಂಡ್ ಈಸ್ ವೆರಿ ಕ್ವಿಕ್ ಅಲ್ಲ ತುಂಬಾ, ಪಟ ಪಟ Per day I used to do 5 episodes. So within 5-6 days I used to finish 25 to 26 episodes. Okay. Another 25 days ಇತ್ತಲ್ಲ, ಅದರಲ್ಲಿ 10 days ಸೀರಿಯಲ್ ಕೊಡ್ತಿದ್ದೆ. ಓ ಅದನ್ನು ಬಿಟ್ಟಿಲ್ಲ. ಸೀರಿಯಲ್. ಸೊ ವೆನ್ ಇಟ್ ಬಿಕೇಮ್ ಪಾಪ್ಯುಲರ್, ನಂಗೆ ಗೊತ್ತೇ ಇಲ್ಲ ಅಷ್ಟು ಪಾಪ್ಯುಲರ್ ಆಗ್ಬಿಡುತ್ತೆ ಅಂತ. DVG ರೋಡಲ್ಲಿ ಬೈಕಲ್ಲಿ ಹೋಗ್ತಾ ಇದ್ದೀನಿ, ದಿನ ಓಡಾಡ್ತಿದ್ದೆ, ಯಾರು ಕಂಡು ಹಿಡಿತಿರ್ಲಿಲ್ಲ. ಅವತ್ತು ಸೋಪ್ ತರಕ್ಕೆ ಮೆಡಿಕಲ್ ಶಾಪ್ಗೆ ಹೋಗ್ತೀನಿ, ಹೋಗ್ಬಿಟ್ಟು ಅವನು ರೀ ಗಣೇಶ್ ಏನ್ರಿ, ಓನ್ಲಿ 5 ಎಪಿಸೋಡ್ ಏನೋ ಟೆಲಿಕಾಸ್ಟ್ ಆಗಿದೆ ಅಷ್ಟೇ. ಹೌದು. ಸೂಪರ್ ಅಮ್ಮ, ಏನಮ್ಮ ದಿನ ಬರ್ತೀರಲ್ರೇ ಇಲ್ಲಿ ಅಂದ್ಬಿಟ್ಟು, ಸರ್ ಇದು ಸೋಪು ತಗೊಳ್ಳಿ ನಮ್ಮ ಕಡೆಯಿಂದ ಫ್ರೀ. DVG ರೋಡ್ ಮೆಡಿಕಲ್ ಶಾಪ್, ಆ ಕಡೆ ನಾಗಚಂದ್ರ ಸರ್ಕಲ್ ಇಂದ ಬರ್ತಾ ರೈಟಲ್ಲಿ ಇದೆ ಮೆಡಿಕಲ್ ಶಾಪ್. ಸೊ ಕೊಟ್ಟರು, ನಾನು ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ, ಹಿಂಗೆ ನೋಡ್ತಿದ್ದಾರೆ ಎಲ್ಲರೂ. ನನಗೇನು ಫೀಲ್ ಅಂದರೆ, ಓ ಏನಪ್ಪ ಹಿಂಗೆ ಪಾಪ್ಯುಲರ್. ಬಟ್ ಇಲ್ಲ, ಯು ನೋ ವಾಟ್ ಐ ಡಿಡ್? ಫಸ್ಟ್ ಹೋಗಿ ಹೆಲ್ಮೆಟ್ ತಗೊಂಡೆ, ಯಾರು ಗುರ್ತಿಡಬಾರ್ದು ಅಂತ. ಸೊ ಸಡನ್ ಶಿಫ್ಟ್ ಆಯ್ತು, ಎಲ್ಲರೂ ಹೌ ಲೈಫ್ ಚೇಂಜಸ್. ನೀವು ಗುರ್ತಿಡಿಬೇಕು ಅಂತ ಒದ್ದಾಡ್ತಿರ್ತೀವಿ ನಾವು. ಜನ ಗುರ್ತಿಡಿಯಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಸ್ಟಾರ್ಟ್ ಆಯ್ತು. ದಿಸ್ ಇಸ್ ದ ಬ್ಯೂಟಿ ಆಫ್ ಲೈಫ್. ಬಟ್ ಅದನ್ನ ಡ್ರೀಮ್ ಮಾಡಿದ್ರ ಸರ್, ಒನ್ ಡೇ ಯು ಹ್ಯಾವ್ ಟು ಬಿಕಮ್ ಲೈಕ್ ದಟ್? ಅಯ್ಯೋ, ದಟ್ ಡ್ರೀಮ್ ಕತೆ ಐ ವಿಲ್ ಟೆಲ್ ಯು. ಓಕೆ, ಈ ಪ್ಲಾನಿಂಗ್ ಹೆಂಗ್ ಶುರು ಆಯ್ತು ಸರ್? ಸರ್ ಈಗ ಹೇಳಿದ್ರೆ ನೀವು ಕಾಮಿಡಿ ಟೈಮ್ ವಾಸ್ ನಾಟ್ ಇನ್ ಯುವರ್ ಲಿಸ್ಟ್, ಇದ್ದಿದ್ದೇ ಸಿನಿಮಾ ಮಾಡಬೇಕು ಅಂತ ಸೀರಿಯಲ್ ಮಾಡ್ತಾ ಇದ್ರಿ. ನೀವು ಯಾವ ರೂಟನ್ನ ಫಾಲೋ ಮಾಡಿದ್ರಿ ಸರ್? ವಿ ಹ್ಯಾವ್ ಅ ಲಾಟ್ ಆಫ್ ಹೀರೋಸ್ ಇನ್ ಅವರ್ ಇಂಡಸ್ಟ್ರಿ. No, but I have to tell you one thing, Anurag. ಇವಾಗ ಎಲ್ಲ ಮ್ಯಾನಿಫೆಸ್ಟೇಷನ್ ಅಂತ ವರ್ಡ್ ಅಂದ್ರೆ ಇವಾಗ ನಮ್ಗೆ ಅರ್ಥ ಆಗ್ತಾ ಇದೆ. ಇಮ್ಯಾಜಿನ್ 25 years old ಬುಕ್ ಆಯ್ತಲ್ಲ, ಇನ್ನು ನನ್ನ ಕಟ್ ಮಾಡ್ತೀನಿ. ಇವರ ಡೈರಿ, there's a diary of his 25-30 ವರ್ಷದ ಹಿಂದೆ, 2001 ಡೈರಿ. ಸೊ 25 years back ಇದು ಡೈರಿ, ವೇರ್ ಹಿ ಹಸ್ ರಿಟನ್, ಎಲ್ಲ ಇದೆ, ಅದು ಹಂಗೆ ಇದೆ. ಆ ಕಾಲದಲ್ಲಿ ಐ ವಿಲ್ ಬಿ ಸೂಪರ್ ಸ್ಟಾರ್ ಒನ್ ಡೇ, ಮ್ಯಾನಿಫೆಸ್ಟೇಷನ್. ಜನವರಿ 1ನೇ ತಾರೀಕು ಬರ್ತೀನಿ ನಾನು 2001. ಸೊ ನಮ್ಗೆ ಇವಾಗ ಇದು ಮ್ಯಾನಿಫೆಸ್ಟ್ ಮಾಡ್ಬೇಕಂತೆ, ಮ್ಯಾನಿಫೆಸ್ಟ್ ಮಾಡಿದ್ರೆ ಏನೋ ಆಗುತ್ತಂತೆ, ಅದನ್ನೇ ಗುಡ್ ಥಿಂಗ್ಸ್ ಯೋಚನೆ ಮಾಡ್ಕೊಂಡು ಅದನ್ನೇ ಟಾರ್ಗೆಟ್ ಅಂತ ಇಟ್ಕೊಂಡ್ರೆ ಆಗುತ್ತಂತೆ. ಅದೆಲ್ಲ ಯಾವಾಗ ಗೊತ್ತಾಗಿದೆ ಅರ್ಜುನ್? ಇವಾಗ ತಾನೆ, ಕೋವಿಡ್ ಆದ್ಮೇಲೆ. This man has written that 1,001 lakh times I think. ಬರೆಯೋದು ಪ್ರತಿದಿನ ಡೇಟ್ ಹಾಕೋದು, ಪೇಜಲ್ಲಿ ಬರೆಯೋದು. I have all the tickets. ಹಳೆ ಪಿಕ್ಚರ್ ಎಲ್ಲ ನೋಡಿ ಟಿಕೆಟ್, ಯಾರ್ಯಾರ ಜೊತೆ ಹೋಗಿದ್ದೀನಿ, ಸಿನಿಮಾ ಟಿಕೆಟ್ಸ್, ಈಗ ಯಾವ ಫ್ರೆಂಡ್ಸು ಯಾರ ಜೊತೆ ಹೋಗಿದ್ದೀನಿ, ವಿತ್ ನೇಮ್, ಆವತ್ತಿನ ಡೇಟು, ಹುಡುಗಿರ ಹೆಸರು ಇತ್ತು, ಟಿಕೆಟ್ ಇತ್ತು. ಇಲ್ಲ ಅಂದ್ರೆ ಇವ್ರ ಮೇಲೆ ಡೌಟ್ ಬಂದಂಗೆ ನಮ್ಮ ಮೇಲೆ ಡೌಟ್.
ಬಟ್ ಹುಡುಗಿರ ವಿಚಾರಕ್ಕೆ ನೀವೇ ತೆಗೆದಿದ್ದಂದಾಗಿ ಒನ್ ಥಿಂಗ್ ದಟ್ ಎವ್ರಿಬಡಿ ಸೇಸ್ ಅಂಡ್ ವಿ ಐ ಹ್ಯಾವ್ ಅಬ್ಸರ್ವ್ ದಟ್ ಈಗ ಸುಮಾರು ಹುಡುಗಿರಿಗೆ ಸರ್ ಮೇಲೆ ತುಂಬಾ ಪ್ರೀತಿ ಇದೆ, ಅಭಿಮಾನ ಇದೆ, ಅಂಡ್ ದೇ ಹ್ಯಾವ್ ದಟ್ ರೆಸ್ಪೆಕ್ಟ್ ಟುವರ್ಡ್ಸ್ ಹಿಮ್. He is one of those stars. If anybody's wife has a crush on Ganesh sir also, the husbands would be okay. ಎಸ್ ಅಲ್ವಾ ಎಸ್ ಸತ್ಯನೇ. ನಿಜ. ಸರ್ ಹೇಗೆ ಸರ್ ಈಗ ಮ್ಯಾನೇಜ್ ಮಾಡಿದ್ರಿ ಸರ್ ಈಗ ಹೇಳಿದ ತಕ್ಷಣ ಬಟ್ ಸೀರಿಯಸ್ ಸರ್ ಕೈ ಬಾರಿ ಮುಚ್ಕೊಂಡಿರಿ. ಅದು ಮಾತ್ರ ಅಲ್ಲ, ಅದಕ್ಕೆ ಪಾಪ ಗಂಡ ಸೇಫ್ ಅನ್ಸ್ಕೊಳ್ತಾರೆ. No, we have seen that. Yeah, sir. ಮುಂಗಾರು ಮಳೆ I small back then. ಆದ್ರೆ ನಮ್ಮ ಸೆಂಟ್ರಲ್ ಟಾಕೀಸ್ ಅಲ್ಲಿ ಅದು ಬಂದಿತ್ತು. Should have seen sir. ಅಂದ್ರೆ ಥಿಯೇಟರ್ ಓನರ್ is very good friend of daddy. He is like ನಮ್ಮ ಕುಡ್ಲಾಡು ಈತ ಪೊಣ್ಣೂರಲ್ಲಿ ಇರೋದು ಹೆಂಗೆ ಇನಿ ಗೊತ್ತಾಯಿಲ್ಲ ಅಂತ ಹೇಳ್ತೇನೆ. ಅಂಡ್ ಐ ಥಿಂಕ್ ದಟ್ ವಾಸ್ ಒನ್ ಆಫ್ ದೋಸ್ ಫಿಲ್ಮ್ಸ್ ವಿಚ್ ರ್ಯಾನ್ 100 days ಹಿಯರ್ ಈ ಊರಲ್ಲಿ. ಅಯ್ಯೋ ಇಟ್ ಇಸ್ ಲೈಕ್ ನಾನು ನನ್ನ ಲೈಫಲ್ಲಿ ಒಬ್ಬನೇ ಸಿನಿಮಾ ನೋಡಿದ್ ಮುಂಗಾರು ಮಾಡಿ ಸರ್, ಬಿಕಾಸ್ ನಾನು ಕಾಮಿಡಿ ಟೈಮ್ ನೋಡ್ತಾ ಇದ್ದೆ. ಐ ಹ್ಯಾವ್ ಟು ಟೆಲ್, ಇದು ನಾನು ಶೋ ಅಲ್ಲಿ ಇರುತ್ತಲ್ಲೋ ಗೊತ್ತಿಲ್ಲ, MC ಆಗಿದ್ದು ಬೈ ಮಿಸ್ಟೇಕ್, ಬಟ್ ಇಫ್ ಐ ಗೋ ಬ್ಯಾಕ್ ಅಂಡ್ ಸಿ ಅದನ್ನ ಎಲ್ಲಿ ನೋಡಿದ್ದು ಅಂದ್ರೆ ಕಾಮಿಡಿ ಟೈಮ್ ಸರ್. ಅಲ್ಲಿಂದ ನಾನು ಶುಭಾಶಯ ಅಂತ ನಿಮ್ಮ ಥರನೇ ಬೆಳಗ್ಗೆ ಗುಡ್ ಮಾರ್ನಿಂಗ್, ಚಾ ಕುಡಿದ್ರ, ಟೀ ಕುಡಿದ್ರ, ಹಾಡು ಹಾಕ್ತಾ ಇದ್ದೀನಿ, ಕೇಳಿ ಅಂತ ಲೋ ಲೆವೆಲ್ ಮಾಡ್ತಾ ಇದ್ವಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ, ಈ ಒನ್ ವರ್ಡ್ ಅನ್ನು ಇಟ್ಕೊಂಡು ಇಡೀ ಕರ್ನಾಟಕ ಇವತ್ತಿಗೂ ನಮಸ್ಕಾರ. ನೀವು ಇವಾಗಲೂ ಮಿಸ್ ಮಾಡ್ತೀರಾ ಕಾಮಿಡಿ ಟೈಮ್? ಡು ಯು ಮಿಸ್ ಇಟ್ ಲೈಕ್ ಫ್ರಮ್ ಹಾರ್ಟ್? ಅಂದ್ರೆ ಆ ಇಂಟ್ರಾಕ್ಷನ್ಸ್ ಆಡಿಯನ್ಸ್ ಜೊತೆ ಇಂಟ್ರಾಕ್ಷನ್ ಅಂತೂ ಮಿಸ್ ಆಗಿ ಆಗುತ್ತೆ. ಎಷ್ಟೋ ಲೆಟರ್ಸ್ ಬರ್ತಾ ಇತ್ತು ಸರ್, ದಿನಕ್ಕೆ 2,000 1,000 ಲೆಟರ್ ಬರೋದು Per day. ಪರ್ ಡೇ. ಯಾವ ತರ ಅಂದ್ರೆ ಹೇಗೂ ಜನ ದೇವರ್ ರೈಟಿಂಗ್ ಅಲ್ಲಿ ತಗೊಂಡು ಅಲ್ಲಿ ಉದಯ ಟಿವಿ ಆಫೀಸ್ ಅಲ್ಲಿ ಅಲ್ಲಿ ಅದ್ರಲ್ಲಿ ಈಗ ಫುಲ್ಲು ಗುಡ್ಡೆ ಹಾಕೋದು. ಅದ್ರಲ್ಲಿ ಎಂತದ್ದು? ನನಗೆ ಯಾವ್ದಾದ್ರು ಹೆಸರು ಊರು ಎತ್ಕೊಂಡು ನೋಡಿದ್ರೆ ತಪ್ಪಾಗುತ್ತೆ ಅನ್ನೋ ಕಣ್ಮುಚ್ಚಿ ನನ್ನ ತೆಗೆಯೋದು ಹಿಂಗೆ ಯಾವ್ದಾದ್ರು ಬರ್ಲಿ ಅಂತ. ಅದ್ರಲ್ಲಿ 4 ಲೆಟರ್ ಒಂದು ಎಪಿಸೋಡ್, ಮತ್ತೆ ತೆಗಿಯೋದು ಕಣ್ಣು ಮುಚ್ಕೊಂಡು 4 ಲೆಟರ್ ತೆಗಿಯೋದು ಒಂದು ಎಪಿಸೋಡ್ ಆತ. ಸೋ ಮೆನಿ ಲೆಟರ್ಸ್. ಬಟ್ ನೀವು ಹೇಗೆ ಮ್ಯಾನೇಜ್ ಮಾಡಿದ್ರಿ ಅಂತ ಹೇಳಿದ್ರಿ ಸರ್, ಹಿಂಗೆ ಕೂತ್ಕೊಂಡು ಮ್ಯಾಮ್. ಐ ವಾಂಟ್ ಟು ಆಸ್ಕ್ ಯು, ಈಗಲೂ ಸುಮಾರು ಜನ ಕ್ರಶ್ ಇದ್ದಾರೆ. ಮೊನ್ನೆನೋ ಯಾರೋ ಬಂದು ನಾವು ಪ್ರಮೋಷನ್ ಮಾಡಬೇಕಾದ್ರೆ ಕೇಳಿದ್ರು ಗಣೇಶ್ ಸರ್ ಎಲ್ಲಿದ್ದಾರೆ, ಗಣೇಶ್ ಸರ್ನ ಒಂದ್ಸಲ ನೋಡ್ಬೇಕಲ್ವ ಅಂತ. ನೀವು ಹೇಗೆ ಹ್ಯಾಂಡಲ್ ಮಾಡಿದ್ರಿ? ಇಲ್ಲ, ಇನ್ ದ ಬಿಗಿನಿಂಗ್ ಡೇಸ್ ಅನುರಾಗ್ ಅಂದ್ರೆ ಈ ಎಕ್ಸೆಪ್ಟೆನ್ಸ್ ಬರ್ಲಿಕ್ಕೆ ಕಷ್ಟ ಆಯ್ತು. ಫಸ್ಟ್ ಅರ್ಥ ಆಗ್ತಿರ್ಲಿಲ್ಲ ನನಗೆ ಆಕ್ಚುಲಿ. ಆಮೇಲೆ ವಿ ಗಾಟ್ ಟು ನೋ ದಟ್ ಇಟ್ ಇಸ್ ಅವ್ರು ಆ ಥರ ಪ್ರೀತಿ ತೋರಿಸೋದ್ರಿಂದ ವಿ ಆರ್ ಲೈಕ್ ದಿಸ್ ಅಂತ. ಇವರು ಹಂಗೆ ತೋರಿಸ್ಲೇಬೇಕು, ಅವರಿಲ್ಲ ಇನ್ ದಿಸ್ ಪೊಸಿಷನ್ ಅಂತ ಹೇಳಿ. ಎಕ್ಸಾಕ್ಟ್ಲಿ. ಸೊ ದಟ್ ಇಸ್ ಅದೊಂದು ದಟ್ ಅಫೆಕ್ಷನ್ ಇಟ್ಸ್ ಆಲ್ ಬ್ಲೆಸ್ಸಿಂಗ್ಸ್. ಅಲ್ಲ ಸರ್, ಬ್ಲೆಸ್ಸಿಂಗ್ಸ್. ಎಲ್ರಿಗೂ ಹಂಗಾಗುತ್ತಾ ಆ ಪ್ರೀತಿ ಇದು ಎಲ್ರಿಗೂ ಸಿಗಲ್ಲ. ಐ ಮೀನ್ ಇಫ್ ಹಿ ಈಸ್ ಗೆಟಿಂಗ್ ದಟ್ ಮೀನ್ಸ್ ಹಿ ಈಸ್ ಬ್ಲೆಸ್ಡ್, ಹಿ ಈಸ್ ಸ್ಪೆಷಲ್ ಅಂತ ಅರ್ಥ. ಡೆಫಿನೆಟ್ಲಿ. ಆ ಸ್ಪೆಷಲ್ ಅನ್ನ ನಾನು ಇಲ್ಲ ಜಂಟು ಹುಡುಗಿಯರು ಹಂಗೆ ಮಾಡಬಾರ್ದು, ನೋ ನೆವರ್. ಐ ಮೀನ್ ಅದು ಈವನ್ ನಿಮ್ಮ ಮದುವೆ ಟೈಮಲ್ಲೂ ಕೂಡ ನೀವು ಶೇರ್ ಮಾಡ್ಕೊಂಡು ಹಾಗೆ ಸುಮಾರು ಹುಡುಗಿರು ಜೀವ ಕಳ್ಕೊಂಡು yes, they tried doing all I know that. there are a lot of. I mean, his craze is ಅದು ನಾವು ಮನೆಯಲ್ಲೂ ಅವರನ್ನ ಇಷ್ಟಪಡೋದಿದೆಯಲ್ಲ, ಆ ಪ್ರೀತಿ ಏನೋ ಒಂದು ಆರ ಅಲ್ವಾ. And sometimes I also feel, ma'am, I have one small feeling. ಅಂದ್ರೆ ಸರ್ ವಾಟ್ ಹಿ ಈಸ್ ಟುಡೇ, ಇವಾಗ ಸರ್ ಈಗ ಆ ಆರ ಏನಿದೆ, ಇಟ್ಸ್ ಆಲ್ಸೋ ಓನ್ಲಿ ನಾಟ್ ಬಿಕಾಸ್ ಆಫ್ ಫಿಲ್ಮ್ಸ್, ಇಟ್ಸ್ ಆಲ್ಸೋ ಬಿಕಾಸ್ ಅವ್ರ ಜೊತೆ ಐ ಆಮ್ ಜಸ್ಟ್ ಟೆಲಿಂಗ್. ಇವಾಗ 10 minutes ಬ್ಯಾಕ್ ವಿ ಆರ್ ಹ್ಯಾವಿಂಗ್ ಫುಡ್ ಅಂಡ್ ಐ ವಾಸ್ ಸಿಟ್ಟಿಂಗ್ ವಿತ್ ದೆಮ್. ನಾನು ಸರ್ ಹತ್ರ ಒಂದು ಮಾತು ಹೇಳಿದೆ, ಸರ್ ಫಾರ್ ದಿಸ್ ಒನ್ ಐ ವಾಂಟ್ ಟು ಕಮ್ ಹೋಮ್ ಅಂಡ್ ಒನ್ ಸ್ಟಾಪ್, ಬಿಕಾಸ್ The topic you feel like listening to you. Yeah, it's very beautiful. I think that is one aura that you have presented, or ಮುಂಚೆಂದು ಹಾಗೆ ಇಲ್ಲ, ಅದು ಗೊತ್ತಿಲ್ಲ ನನಗೆ. ನಾನು ಹೇಳಿದ ಎಲ್ಲ ಬ್ಲೆಸ್ಸಿಂಗ್ಸ್ ಅಷ್ಟೇ. ತಂದೆ ತಾಯಿ ಆಶೀರ್ವಾದ, ಅಜ್ಜ ಅಜ್ಜಿ ಪುಣ್ಯ ನಾವು ತಿಂತಾ ಇದೀವಿ. ಇಟ್ಸ್ ನಾಟ್ ಎಫರ್ಟ್. ನಿಜ, ಎಲ್ಲರೂ ಎಫರ್ಟ್ ಹಾಕ್ತೀವಿ, ಬಟ್ ಒಂದು ಕಾಣದೇ ಇರೋದು ಒಂದು ಬ್ಲೆಸ್ಸಿಂಗ್ ಬೇಕು. ಎಕ್ಸ್ ಫ್ಯಾಕ್ಟರ್ ಅಂತ ಒಂದು ಎಕ್ಸ್ ಫ್ಯಾಕ್ಟರ್ ಅಂತೀವಲ್ಲ, ಅದು ನನಗೂ ಗೊತ್ತಿರಲ್ಲ, ನಿಮಗೂ ಗೊತ್ತಾಗಲ್ಲ. ನೀವು ಅವರ ಅಂತೀರಾ, ನೀವು ಹಂಗೆ ಹೇಳಿದಾಗ ಟು ಬಿ ಫ್ರ್ಯಾಂಕ್ ವಿತ್ತು ಏನದು ಅವರ ಅಂದರೆ ಅನ್ಸುತ್ತೆ ನನಗೆ. ಏನದು ನನ್ನ ಪ್ರಕಾರ ಆಶೀರ್ವಾದ ಅಂತೀನಿ, ದೇವ್ರ ಆಶೀರ್ವಾದ, ಭಾಗ್ಯ. ನೋ, ಬಟ್ ಇವರ ಒಂದು ಇಮೋಷನ್ಸ್ ಆಗಲಿ, ಇವರ ನಗು, ಇವ್ರು ನಕ್ಕದಾಗ ಜನ ನಕ್ಕಿದ್ರು, ಇವ್ರು ಅತ್ತಾಗ ಜನ ಅತ್ತರು ಥಿಯೇಟ್ರಲ್ಲಿ. ಅಂದ್ರೆ ಅವರು ಅಳುವಾಗ ಆ ನೈಜತೆ ಕೊಡ್ತಾರಲ್ಲ, ಒಂದು ಎವ್ರಿಬಡಿ, ಸಣ್ಣ ಮಕ್ಕಳಿಂದ ಮುದುಕರು ತನಕ. ಇಲ್ಲ ಮೊನ್ನೆ ಸೊ ದ ವೇ ಹಿ ಗಾಟ್ ಕನೆಕ್ಟೆಡ್ ವಿತ್ ಪೀಪಲ್ ಅಲ್ಲ ಅರ್ಜುನ್,
ನಿತ್ಯ ಆಲ್ವೇಸ್ ಕೀಪ್ಸ್ ಟೆಲಿಂಗ್ ಮೀ ಒನ್ ಥಿಂಗ್. ನಾನು ಯಾವತ್ತೂ ಮರಿಲಿಕ್ಕಾಗದಿದ್ದದ್ದು ಮುಗುಳು ನಗೆದು shooting ಹಿಡಿತಾರೆ ಅದನ್ನ. ಇವ್ರು ಇಲ್ಲ, I should tell this one. There is one scene where sir was performing. ಅದಕ್ಕಿಂತ ಮುಂಚೆ ಸರ್ ವಾಸ್ ವೆರಿ ಜಾವಿಯಲ್ ಟಾಕಿಂಗ್. ಸರ್ ಜೊತೆ ಶೂಟಿಂಗ್ ಮಾಡೋದು ಇಟ್ಸ್ ಫನ್. ಯಾಕಂದ್ರೆ ಐ ನೆವರ್ ಥಾಟ್ ಸರ್ ವುಡ್ ಬಿ ಲೈಕ್ ದಟ್ ಅಂತ. ಒಂದೆರಡು ಸತಿ ಮೀಟ್ ಆದ್ಮೇಲೆ ಅಜ್ಜು ಕಮ್ ಅಷ್ಟು ಪ್ರೀತಿ ತೋರಿಸ್ತಾ ಇದ್ರು. ಆ್ಯಂಡ್ ಆ ಪರ್ಟಿಕ್ಯುಲರ್ ಸೀನ್ ಬಂದಾಗ ದರ್ ಲಾಟ್ ಆಫ್ ಹಸಲ್ ಮ್ಯಾಮ್ ಸರ್ ಅದು ನಮ್ದು ಇದ್ರ ಹತ್ರ. ಐ ಥಿಂಕ್ 1/2 an hour before that, sir suddenly ಯಾರ ಹತ್ರನೂ he was not talking. And then I was seeing, sir, ಯಾಕೆ ಹೀಗೆ ಅದು? And then I realized they told that is the scene. He sat on the floor there, on the floor ಅಲ್ಲಿ ಕೂತು, sir, you had the dialogue, you had to remove the glasses, and ನಂಗೆ ಕರೆಕ್ಟ್ ನೆನಪಿದೆ. ಟೂ ಮಚ್ ಆಫ್ ಹಸಲ್ ಮ್ಯಾಮ್. ಅಂದರೆ ಆ ಫುಲ್ ಗಾಳಿದು ಇದೆಲ್ಲ ಮಾಡ್ತಾ ಇದ್ದಾರೆ, ಒನ್ ಸೈಡ್ ಇದೆಲ್ಲ ಕ್ರಿಯೇಟ್ ಮಾಡಿ ಸರ್ ಹಿಂಗಿದ್ದಾರೆ. ಆ್ಯಂಡ್ ಒನ್ಸ್ ಹಿ ಟುಕ್ ದಟ್ ಶಾಟ್, ದಟ್ ಈಸ್ ಸಮಥಿಂಗ್ ಹಿ ಈಸ್ ವಾಟ್ ಈಸ್. ಅಂದರೆ ಯು ಹ್ಯಾವ್ ಟು ಸಿ ದಟ್. ಅದನ್ನೆಲ್ಲ ವಿವೇರ್ ಲೈಕ್ ನಮ್ಮ ಅದನ್ನು ನೋಡಿ ಖುಷಿ ಆಗುವಂಥದ್ದೆಲ್ಲ. ಸೊ ಬಿಕಾಸ್ ಹೌ ಡು ಸರ್ ಡೂ ದಿಸ್ ಅಂತ. ಸೇಮ್ ಕ್ವಶನ್, ಇದೇ ಕ್ವಶನ್ ಪಿಕ್ಚರ್ ನೋಡ್ಬೇಕಾದ್ರೆ ನನಗನ್ಸುತ್ತೆ, ಹೌ ಡಿಡ್ ಐ ಡೂ ಇಟ್? ಹೆಂಗ್ ಮಾಡಿದೆ ನಾನು ಇದನ್ನ ಅಂತ. ಐ ಬಿ ವೆರಿ ಫ್ರ್ಯಾಂಕ್ ನಿತ್ಯ. ನಾನು ನೋಡ್ತಿರ್ತೀನಿ ಆ ಮುಗುಳ್ನಾಗೆ. ಎಸ್, ಫಸ್ಟ್ ಟೈಮ್ ಐ ಸಾ ಪೀಪಲ್ ಕ್ಲಾಪಿಂಗ್ ಫಾರ್ ಕ್ರೈಯಿಂಗ್ ಶಾಟ್. ನೋ ದೇ ಓನ್ಲಿ ಫೆಲ್ಟ್. ಫಸ್ಟ್ ಅವ್ನ ಕಣ್ಣಲ್ಲಿ ನೀರು ಬಂದು ಓ ಹತ್ಬಿಟ್ಟ ಓ ಅಂತಿದ್ದಾರೆ. ನಾನು ಹಿಂಗೆ ನೋಡ್ತೀನಿ. ಆಮೇಲೆ ಬ್ಯಾಕ್ ಗ್ರೌಂಡ್ ಸಾಂಗ್ ಬೇರೆ, ಮುಗುಳು ನಗೆ. No, ನಾನು ನನಗೆ ಹೆಂಗೆ ಗೊತ್ತಾ, ಆ್ಯಕ್ಚುಲಿ ಮೇ ಬಿ ಬಿಕಾಸ್ ಐ ಸಿ ಹಿಮ್ ಎವ್ರಿ ಡೇ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಟ್ ಇಂಟೆನ್ಸಿಟಿ ಆಯ್ತಲ್ಲ. ವೆನ್ ಹಿ ಮೆನ್ಷನ್ ಅದೇ ಸೀನನ್ನು ಪದೇ 10 ಸರ್ತಿ ಮಸ್ಟ್ ಹ್ಯಾವ್ ಮೆನ್ಷನ್. ಅವರು ನಗ್ತಾ ಎಲಿಕೆಲ್ಲ ನಗು ಇದು ಎರಡು ಅದು ಯಾವ ಆರ್ಟಿಸ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ಆ ನೈಜತೆ ಅವ್ರ ಮುಖದಲ್ಲಿ ಸಿಗುತ್ತಲ್ಲ, ಆ ರಿಯಲ್ ಆಗಿ ಕಾಣಿಸುತ್ತಲ್ವಾ ಅದು. ಆ ಕಣ್ಣಲ್ಲಿ ಇಷ್ಟು ಡ್ರಾಪ್ ನೀರು ಇರ್ತದೆ, ಅಂಡ್ ದೆನ್ ಈಸ್ ಸ್ಟಿಲ್ ಲಾಫಿಂಗ್ ಅಂಡ್ ದೆನ್ ಈಸ್ ಕ್ರೈಯಿಂಗ್. ಪರ್ಟಿಕ್ಯುಲರ್ ಇದು ಮ್ಯಾಮ್ ಆ ಡೈಲಾಗ್ ಅಲ್ಲಿ ಐ ಥಿಂಕ್ ಸರ್ ತಗೊಳ್ಳೋದು ಟೈಮ್, ಐ ಡೋಂಟ್ ನೋ ಸರ್, ಐ ಆಮ್ ಜಸ್ಟ್ ಆಸ್ಕಿಂಗ್ ಆಸ್ ಅ ಜೂನಿಯರ್ ಟು ಯು, ಡು ಯು ಪ್ರೋಸೆಸ್ ದಟ್ ಡೈಲಾಗ್? ಅಂದ್ರೆ ಈ ಪಾಯಿಂಟ್ ಅಲ್ಲಿ ನಾನು ಹೀಗೆ ಇಮೋಟ್ ಮಾಡ್ಬೇಕನ್ನೋದು ಡು ಯು ಸೀನ್ಗಿಂತ ಮುಂಚೆ ಈಗ ಒಂದು ಸೀನ್ ಬಂದ್ರೆ ನಾನು ನೋಡ್ಕೋತೀನಿ ಅಷ್ಟೇ. ಒಂದು ಪಾಸಸ್ ಇದು ಅನ್ಕೊಂಡಿರ್ತೀನಿ. ವಾಟ್ ಐ ಬಿಲೀವ್ ನಾಟ್ ಪ್ರಾಕ್ಟಿಸಿಂಗ್. See, have you realized his pauses? Yeah, that's what I was asking. ಅಂಡ್ ಈಗ ನಾನು ಟೈಮಿಂಗ್ ಮುಗುಳ್ನಾಗೆ ನಂದು ಅರ್ಜುನ್ದು ಸೀನ್ ಇತ್ತು. ಎಷ್ಟು ಸಲ ಪ್ರಾಕ್ಟೀಸ್ ಮಾಡಿರ್ಬೋದು? ಇವರು ನನ್ಗೆ ಅಂದ್ರೆ ಹಿಂಗ ಅನ್ಕೊಂಡು ಇವ್ರ ಜೊತೆ ಈಗ ಮಾಡ್ಬೇಕಲ್ಲ. ಬಿಕಾಸ್ ಐ ಡೋಂಟ್ ವಾಂಟ್ ಟು ಗಿವ್ ಅ ರೀಟೇಕ್ ಟು ಸರ್ ಬಿಕಾಸ್ ಆಫ್ ಮೀ. ಸರ್ ಭಾರತ ಏನ್ ಬರುತ್ತೆ ಒನ್ಸ್ ಯು ಪ್ರಾಕ್ಟೀಸ್ ಅಲ್ಲ, ನಿತ್ಯ ಕೇಳಿಸ್ಕೊ, ಒನ್ ಯು ಪ್ರಾಕ್ಟೀಸ್ ದಟ್ ಬಿಕಮ್ಸ್ ಎ ಹ್ಯಾಬಿಟ್. ಅಂಡ್ ಡ್ರಾಮಾಗೆ ಬೇಕು ಪ್ರಾಕ್ಟೀಸ್. ಬಿಕಾಸ್ ಸ್ಟೇಜ್ ಮೇಲೆ ಯು ಶುಡ್ ರೀಚ್ ಅಟ್ ಎ ಟೈಮ್ 1000 people. ಇಲ್ಲಿ ಕ್ಯಾಮ್ರಲ್ಲಿ ಇರುತ್ತೆ, ಚಿಕ್ಕ ಮೈನ್ಯೂಟ್ ಎಕ್ಸ್ಪ್ರೆಷನ್ ಕೂಡ ಇಷ್ಟು ದೊಡ್ಡದಾಗಿ ಕಾಣಿಸುತ್ತೆ. ಸೊ ಹಿಯರ್ ಯು ಶುಡ್ ಗೋ ನ್ಯಾಚುರಲಿ. ಅವಾಗ ಆ ನ್ಯಾಚುರಲ್ ಹೋದಾಗ ನಾವು ಡಿಫ್ರೆಂಟ್ ಅನಿಸ್ತೀವಿ. ಸರ್ ಆ ಸ್ಮೈಲ್ ಪೋರ್ಷನ್ಸ್ ಇದೆ ವೆನ್ ಯು ಆರ್ ಕ್ರೈಯಿಂಗ್. ಅಂದರೆ ಐ ಆಮ್ ವೆರಿ ಕ್ಯೂರಿಯಸ್ ಅಬೌಟ್ ದಿಸ್, ಐ ಆಮ್ ರಿಯಲಿ ಸಾರಿ. ದೇರ್ ವಾಸ್ ಅ ಡೈಲಾಗ್, ಹ್ಯೂಜ್ ಡೈಲಾಗ್ ಅಲ್ಲಿ ದೇರ್ ವಾಸ್ ಒನ್ ಪಾಯಿಂಟ್, ಕೂಗು ಜೊತೆ ಯು ಟೇಕ್ ಅ ಸ್ಮಾಲ್ ಪಾಸ್ ಅಂಡ್ ಯು ಗಿವ್ ದಟ್. ಅದು ನೀವು ಪ್ರೋಸೆಸ್ ಮಾಡಿರ್ತೀರಾ? ಇಟ್ ಹ್ಯಾಪನ್ಸ್ ಅಷ್ಟೇ, ಏನೋ ಮಾಡ್ತೀನಿ. ಐಕಾನಿಕ್ ಸೀನ್ ಬಗ್ಗೆ ಮೊನ್ನೆ ಅರ್ಜುನ್ ಮಾತಾಡಿದ ಹಾಗೇನೆ ಅಲ್ಲ, ಮುಂಗಾರು ಮಳೆ ಸೀನ್ ಕೂಡ ಮೊನ್ನೆ ಅರ್ಜುನ್ ಪಾಯಿಂಟ್. ಸೀನ್ ಇಲ್ಲಿವರೆಗೂ ಕ್ಲಾಸಿಕ್ ಸೀನ್ ಸರ್. ನೀವು ಅಲ್ಲಿ ಕೂತ್ಕೊಂಡು ಪರ ಅಂತ ಡೈಲಾಗ್ ನ ಯಾರು ಗೊತ್ತಿಲ್ದಿರೋರು ಯಾರು ಇರ್ಲಿಕ್ಕಿಲ್ಲ. ಆದ್ರೆ ಅರ್ಜುನ್ ವೆನ್ ಹಿ ಟೋಲ್ಡ್, ಐ ವೆಂಟ್ ಬ್ಯಾಕ್ ಅಂಡ್ ಸಾ ಇಟ್ ಅಗೇನ್, ಮತ್ತೆ ನೋಡಿದಾಗ ನೀವು ನಗ್ತಾನು ಇದ್ದೀರಾ, ನೀವು ಅಳ್ತಾನು ಇದ್ದೀರಾ, ಅಂಡ್ ಮಳೆ. ಸೊ ಇದನ್ನ ನೋಡಿದಾಗ ಅನ್ಸುತ್ತೆ ಸರ್, ಇದನ್ನ ನೀವು ಮುಂಚೆನೆ ಪ್ಲಾನ್ ಮಾಡಿದ್ರ? ವಾಟ್ ವಾಸ್ ದ ಥಾಟ್ ಪ್ರಾಸೆಸ್? ನೀವೆಲ್ಲ ಕೂತ್ಕೊಂಡು ಇಷ್ಟು ಹೇಳ್ತಿದ್ದೀರಲ್ಲ, ಇದಕ್ಕೋಸ್ಕರ ಆದ್ರೂ ಹೇಳ್ಬೇಕಾ ಅಂತ ನಾನು ಏನು ಮಾಡಿಲ್ಲ ಅಂತ ಹೇಳಿ. ಐ ಆಮ್ ಆಸ್ಕಿಂಗ್ ಔಟ್ ಆಫ್ ಲಾಟ್ ಆಫ್ ಕ್ಯೂರಿಯಾಸಿಟಿ ಸರ್. ಯಾಕಂದ್ರೆ ದಟ್ ಐ ಫೀಲ್ ವೆರಿ ಟಫ್ ಟು ಡೂ ದಟ್ ಆಕ್ಷನ್ ಅಂತ ಹೇಳಿದಾಗ. ಐ ಟೋಲ್ಡ್ ಯು ನೋ ಫ್ಲೋ ಬಿಕಾಸ್ ಆ ಡೈಲಾಗ್ ಹೇಳ್ಬೇಕಾದ್ರೆ ಎಷ್ಟು ನ್ಯಾಚುರಲ್ ಆಗಿ ನಾವು ಈಸಾಗಿ ಹೇಳ್ತೀವೋ ಅಷ್ಟು ಈಸಾಗಿ ಜನ ನೋಡ್ತಾರೆ. ನಾವು ಕಷ್ಟಪಟ್ಟು ಹೇಳಿದ್ರೆ
ಜನ ಕಷ್ಟಪಟ್ಟು ನೋಡ್ತಾರೆ. ಇಟ್ಸ್ ಆಲ್ ಅಬೌಟ್ ಎನರ್ಜಿ. ನಾವು ಎಷ್ಟು ಚೆನ್ನಾಗಿ ನಗನಗ್ತಾ ಇಲ್ಲಿ ಕ್ಯಾಮ್ರಾಗೆ ಇಂಟರ್ವ್ಯೂ ಕೊಡ್ತಾ ಇದೀವೋ, ಓಕೆ, ಈಸಾಗಿ ಇದು ಕ್ಯಾಮ್ರಾ ಕ್ಯಾಪ್ಚರ್ ಮಾಡುತ್ತೆ ಆ್ಯಂಡ್ ನೋಡೋರು ಅದನ್ನು ನೋಡ್ತಾರೆ. ವೈಬಲ್ ಕ್ಯಾರಿ ಅರ್ಜುನ್ ಇವ್ರು ಇದಾರಲ್ಲ ಆಸ್ ಅನ್ ಆಕ್ಟರ್, ನೀವು ಮುಂಗಾರು ಮಾಡಿ, ಬಟ್ ದ್ಯಾಟ್ ಆ ಎಸೆನ್ಸ್ನ ನೀವು ಆಲ್ರೆಡಿ ಕಾಮಿಡಿ ಟೈಮಲ್ಲಿ ನೋಡ್ಬೋದು, definitely. ಯಾಕಂದ್ರೆ ಆ ಕನೆಕ್ಷನ್ ಯಾವಾಗಲೂ ಭಟ್ರು ಹೇಳ್ತಾರೆ ಸರಸ್ವತಿ ಪುತ್ರ ಅವನು ಅಂತ ಹೇಳ್ಬಿಟ್ಟು ಆ ಡೈಲಾಗ್ ಇಡೀ ಪೇಜ್ ಒಂದು ನೆನ್ಪಿಟ್ಕೊಂಡು ಹೇಳೋದಿದೆ ಅಲ್ವಾ, ಇಟ್ ಇಸ್ ನಾಟ್ ನಾರ್ಮಲ್ ಆಯ್ತಲ್ಲ. ಅಷ್ಟು ಆ ಫ್ಲೋ ಅಲ್ಲಿ ಹೇಳೋದು, ಒಂದು ಆ ಪಾಸಸ್ಗಳು ಕೊಟ್ಕೊಂಡು ತನಗೆ ಬೇಕಾದಂಗೆ ಕ್ಯಾಮ್ರಾ ಮುಂದೆ ಲೀಸ್ಟ್ ಬಾದಡ್ ಏನು ಕ್ಯಾಮ್ರಾ ಇದೆ ಏನಿದೆ, ಗೋ ಆನ್ ಆ್ಯಕ್ಟಿಂಗ್ ಆ ಥರ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು. ಬಟ್ ಆ ಫ್ಲೋ ಆಫ್ ಡೈಲಾಗಲ್ಲಿ ಹೇಳ್ತಾರಲ್ಲ ಅವರು ಪಟ ಪಟ ಪಟ, ನೀವು ನೋಡಿ ಕಾಮಿಡಿ ಟೈಮಲ್ಲಿ ಅವ್ರು ಹಾಗೇ ಫ್ಲೋ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಂಡು ಉದ್ದಕ್ಕೆ ದ ಸೇಮ್ ಥಿಂಗ್ ಹಿ ಹ್ಯಾಸ್ ಯೂಸ್ಡ್ ಇನ್ ಮುಂಗಾರು ಮಳೆ ಆಲ್ಸೋ. That will become popular. So basically that is his genre, his style of dialogue delivery. And he's ace at it. Yeah, he's ace at it. ಗಾಳಿಪಟ ಗಾಳಿಪಟ ವಾಸ್ ಲೈಕ್, ನನ್ಗೆ ಏನ್ ಅನ್ಸುತ್ತೆ ಗೊತ್ತಾ ಆಮೇಲೆ ಸುಮಾರು ಜನ ಮಾಡಿದ್ರು, line ಹೇಳೋದು. ಹೌದು, ಅಲ್ಲ ಗಾಳಿಪಟದಲ್ಲಿ ಲೈಕ್ ಆ ಫಿಲ್ಮ್ ಅಲ್ಲೇ ಅದ್ ಏನಾಯ್ತು ಅಂತ ಹೇಳಿದ್ರೆ, ಈಗ ನಾನು ಅನುರಾಗ್ ಈಗ ವಿ ಆರ್ ಫ್ರೆಂಡ್ಸ್, ನಾವು ಮಾತಾಡ್ಬೇಕಾದ್ರೆ ಸಿಂಪಲ್ ಆಗಿ ಮಾತಾಡಿ. ಐ ಥಿಂಕ್ ಟಿಲ್ ದೆನ್ ಆ ರಿಯಲಿಸ್ಟಿಕ್ ವೇ ಆಫ್ ಫ್ರೆಂಡ್ಶಿಪ್ ನಾವು ನೋಡಿರ್ಲಿಲ್ಲ. ಯಾಕೆಂದ್ರೆ ನಾನು ಭಟ್ರು ಫ್ರೆಂಡ್ಸು. ಡೈಲಾಗ್ ಬರಿಬೇಕಾದ್ರು ಅಷ್ಟೇ, ಗಣಪ ಇದು ಬರೀತಾ ಇದ್ದೀನ, ಬೇಡ ಹಿಂಗೆ ಬರೆಯೋಣ ಅಂತ. ಆಯ್ತಾ, ಏನ ಈ ಊರಲ್ಲಿ ಹುಡುಗಿರೆಲ್ಲ ಜಾಕಿ ಚಾನ್ ಥರ ಆಡ್ತಾರೆ ಅಲ್ಲೇ. ಆಮೇಲೆ ನೀವು ಕೇಳಿಸ್ಕೊತಾ ಇದ್ದೀರಾ, ನಕ್ಕಿದ್ರೆ ತುಂಬಾ ಜನ ಕಾಣಿಸ್ತೀರಾ. ನಾವು ಟು ಆಡ್ ಆನ್ ಟು ದಿಸ್ ಒಂದು ವಿಡಿಯೋ ನೋಡಿದೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ದೇರ್ ವಾಸ್ ಒನ್ ವಿಡಿಯೋ ವೇರ್ ಅಕ್ಷಯ್ ಕುಮಾರ್ದು ಒಂದು ಸೀನ್ ಹಾಕಿದ್ರು, ಅಂದ್ರೆ ಬಾಲಿವುಡ್ ಅಂತ ಹಾಕಿ ಅಕ್ಷಯ್ ಕುಮಾರ್ದು ಒಂದು ಸೀನ್ ಏನಿದೆ ಅಂದ್ರೆ ಕ್ಯಾರು ಬಾ ನಾಲಿಯಾ, ಇದೇ ಡೈಲಾಗ್ನ ನಾವು ವೇಟ್ ಫಾರ್ ಕನ್ನಡ ಅಂತ ಹೇಳಿದ್ರು. ಏ ನಿಜವಾಗ್ಲು. ಸೊ ದ್ಯಾಟ್ ಸ್ಪಾಂಟೇನಿಯಸ್. ನಾವು ಭಾಗಂಬಾಗ್ ಕೇಮ್ ಮಚ್ ಲೇಟರ್. No, there's a reel also. Sir, ಬರೀ ಒನ್ ಲೈನರ್ ಪಂಚ್ ಅದು ಒಂದು ದೊಡ್ಡ ರೀಲ್ ಇದೆ. ಆ ಲೈನ್ ಕೇಳಿದಾಗ್ಲ ಅಂದ್ರೆ ಅದು ಆಯ್ತಾ ಪಂಚ್ ಅಲ್ಲಿ ಹೊಡೆದಾಯ್ತು ಅಂತ. ಸೊ ದಟ್ಸ್ ಅ ವೆರಿ ಬಿಗ್ ಡೀಲ್ ಅಬೌಟ್ ದಟ್. ಪ್ರಯತ್ನ ಪಡ್ತಾ ಇದ್ದೀನಿ, ದಟ್ ಈಸ್ ಹಿಮ್. ಯಾ ಬಿಕಾಸ್ ಯಾರು ಕೂಡ ಕಾಮಿಡಿ ಟೈಮಲ್ಲಿ ಅವ್ರು ಯಾರು ಹೇಳ್ಕೊಟ್ಟು ಹೀಗೆ ಮಾತಾಡಿ ಅಂತ ಇರುವುದಿಲ್ಲ. ಇಟ್ ಈಸ್ ಹಿಮ್. ದಟ್ ಸೇಮ್ ಥಿಂಗ್ ಇಸ್ ಅನ್ ಎಕ್ಸ್ಟೆಂಡೆಡ್ ವರ್ಷನ್ ಮುಂಗಾರು ಮಳೆಯಲ್ಲಿ. Now we saw half an hour before ಅಲ್ಲ ಮ್ಯಾಮ್. What ಹಾಫ್ ಆನ್ ಅವರ್ ಅಲ್ಲ, ಬೆಳಗ್ಗೆ ಬಂದ ಟೈಮಿಂದ ಸರ್ ಅಲ್ಲ, ನಾನು ಒಂದು ಡಿಸೈಡ್ ಮಾಡಿದ್ದೀನಿ ಮ್ಯಾಮ್, ಸರ್ ಒಟ್ಟಿಗೆ ಮಾತಾಡ್ಬೇಕಾದ್ರೆ ವೆನ್ ಎವರ್ ಇಸ್ ಸೀರಿಯಸ್ ಅದು ನಮ್ಗೆ ಗೊತ್ತಾಗಲ್ಲ, ಬಟ್ ವಿ ಹ್ಯಾವ್ ಟು ಥಿಂಕ್ ಹಿ ಸೀರಿಯಸ್ ಅಂತ ನಾವು ಕೆಳಗೆ ನಾನು ಎಷ್ಟು ಸತಿ ಹಿಡ್ತೇವೆ ಅರ್ಜುನ್ ಬೆಳಗ್ಗೆಯಿಂದ ಇದ್ದಾನಿಗೆ ಓಕೆ. ಇವಾಗ ಮಂಗಳೂರು ಕನೆಕ್ಷನ್ ಬಗ್ಗೆ ತುಂಬ ಮಾತಾಡಿ, ನಾವು ವಾಟ್ ಈಸ್ ಮೇಕಿಂಗ್ ನ್ಯೂಸ್ ಇಸ್ ಪಿಕ್ಚರ್ ಸರ್. ಪಿಕ್ಚರ್ ಈಗ ತುಳುವಲ್ಲಿ ಬರ್ತಾ ಇದೆ, ಕನ್ನಡದಲ್ಲಿ ಬರ್ತಾ ಇದೆ. ಎಲ್ಲರೂ ಕೇಳೋ ಸಾಮಾನ್ಯವಾದ ಪ್ರಶ್ನೆ ಶಿಲ್ಪಾ ಮೇಡಮ್ನ ಕೇಳಿದ್ದಾರೆ, ಕನ್ನಡದಲ್ಲಿ ನಿಮ್ಗೆ ಅಷ್ಟು ಕಾಂಟ್ಯಾಕ್ಟ್ ಇದೆ, ಅಷ್ಟು ಹೋಲ್ಡ್ ಇದೆ, ಒಂದು ದೊಡ್ಡ ಒಂದು ಸ್ಟ್ರಾಂಗ್ ಹೋಲ್ಡ್ ಇರುವಂಥ ಇಂಡಸ್ಟ್ರಿ, ಅಲ್ಲಿಂದ ಯಾಕೆ ತುಳುಗ್ ಬರ್ತಾ ಇದ್ದೀರಾ ವೆನ್ ಇಟ್ ಈಸ್ ಜಸ್ಟ್ ಅ ಇಂಡಸ್ಟ್ರಿ ದಟ್ ಇಸ್ ಪಿಕಿಂಗ್ ಅಪ್? ಅದು ಶಿಲ್ಪನಿಗೋಸ್ಕರ. ಹಾಂ, ಓಕೆ. ಶಿ ವಾಂಟೆಡ್ ಟು ನಮ್ಮ ಭಾಷೆಯಲ್ಲಿ ಒಂದು ಫಿಲ್ಮ್ ಮಾಡೋಣ ಅಂತ, ಹಾಗಾಗಿ ಮಾಡ್ತಾರೆ. ಕಂಟೆಂಟ್ ಚೆನ್ನಾಗಿತ್ತು ಆ್ಯಂಡ್ ಮತ್ತೆ ಹೊಸ ಹುಡುಗ ಡನ್ ಗುಡ್ ಜಾಬ್. ಓಕೆ, ಚೆನ್ನಾಗಿರುತ್ತಲ್ಲ ಮಾಡಿದ್ರೆ. ಆಮೇಲೆ ಅದು ಮಾಡಿದ್ಮೇಲೆ ಅನಿಸ್ತು ಓಕೆ ಮಾಡಿದ್ವಿ, ಇದನ್ನು ನಾವು ಕನ್ನಡದಲ್ಲೂ ಮಾಡೋಣ ರಿಲೀಸು. ಕನ್ನಡದಲ್ಲೂ ಎಷ್ಟೋಗುತ್ತೋ ಹೋಗಲಿ, ತುಳುಲು ಎಷ್ಟೋಗುತ್ತೋ ಹೋಗಲಿ. ಆ್ಯಂಡ್ ಇವತ್ತು ಪ್ರೆಸ್ ಮೀಟಲ್ಲೂ ಹೇಳಿದ್ನಲ್ಲ, ಸಿನಿಮಾ ಆದಮೇಲೆ ಹಿಟ್ಟು ಫ್ಲಾಪು ದುಡ್ಡು ಬರೋದು ಬರದೇ ಇರೋದು ಸೆಕೆಂಡ್. ನಾವು ಈ ಬಿಸ್ನೆಸ್ಸಲ್ಲೇ ಇರೋದು. ಒಂದು ತೃಪ್ತಿ ಕೊಡುತ್ತಲ್ಲ. ಹೌದು, ಓಕೆ, ಟ್ರೂ. ಕೆಲಸ ಮಾಡಿ ತೃಪ್ತಿ ಇದೆ ಆಕೆಗೆ. ಡೇ ನೈಟ್ ಕೆಲಸ 1.5 ತಿಂಗಳಿಂದ ಇಲ್ಲೇ ಇದೆ. She has worked hard, very hard, sir. Proving effort. ನಾನು ಒಂದೊಂದ್ಸಲಿ ಕಾಲು ಎಳಿತಾ ಇರ್ತೀನಿ ಲೇ ಅಂತ, ಪ್ರೂವ್ ಮಾಡೋಕ್ಕೋಸ್ಕರ ಆದ್ರು ಅಂದ್ರೆ ಹಠಕ್ ಸಮ ಅಂತ ಹಟ್ಟಿಗೆ ನಾನು ಮಾಡಿ ತೋರಿಸ್ತೇನೆ ಅಂತ ಕಾಲು ಎಳೆಯೋದು ಸರ್ ನೀವು ಅದಕ್ಕೆ ನಾನು ಮಾಡಿ ತೋರಿಸ್ತೀನಿ. ಏನು ಮಾಡಿ ಇದ. ಬಟ್ ನಮ್ಗೆ ಇದೆ ರೆಕಗ್ನೈಸೇಷನ್ ಆಯ್ತು ಸರ್. ನಾನು ಯಾವಾಗಲೂ ಶಿಲ್ಪಾ ಮ್ಯಾಮ್ನು ಥ್ಯಾಂಕ್ ಯು ಹೇಳಿದ್ದೀನಿ. ಸೊ ದಿಸ್ ಇಸ್ ದ ರೈಟ್ ಆಪರ್ಚುನಿಟಿ ಫಾರ್ ಮೀ. ನಾನು ಪ್ರೆಸ್ ನಾನು ಇನ್ಬಿಟ್ರು ಹೇಳಿದ್ದೀನಿ ಪ್ರಮೋ, ಲೇ ಓವರ್ ಮಾಡಬೇಡ ಕಣೆ ಕಣೆ ಅದನ್ನು ಹೇಳಿದ್ದೀನಿ. ನನ್ನ ಪ್ರಕಾರ ಸಿನಿಮಾ ಏನು ಬೇಕು ಅದು ತಗೊಳ್ಳೋದಿಲ್ಲ. ಕರೆಕ್ಟ್. ನಾವು ಒಂದೊಂದು ಸಿನಿಮಾ ತುಂಬ ಪ್ರಮೋಟ್ ಮಾಡೋಕೆ ಹೋಗ್ತೀವಿ, ಮಾಡಿರ್ತೀವಿ.
ಎದುರುಗಡೆ ಬಂದು ಯಾವ ಸರ್ ನೆಕ್ಸ್ಟ್ ಪಿಕ್ಚರ್ ಯಾವಾಗ ರಿಲೀಸ್ ಸರ್ ಪಿಕ್ಚರ್ ಅಂತ. ಏಯ್ 1.5 ತಿಂಗಳು ಬಡ್ಕೊಂಡು ಒಂದೊಂದು ಸಿನಿಮಾ ಅವಾಗ ತಾನೇ ಪೂಜೆ ಮಾಡಿ ಬಂದಿರ್ತೀವಿ. ಮತ್ತೆ ಸರ್ ಇಂಥ ತಾರೀಕು ಆ ಪಿಕ್ಚರ್ ರಿಲೀಸ್ ಅಲ್ವಾ ಸರ್ ಅಂತಾರೆ. ಏನೋ ಅಲ್ಲ ನನ್ನಲ್ಲಿ ಕೇಳಿದವರು ಇದೆ ಪಿಕ್ಚರ್ ಯಾವಾಗ ರಿಲೀಸ್ ಅಂತ ಇಷ್ಟೊತ್ತು ಇಲ್ಲಿನವರು ಮಂಗಳೂರಲ್ಲಿ ಪಿಕ್ಚರ್ ಯಾವಾಗ ರಿಲೀಸ್ ಪಿಕ್ಚರ್ ಯಾವಾಗ ರಿಲೀಸ್ ಅಂತ ಬರೀ ವಾಟ್ಸಪ್ ಪೋಸ್ಟರ್ ಫೋಟೋ ಒಂಜಿ 20 ದಿನ ಡೈಲಿ ತೂಪನ ಹಾಕಲಿ ದಾದ ಅದು ಏನು ಇರುತ್ತಾ ಬರ್ತಾರೆ ಅಲ್ಲಿ ನಂಗೆ ಅವು ಎಂಚಿನ ಗೊತ್ತನೆ ಇತ್ತೆ ಒಂಜಿ ಪೋಸ್ಟರ್ ತೂಯರಂದೇನಲ್ಲಿ ಪಾತ್ರ ಒಂಜಿ ಕಾನ್ವರ್ಸೇಷನ್ ಗೋಸ್ಕರ ಬಾಸ್ ಬತ್ತನ ಪೋಡ ಹೋಗಾಯ್ತಾ ಅಂತ ಕೇಳ್ತಾರೆ. ಒಂದ್ಸಲಿ ನನ್ನ ಜೊತೆ ಒಬ್ಬರು ಆಕ್ಟರ್ ಇದ್ರು, ವೆರಿ ಫೇಮಸ್ ಆಕ್ಟರ್, ಐ ಡೋಂಟ್ ವಾಂಟ್ ಟು ನೇಮ್. ಮಾತಾಡ್ಕೊಂಡು ಕೂತ್ಕೊಂಡಿದ್ದೆ, ಅವ್ನು ಹೇಳಿದೆ ಫ್ರೆಂಡೇ ಆ ಪಿಕ್ಚರು ಇದು ಅದು ಬಂತು ಮೊನ್ನೆ ಅದು ರಿಲೀಸ್ ಆಯ್ತು ಎಲ್ಲ ಮಾತಾಡ್ತಿದ್ದೆ. ನಾನು ಹೀಗೆ ಲೊಕೇಶನಲ್ಲಿ ನಮ್ಮವ್ರು ಇದ್ರೆ ಆರಾಮ್ಸೆ ಮಾತಾಡ್ಕೊಂಡು ಕೂತಿರ್ತೀವಿ. ಅಷ್ಟೊತ್ತಿಗೆ ಯಾರು ಪಬ್ಲಿಕ್ ಬಂದರು. ಈಗ ಪಬ್ಲಿಕ್ ಬಂದು ಆಯ್ತು ಸರ್ ಮಾತಾಡ್ತೀವಿ, ನಾವಿಬ್ಬರೇ ಇದ್ವಿ. ಎಲ್ಲಿ ಸರ್ ಈಗ ಕಾಣ್ತಾನೆ ಇಲ್ಲ ನೀವು. ನೋಡ್ರಿ ಮಚ್ಚ ನೋಡ್ರಿ ಇಂಥವ್ರು ಅದು ನಿನ್ನ ಮುಂದೆ ಅದು ನಿನ್ನ ಮುಂದೆ ನಮ್ಮನ್ನ ಎಕ್ಸಿಸ್ಟೇ ಇಲ್ದಂಗ ಮಾಡ್ಬಿಡ್ತೆ. ಅಲ್ಲಿವರೆಗೂ ಫುಲ್ ಬಿಸಿ, ನಂದು ಅದಾಯ್ತು ಇದಾಯ್ತು ಅದು ಮಾಡಿದೆ ಇದು ಮಾಡಿದೆ ಅಂತಿದ್ನಲ್ಲ, ಅದು ನನ್ನ ಮುಂದೆನೇ ಆಯ್ತಲ್ಲ ಅಂತ ಕಾಣ್ತಾನಿಲ್ಲ. ಇನ್ನೊಂದ್ಸಲಿ ಒಂದು ಇನ್ಸಿಡೆಂಟ್ ಆಗಿದ್ದು, ನಾನು ಇನ್ನೊಬ್ಬ ಆ್ಯಕ್ಟ್ರು, ಅವಾಗ ನಾನು ಇನ್ನೂ ಹೀರೋ ಆಗಿಲ್ಲ, ಜೊತೆಲಿ ಹೋಗ್ತಾ ಇದ್ವಿ. ಅದು ಶೂಟಿಂಗಲ್ಲೇ ಇದೆ, ಕಂಟಿನ್ಯೂಸ್ ಶೂಟಿಂಗ್. 2-3 ಬಂದರು, ಮತ್ತೆ ಸರ್ ಆ್ಯಕ್ಟಿಂಗ್ ಭಾಳ ಚೆನ್ನಾಗಿದೆ ಒಂದು ಅಂದರು. ಥ್ಯಾಂಕ್ ಯು ಅಂದೆ. ಓ ಇವರು ಯಾಕೋ ಇವ್ರು ಅಳುಬ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್. ಏನ್ ಸರ್ ನಿಮ್ಮ ಹೆಸರು? ಡೈರೆಕ್ಟ್ ಆಗಿ ಹೊಡಿಬೋದು, ಪಾಪ ಬೇಜಾರು ಮಾಡ್ಕೊಳ್ತಿರ್ಲಿಲ್ಲ. ಅವ್ರು ದೊಡ್ಡ ಆರ್ಟಿಸ್ಟೇ, ಅವ್ರು ದೊಡ್ಡ ಆರ್ಟಿಸ್ಟೇ, ಅಯ್ಯೋ ವೆರಿ ಪಾಪ್ಯುಲರ್. ಅಯ್ಯೋ ಇಂಥ ಅನರ್ಥಗಳು ನನ್ನ ಮುಂದೆ ಆಗೋದು. ಹಾಗಾದ್ರೆ ವಾಟ್ ಅಕಾರ್ಡಿಂಗ್ ಟು ಯು ಇಸ್ ಸ್ಟಾರ್ಡಮ್ ಸರ್, ಅಂಡ್ ಅದನ್ನ ಹೇಗೆ ಮೇಂಟೈನ್ ಮಾಡ್ಬೋದು ಸರ್? ದಟ್ಸ್ ವಾಟ್ ಐ ವಾಸ್ ಟಾಕಿಂಗ್ ಸರ್. ಹೆಂಗೆ ಸರ್ ಅವರ ಸ್ಟಾರ್ಡಮ್? ನೋ ನೀಡ್ ಟು ಕ್ಯಾರಿ ಎನಿಥಿಂಗ್. ಹೆವಿ ಬರ್ಡನ್ ಅದು ನೆಕ್ಸ್ಟ್ ಬರ್ಡನ್. ನೀವು ಹಾರ್ತಿರೋ ಬಾವುಟಕ್ಕೆ ದುರಾಂಕಾರ ಅನ್ನೋ ಚಿಕ್ಕ ಕಲ್ಲು ಕಟ್ಟಿದ್ರು ಕೂಡ ಹಾರ್ತಿರೋ ಬಾವುಟ ಕೆಳಗಿಳಿದು ಹಾರ್ತಿದೆಯಲ್ಲ, ನೇಚರ್ ವಿಲ್ ಟೇಕ್ ಎ ಕಾಲ್. ಫ್ರೀ ವಿಲ್. ನೇಚರ್ ವಿಲ್ ಟೇಕ್ ಎ ಕಾಲ್ ಆ್ಯಂಡ್ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಎಕ್ಸ್ಪೈರಿ ಡೇಟ್ಸ್. ವೆನ್ ನೇಚರ್ ವಿಲ್ ಥಿಂಕ್ ಸಾಕು ಅರ್ಜುನ್, ಸಾಕು ಗಣೇಶ್, ಸಾಕು ನಿತ್ಯ, ಸಾಕು ಕಣನೂರ ನಿಂದ ಆ್ಯಂಕರಿಂಗ್ ಹೋದ್ರೆ ಇಟ್ ವಿಲ್ ಡಿಸೈಡ್. ಹೂ ಆರ್ ವಿ ಟು ಡಿಸೈಡ್? ಟೈಮ್ ಆ ಟೈಮಲ್ಲಿ ಏನಾಗಬೇಕು ಅದೇ ಸ್ಟಾರ್ಡಮ್ಮು ಇದು ಇವೆಲ್ಲ ನಾವು ಅನ್ಕೊಳ್ಳೋದಷ್ಟೇ. ಒಬ್ಬೊಬ್ಬರು ಇದ್ದಾಗ ನಮಗೆ ಕ್ವಶನ್ ಬರುತ್ತೆ, ಯಾಕೂರು ಹೀಗೆ ಅಂತ. ಬಟ್ ಆ ಕಾಲದ ಸ್ಟಾರ್ಡಮ್ ಈ ಕಾಲದ ಸ್ಟಾರ್ಡಮ್ ತುಂಬಾ ಡಿಫ್ರೆನ್ಸ್. ಈಗ ತುಂಬಾ ಡಿಫ್ರೆನ್ಸ್ ತುಂಬಾ ಅದು genuine. ಜೆನ್ಯೂನ್ ಸ್ಟಾರ್ಡಮ್. ಅದು ಹೇಳಿಲ್ವಾ ಲೆಟರು, ಆ ಒಂದು ಲೆಟರ್ ಮಾಡಕ್ಕೆ ಮಿನಿಮಮ್ 1 ವಾರ 10 ದಿವಸ ಬೇಕು. ನಾನು ನೋಡಿದ್ದೀನಿ ದ ಕೈಂಡ್. ಅದನ್ನು ಓಪನ್ ಮಾಡಿದ್ರೆ 125 things ಆಚೆ ಬರ್ತಾ ಇರ್ತದೆ. ದೊಡ್ಡ ದೊಡ್ಡ ಕಾರ್ಡ್ ಎಫರ್ಟ್ ಅಲ್ಲ, ಎಫರ್ಟ್. ದಟ್ ಇಸ್ ಫಾಲೋಯಿಂಗ್ ಎಫರ್ಟ್. ಅದು ನೀವೆಲ್ಲ ಈಗ ಏನಿಲ್ಲ, ಈಗ ಒಂದು ಕಮೆಂಟ್ ಹಾಕಿದ್ರೆ ಆಯ್ತು. ನೀವೇನೋ ರೀಲ್ ಮಾಡಿರ್ತೀರ, ನಿಂದು ಒಂದು ರೀಲಾ ಬೆಳಿಗ್ಗೆ ಏನ್ ತಿಂದು ಬಂದೆ. ಆಮೇಲೆ ಹ್ಯೂಮನ್ ಸೈಕಾಲಜಿ ಹೆಂಗೆ ಅಂದ್ರೆ 3 ಇರುತ್ತೆ ಒಳ್ಳೇದು, ಆಯ್ತಾ? ಈ 2 ಕೆಟ್ಟ ಮೋಸ್ಟ್ಲಿ ಇವ್ನು ಯಾರೋ ಅನುರಾಗ್ ಕಡೆ ಇವನೇ ವಿರೋಧ ಪಕ್ಷದ ಕೈವಾಡ. ಇವನೇ ಅಲ್ಲಿ ಹೋಗೋದು ಬೇಡ, ಒಳಗೋಗಿ ನೋಡೋದು ಯಾವ್ದಿದೆ ಐಡಿ. ಆ ಮನ್ಸಿಗೆ ಹೇಳ್ಕೊಂಡಿದ್ದು ಫೇಕ್ ಐಡಿ. ಸೊ ಎಫರ್ಟ್ ಇಲ್ಲ, ಇಲ್ಲ ಕರಪ್ಟೆಡ್ ಅಲ್ಲ ಅದು. ಎಫರ್ಟ್ ಇಲ್ಲ. ಇಟ್ ಇಸ್ ನಾಟ್ ದ್ಯಾಟ್ ಜೆನ್ಯೂನ್. ಮುಂಚೆ ಇದ್ದ ಹಾಗೆ ಎಫರ್ಟ್ಸ್ ಇಲ್ಲ. ಓಕೆ ಮೇಡಮ್ ಬಗ್ಗೆ ನಾವು ತುಂಬಾ ಮಾತಾಡಿದ್ವಿ ಸರ್. ನಾವೀಗ 1.5 ತಿಂಗಳು ಅವ್ರ ಜೊತೆ ಪ್ರಮೋಷನ್ ಮಾಡ್ತಾ ಬೇರೆ ಬೇರೆ ಕಡೆಯಲ್ಲಿ ಮಾತಾಡಿದ್ವಿ. ವಿ ವಾಂಟ್ ಟು ನೋ ಫ್ರಮ್ ಯು,
handling a producer is difficult or handling a wife is difficult? Handling women is different. Producer, be wife. Over it maybe. You should know to handle. ಅಂದ್ರೆ Handle with care. ಪ್ರೊಡ್ಯೂಸರ್ ಆಗಿದ್ದುಕೊಂಡು ಕೂಡ ಒಂದು ಸಿನಿಮಾ ಅದೇ ಮಾಡಿದ್ದಾರೆ ma'am? ಸರ್. ಹಾ. ಸೊ ಎಷ್ಟು ಟಫ್ ಇರ್ತಾರೆ ಪ್ರೊಡ್ಯೂಸರ್ ಆಗಿ ಮೇಡಮ್ ಅಥವಾ ವೈಫ್ ಆಗಿ ಜಾಸ್ತಿ ಟಫ್ ಇರ್ತಾರ? ನಾವು ಅದನ್ನೆಲ್ಲ ವೆರಿ ಐ ಡೋಂಟ್ ಮಿಕ್ಸ್. ಡಿಫ್ರೆಂಟ್ ಪ್ರೊಫೆಷನಲ್ It's ಡಿಫ್ರೆಂಟ್. for us, ಎಸ್. yeah. ನಾನು ಯಾವಾಗ ಪ್ರೊಫೆಷ್ನಲ್ ಆ್ಯಂಡ್ ಪರ್ಸನಲ್ ಡೋಂಟ್ ಮಿಕ್ಸ್ ಇಟ್. ಮಿಕ್ಸ್ ಮಾಡಬೇಡ, ಅದು ಬೇರೆ ಥರ ಟಫ್ ಆಗುತ್ತೆ. ಪ್ರೊಫೆಷ್ನಲ್, ಪರ್ಸನಲ್ ಇಸ್ ಪರ್ಸನಲ್. ಪರ್ಸನಲ್ Everything has its own nature. there I am a hero, you are a producer, you are investing, we'll take money, we'll concentrate on that. Don't bring that to inside the house. Yeah. ಮಾತಾಡ್ತೀವಿ, ವೆರಿ ಮಾತಾಡ್ಬಾರ್ದು ಅಂತಲ್ಲ. ಪ್ರೊಫೆಷನಲ್ಸ್. ನಾವು ಸೆಟ್ ಅಲ್ಲಿ ಮಾತಾಡ್ಬಾರ್ದು. ಕೆಲಸ ಮಾಡುವಾಗ ಇಟ್ ಇಸ್ ಲೈಕ್ ಹೌ ವಿ ಟ್ರೀಟ್ ಅ ಹೀರೋ, ವಿ ಟ್ರೀಟ್ ಹಿಮ್ ಲೈಕ್ ದ್ಯಾಟ್. ಅಂದರೆ ಅವ್ರಿಗೆ ಟೈಮ್ ಏನು ಹೋಗ್ಬೇಕು, ಇದು ಮಾಡಬೇಕು, ಅವರೇನು ಬಂದ್ಬಿಟ್ಟು ಲೈಕ್ ವಿ ಡೋಂಟ್ ವಾಂಟ್, ಹಿ ಈಸ್ ಅನ್ ಆಕ್ಟರ್, ಹಿ ನೀಡ್ಸ್ ಟು ರೆಸ್ಟ್. ನಾನು ಅದಕ್ಕೆ ಐ ವಾಸ್ ಆಸ್ಕಿಂಗ್ ಹೌ ಆರ್ ಯು ಡೂಯಿಂಗ್ ಸೋ ಮಚ್, ಲೈಕ್ ಪಾಪ ಡೈರೆಕ್ಷನ್, ಪ್ರೊಡಕ್ಷನ್, ಎವ್ರಿಥಿಂಗ್ ಎಲ್ಸ್, ಮ್ಯೂಸಿಕ್ ಅಂತೆ, ಅದಂತೆ ಇದಂತೆ, ಇಟ್ ಇಸ್ ಸೋ ಸ್ಟ್ರೆಸ್ಫುಲ್ ಪಾಪ. So ಲೈಕ್ ಯು ನೋ it's like that. That is different. This is That different. is- ಎರಡರಲ್ಲೂ ಏನು? ಅದು ಫಸ್ಟ್ ವರ್ಷ ಗೊತ್ತಾಗಲ್ಲ. ಅದು ನೋಡಿತ್ತು. ರೆಡಿ ಆಯ್ತಾ? ಫಸ್ಟ್ ವರ್ಷ ಗೊತ್ತಾಗಲ್ಲ. ಒಂದೆರಡು ಸಿನಿಮಾ ಆದ್ಮೇಲೆ ಜ್ಞಾನ ಬರುತ್ತೆ ನನಗೆ, ಇದೇನು ಮಿಕ್ಸ್ ಮಾಡ್ಬಿಟ್ಟು ನಾನೇ ಓಡಿಸ್ಕೊತಾ ಇದ್ದೀನಿ. This is this. That does not mix up. ಓಕೆ, ಲೈಫ್ ಹ್ಯಾಸ್ ಇಟ್ಸ್ ಓನ್ ಕೋರ್ಸ್ ಅಂತ. ಸೊ ಈಗ ಈ ಸಿನಿಮಾದ ಬಗ್ಗೆ ಮಾತಾಡ್ತಾ, ಸಿನಿಮಾದ ಒಂದು ಸಾಂಗ್ ಇದೆ ಸರ್, 4 ಸಾಂಗ್ ಹಿಟ್ ಆಗಿದೆ, ಬಟ್ ಒಂದು ಸಾಂಗ್ ದೊಡ್ಡಿಟ್ಟು. ತುಂಬಾ ಹಿಟ್ ಆಗಿದೆ. ದೊಡ್ಡಿಟ್ಟು. ಹಾ ಸರ್, ಈ ಸಾಂಗ್ಸ್ ಅಂದ್ರೆ ನಿಮ್ಗೂ ತುಂಬಾ ಕನೆಕ್ಷನ್ಸ್. ಆಲ್ ಯುವರ್ ಫಿಲ್ಮ್ಸ್, ನಿಮ್ಮ ಎಲ್ಲಾ ಅದು ಸಿನಿಮಾಗಳು ಹಾಡು ಹಾಡಿ ಯಾವ್ದು ಸರ್? ಅದು. ಗೋಕುಲದ ರಾಧೆನಾ? ಹೇಳಿ. ಸಿಂಗರ್ ಇಲ್ಲಿದ್ದಾರೆ, ಅವ್ರ ಹತ್ರನೇ ಹಾಡಿಸ್ಬೇಕು ಅಂತ ನನಗೆ ಆಸೆ. ನನ್ನ ಕೈಯಲ್ಲಂತೂ ಇಲ್ಲಿವರೆಗೂ ಆಗಿಲ್ಲ, ಗಣೇಶ್ ಸರ್ ಬಂದ ಮೇಲಂತೂ ಆಗುತ್ತಾ ಅಂತ. ಇನ್ನು ಇವ್ರ ಮುಂದೆ ಅಂತ ನಾನು ಹಾಡು ಇಲ್ಲ. ಅದನ್ನ ಕಾಲ್ ಎಳೆದು ನನ್ನನ್ರಿ. ಬಟ್ ಹೇಗೆ ಅನ್ಸ್ತು ಸರ್? ಅದೇ ಕಾಲ ಹೇಳಿರ್ತಿರೋದು, ಐ ನೋ ನೀವು ಅಂದ್ರೆ ನಿಮ್ ಕ್ಯಾರೆಕ್ಟರ್ ಎಲ್ಲರೂ ನಗಿಸ್ತಾ ಇರಬೇಕು ಅಂತ, ಎಲ್ಲೂ ಸೀರಿಯಸ್ ಆಗಬಾರ್ದು. ಸೊ ಯು ಡೂ ದಟ್. ಬಟ್ ಇಷ್ಟು ಸಿನಿಮಾ ನೋಡಿ, ಸಾಂಗ್ಸ್ಗಳನ್ನು ನೋಡಿದ್ಮೇಲೆ ಅಲ್ಲ, ನಾವು ಸದಾ ಲೈಟ್ ಆಗಿರೋದಷ್ಟೇ. ಎಸ್, ಟು ಕೀಪ್ ಇಟ್ ಈಸಿ, ಎಲ್ಲರೂ ಆರಾಮಾಗಿರ್ಬೇಕು ಅಂತ. ಬಟ್ ಗೋಕುಲದ ರಾಧೆ ಬ್ಯೂಟಿಫುಲ್ ಸಾಂಗ್, ಎಕ್ಸ್ಟ್ರಾರ್ಡಿನರಿ ಸಾಂಗ್. ಹಾಡಿ ಕೇಳಿದ್ರು. ಆ ಥರ ಸಾಂಗೇ ಕೇಳಿಲ್ಲ ನಾನು. ಇಲ್ಲ, ಜೆನ್ವಿನ್ ಬಿಕಾಸ್ ಇಟ್ ವಾಸ್ ಅ ಸರ್ಪ್ರೈಸ್ ಸರ್ ನಮ್ಗೆ. ಬಿಕಾಸ್ ಐ ನೋ ನಿಮ್ಗೆ ಗೊತ್ತಿರುತ್ತೆ ಮ್ಯಾಮ್ ಆಡ್ತಾರಂತ, ಬಟ್ ನಮ್ಗೆ ಎಲ್ರಿಗೂ ತಮಾಷೆ ಮಾಡಿದೆ, ಆ ಥರ ಸಾಂಗೇ ಕೇಳಿಲ್ಲ ಅಂತ. ತುಂಬ ಚೆನ್ನಾಗಿ ಹಾಡಿದ್ದಾರೆ. ವೆರಿ ಗುಡ್. ನೀವು ಪಿಕ್ಚರ್ ಸಿನಿಮಾ ನೋಡಿದ್ರಲ್ಲ ಸರ್, ಸೊ ನಿಮ್ ಇನ್ಪುಟ್ಸ್ ಎಲ್ಲ ತುಂಬಾ ಈ ಸಿನಿಮಾದಲ್ಲಿ ಇದೆ ಅಂತ ನಾವು ಕೇಳ್ಬಿಟ್ವಿ. ಪಿಕ್ಚರ್ ಏನೋ ಪೋಸ್ಟ್ ಪ್ರೊಡಕ್ಷನ್ ಇಂದಾನೆ ಕೂತ್ಕೊಂಡಿದ್ದೆ ನಾನು. ಎಸ್, ನಿಮ್ಗೆ ತುಂಬಾ ಇಷ್ಟ ಆಗಿರೋ ಫ್ಯಾಕ್ಟರ್ ಏನ್ ಸರ್? ನನ್ನ ಸೆಕೆಂಡ್ ಆಫ್ ಭಾಳ ಇಷ್ಟ ಆಯ್ತು. ತುಳು ಸಿನಿಮಾ ಇದಕ್ಕಿಂತ ಮುಂಚೆ ಮೇಡಮ್ ಜೊತೆ ಕೂತ್ಕೊಂಡು ನೋಡಿದ್ದೀರಾ? ಅರ್ಜುನ್ ಒಂದಷ್ಟು. ಓಕೆ, ಎಸ್, ಆಕ್ಟ್ ಕೂಡ ಮಾಡಿದ್ರ ಜೊತೆಗೆ. ಆ್ಯಂಡ್ ನನಗೆ ಕಾಪಿ ಕಾರ್ಡ್ ಸರ್ದು ಕಾಮಿಡಿ ಡ್ರಾಮಾಸು ಆ್ಯಂಡ್ ಕ್ಲಿಪ್ಪಿಂಗ್ಸ್ ಬರ್ತಾ ಇರುತ್ತೆ. ಅದು ಒಂದು ರಿಸೆಪ್ಷನಲ್ಲಿ ಒಂದು ಇದೆಯಲ್ಲ ಕ್ಲಿಪ್ಪಿಂಗ್, ರಿಸೆಪ್ಷನ್ ಅದು ಕಾಪಿ ಕಾರ್ಡ್ ಸರ್ದು ದೊಡ್ಡ ಕಾಮಿಡಿ ಸೀನ್ ಇದೆಯಲ್ಲ 8-10 ನಿಮಿಷದ್ದು ರಿಸೆಪ್ಷನ್, ಗೌಜಿ ಗಮ್ಮತ್. ಗೌಜಿ ಹಾ. ಅದು. ಆಮೇಲೆ ಬೋಳಾರ್ ಅವ್ರದ್ದು. ಅಂಡ್ ಸರ್ ಸ್ಟಾರ್ಟೆಡ್ ಟೇಕಿಂಗ್ ಆರ್ಟಿಸ್ಟ್ ಫ್ರಮ್ ಹಿಯರ್. ಅದು ಮುಂಚೆಯಿಂದನು ಆರ್ಟಿಸ್ಟ್ಗಳು ಕನ್ನಡದಲ್ಲಿ ನಿಮ್ ಜೊತೆ ನಾನು ಬೋಳಾರ್ ಅವ್ರನ್ನು ಕರ್ಕೊಂಡು ಹೋಗಿದ್ದೆ ಪಿಕ್ಚರ್ಸ್ಗೆ. ಸೊ ನಾವು ತುಂಬ ನೋಡಿದ್ದೀನಿ ಕಾಮಿಡಿ. ಆಮೇಲೆ ನಮ್ಮ ಆಂಟಿ ಇವ್ರ ತಾಯಿಯವ್ರು ಕಳಿಸ್ತಾ ಇರ್ತಾರೆ ನನಗೆ ಎಲ್ಲ ವಿಡಿಯೋಸ್ಗಳು. ಗಣಿ ಇದು ನೋಡು ಚೆನ್ನಾಗಿದೆ, ಇದು ನೋಡು ಅಂತ. ತುಳು ಕ್ಲಿಪ್ಪಿಂಗ್ಸು, ನಾಟಕದ ಕ್ಲಿಪ್ಪಿಂಗು, ಸಿನಿಮಾ ಕ್ಲಿಪ್ಪಿಂಗ್ಸ್ ಎಲ್ಲ ಕಳಿಸ್ತಾ ಇರ್ತಾರೆ. ಸೊ ಈ ಸಿನಿಮಾ ನೋಡಿದ್ರೆ ಸೆಕೆಂಡ್ ಹಾಫ್ ತುಂಬ ಇಷ್ಟ ಆಯಿತು. ಓಕೆ, ಪ್ಲಸ್ ಏನೇ ಕಾಮಿಡಿ ಮಾಡಿದ್ರು ಒಂದು ಟೇಕ್ ಅವೇ ಅಂತ ಮಾತಾಡ್ತೀವಲ್ಲ, ಎಸ್, ಟೇಕ್ ಅವೇ ಅಲ್ಲ, ಥಿಯೇಟರ್ಗೆ ಬಂದ್ಮೇಲೆ ಒಂದು ಏನಕ್ಕೆ ಇಷ್ಟ ಆಗಬೇಕು ಅಂದರೆ ಇಟ್ಸ್ ಸಿನಿಮಾ ಅಬೌಟ್ ರಿಲೇಷನ್ಶಿಪ್, ಅಣ್ಣ ತಮ್ಮನ ರಿಲೇಷನ್, ಸಂಬಂಧಗಳು, ಸಂಸಾರ, ಎಲ್ಲರೂ ಹೆಂಗಿರಬೇಕು, ಹೆಂಗೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿ ಹೆಂಗೆ ದೂರ ಆಗಿರ್ತಾರೆ. ಸೊ ಹೌ ಇಟ್ ಕ್ಯಾನ್ ಬಿ ಸಾರ್ಟ್ ಔಟ್. ಅದನ್ನು ಈ ಕಾಮಿಡಿ ಜೊತೆ ಅದನ್ನು ನೀಟಾಗಿ ಬ್ಲೆಂಡ್ ಮಾಡಿ ಒಂದು ಥ್ರಿಲ್ಲರ್ ಥರ. ಹೌದು. ಓಕೆ, ಹಾಗೆ ನಿತ್ಯ ಪ್ರಕಾಶ್, ಯಾಕಂದ್ರೆ ಚಿಕ್ಕುಲ್ದರ್ದಾಲ ಪಾತ್ರ ಒಂದಿದ್ದಾರೆ. ನೀವು ಪಾತ್ರ ಸರ್ ಪಾತ್ರ ಇರುತ್ತೆ ಯೂಶುವಲಿ. ಯಾರು ನಮ್ಮ ಹೀರೋ ಬಗ್ಗೆ ನಿಮ್ ಮಾತ್ರ ಕೇಳ್ಬೇಕು ಸರ್. ಹೀರೋ ಸೆಲೆಕ್ಷನ್ ಇಂದ ಹಿಡಿದು, ಬಿಕಾಸ್ ಸಿನ್ಸ್ ಯು ಆರ್ ಅ ಹೀರೋ, ನಿಮಗೂ ಮನೆಯಲ್ಲಿ ಪ್ರೊಡ್ಯೂಸರ್ಗೆ ಒಂದು ಹೀರೋ ಹೇಗಿದ್ದಾರೆ ಅಂತ ಗೊತ್ತಿದೆ. ಸೊ ನೀವು ಹೀರೋ ನೋಡ್ಬೇಕಾದ್ರೂ ನಿಮ್ಮಲ್ಲಿ ಒಂದು ಇರುತ್ತೆ, ವಿ ವಾಂಟ್ ಟು ಹ್ಯಾವ್ ಸಚ್ ಅ ಹೀರೋ. ನಿತ್ಯ ಅವರ ಒಂದು ಸೆಲೆಕ್ಷನ್, ಅವ್ರೆಲ್ಲೂ ಏನೂ ಹೇಳಿಲ್ಲ ಇಲ್ಲ ನಮಗೆ.
ನಿತ್ಯಂದು ಪ್ರೊಡಕ್ಷನ್ ಹೌಸು ಆ್ಯಂಡ್ ಡೈರೆಕ್ಟ್ರು ಎಲ್ಲ ಸೇರ್ಕೊಂಡು ಸೆಲೆಕ್ಟ್ ಮಾಡಿದ್ರು. Okay. ಸೆಲೆಕ್ಟ್ ಆದ್ಮೇಲೆ ಹೇಳಿದ್ರು ಹೀ ಈಸ್ ಅವರ್ ಹೀರೋ ಅಂತ. ಓಕೆ. ನಾನು ರೀಲ್ ನೋಡಿದ್ದೆ ಒಂದು, ಇದು ದ್ವಾಪರದ ಎಷ್ಟೋ ಮಾಡಿದ್ರು, 12-15 ಮಾಡಿದ್ರು. ಪಾಪರದ್ದು ಆಲ್ಮೋಸ್ಟ್ 15 ರೀಲ್ಸ್ ಅವ್ರದ್ದೇ ಇದೆ. ದ್ವಾಪರದ ನೋಡಿದ್ದೆ ರೀಲ್ಸ್. ಚೆನ್ನಾಗಿದ್ದಾನೆ, ವಿಲ್ ಗೋ ಅಂತ ಹೇಳಿ ಆಗಿತ್ತು ಅಷ್ಟೇ. ಅದರಲ್ಲೇನು ಜಾಸ್ತಿ ರಾಕೆಟ್ ಸೈನ್ಸ್ ಇರಲಿಲ್ಲ. ಸೆಲೆಕ್ಟೆಡ್ ಅಂತ. ಸರ್, ಈಗ ನಿಮ್ಗೆ ಕ್ವಿಕ್ ಆಗಿ ಕೇಳ್ತೀನಿ, ಇಮಿಡಿಯೇಟ್ ಆಗಿ 2ರಲ್ಲಿ 1 ಪಿಕ್ ಮಾಡ್ಬೇಕು. ನೀನು 15 ನಿಮಿಷ ಅಂದ್ಬಿಟ್ಟು 15 ನಿಮಿಷ ಇನ್ನೂ ಆಗಿಲ್ಲ ಸರ್, 13 ನಿಮಿಷ. ನನ್ನ ಪೋಯ 40 ನಿಮಿಷ. ಸರ್, ನೀರ್ ದೋಸೆ ಇಷ್ಟನಾ ರಾಗಿ ಮುದ್ದೆ ಇಷ್ಟನಾ? ರಾಗಿ ಮುದ್ದೆ. ಇವಾಗ್ಲೂ ಅದು ತಿಂದ್ಮೇಲೆ ನಿರ್ದೋಸೆ ತಿಂತೀರಮ್ಮ. ಫಸ್ಟ್ ರಾಗಿ ಮುದ್ದೆ. ಓಕೆ. ಐಸ್ ಕ್ರೀಮ್ ಇಷ್ಟನಾ ಸರ್? ಗಡ್ಬಡಲ್ಲಿ ಮಂಗಳೂರು ಗಡ್ಬಡ್ ಯಾವತ್ತೂ ಟ್ರೈ ಮಾಡಿಲ್ಲ? ತಿಂದಿದ್ದೀನಿ. ಓಕೆ ಓಕೆ. ಕೋರಿ ರೊಟ್ಟಿ ಇಷ್ಟ? ಗಡ್ಬಡಿದೆ ಮರ. ಗಡ್ಬಡ್ ಆಗ್ಬಿಡುತ್ತಾ? ಸರ್, ಕೋರಿ ರೊಟ್ಟಿ ತಿಂತೀರಾ, ಬಿರಿಯಾನಿ ತಿಂತೀರಾ ಸರ್? ವಾಟ್ ವುಡ್ ಯು ಪ್ರಿಫರ್? ಲುಕ, ನಾನು ತುಂಬ ಫುಡಿ, ಹಂಗೆ ನನಗೆ ಇದೇ ಮಾಡ್ಬೇಡಮ್ಮ ಕ್ವಶನ್ ಕೊಟ್ಬಿಡಲ್ಲ. ಸರ್, ಡಯಟ್ ಗೇಟ್ ಏನೂ ಇಲ್ಲ ಈಗ ಡಯಟ್ ಅಮ್ಮ ಫುಲ್ಲು. ಇವಾಗ 40+ ಆಯ್ತಲ್ಲ, ಮನುಷ್ಯನ ಕೂಡ ಹೇಳ್ತೀನಿ ಕೇಳಿ. ವೆನ್ ಯು ಆರ್ ಇನ್ 18-20+, ಯು ವಾಂಟ್ ಟು ಲುಕ್ ಎಲ್ಡರ್. ಯು ವಾಂಟ್ ಲುಕ್ ಮ್ಯಾಚೂರ್, ಬಿಗ್ ಮೆಚೂರ್. ಜಾಸ್ತಿ ಹೇಳೋದು ಏಜ್ ಎಷ್ಟಮ್ಮ ಏಜ್ ಆಗಿರ್ಬೇಕು ಸರ್, ನಮ್ಗೆ 38. ಒನ್ಸ್ ಯು ಕ್ರಾಸ್ 40, ಯು ವಾಂಟ್ ಟು ಲುಕ್ ಹೆಂಗ. ಅಲ್ಲಿನೇ ಸ್ಟಾಪ್ ಆಗ್ಬಿಡುತ್ತೆ, ಅದಾದ್ಮೇಲೆ ಏಜ್ ಆಗಲ್ಲ. ಸೊ ಡಯಟ್ ಮಾಡ್ತೀನಿ ನಾನು. Okay. ಬಟ್ ಸಂಡೇಸ್ ವಾಟ್ ಆರ್ ದ ಗುಡ್ ಹ್ಯಾಬಿಟ್ಸ್ ದಟ್ ಒನ್ ಆಕ್ಟರ್ ಶುಡ್ ಡೆವಲಪ್ ಇನ್ ಹಿಸ್ ಲೈಫ್? ಸಿನಿಮಾಗೆ ಬರಬೇಕು ಅಂತ ಬೇರೆಲ್ಲ ಕೆಲಸಗಳನ್ನು ಸ್ಲೀಪ್ ಮಾಡ್ತಾರೆ. ವೆಲ್. ಓಕೆ. ಸ್ಲೀಪ್ ವೆಲ್, ಬಿ ಕ್ರಿಯೇಟಿವ್. ಡೋಂಟ್ ಹ್ಯಾವ್ ಸ್ಲೀಪ್ಲೆಸ್ ನೈಟ್ಸ್. ಸ್ಲೀಪ್ ವೆಲ್. ಸ್ಲೀಪ್ ತುಂಬ ಇಂಪಾರ್ಟೆಂಟ್. ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನೀವು ಸರಿ ನಿದ್ದೆ ಮಾಡಲಿಲ್ಲ ಅಂದರೆ ನಿಮ್ಮ ಸೈಂಟಿಫಿಕಲಿ ಹೋಲ್ ನ್ಯೂರೋ ಸಿಸ್ಟಮ್ ಗೋಸ್ ಹೇವರ್. ಇಟ್ ನೀಡ್ಸ್ ರೆಸ್ಟ್. ಆ್ಯಂಡ್ ವಿ ಆರ್ ಇನ್ ಕ್ರಿಯೇಟಿವ್ ಫೀಲ್ಡ್. ತುಂಬ ಬ್ರೈನ್ ಹೊಡ್ತಾ ಇರುತ್ತೆ, ಕೆಲಸ ಅಲ್ಲ, ಜಾಸ್ತಿ. ಕ್ರಿಯೇಟಿವ್ ಬರಬೇಕು ಅಂದರೆ ಯು ನೀಡ್ ರೆಸ್ಟ್. ಓಕೆ, ಫ್ರೀ ಮೈಂಡ್ ಇರಬೇಕು. ಒಂದು ಪವರ್ ನ್ಯಾಪು ಮಧ್ಯಾಹ್ನ, ಇಲ್ಲ ರಾತ್ರಿ ಒಳ್ಳೆ ನಿದ್ದೆ, ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ಹೋಗ್ಬೇಕು, ಆ್ಯಕ್ಟ್ ಮಾಡಬೇಕು, ಬರ್ತಾ ಇರಬೇಕು. ಡೋಂಟ್ ಬಾಲ್. ಏನು ರಿಸಲ್ಟ್ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಸೊ 365 days you keep yourself busy. ಐ ಡೋಂಟ್ ಕೀಪ್ ಬಿಸಿ. ನಾನು ಎಂಗೇಜಿಂಗ್ ಆಗಿರ್ತೀನಿ. ಏನಾದ್ರು ನೆವರ್ ಫೀಲ್ ಮಾಡ್ಕೊಂಡು. ಅನುರಾಗ್, ಯಾವತ್ತೂ ನಿಮ್ಮನ್ನು ನೀವು ಬಿಸಿ ಅನ್ಕೋಬಾರ್ದು. ಓಕೆ ಸರ್. ನೀವು ಯಾವತ್ತು ನಿಮ್ಮನ್ನು ನೀವು ಬ್ಯುಸಿ ಅನ್ಕೋತಿರೋ, ನೀವು ಸುಮ್ಮನೆ ಕೂತಿದ್ರು ನಿಮ್ಮ ಬ್ರೈನ್ ನೀವು ಬ್ಯುಸಿ ಅಂತ ಹೇಳ್ತಾ ಇರುತ್ತೆ. ನ್ಯೂರೋ ಸೈನ್ಸ್. ಓಕೆ, ಯು ಫೀಲ್ ವೆರಿ ಮಚ್ ಟಯರ್ಡ್. ನಾವೇ ನಾ ಬಿಸಿಯಪ್ಪ ಅಂತ ಹೇಳ್ತಾ ನಾವು ಟಯರ್ಡ್ ಆಗುತ್ತೆ. ಟಯರ್ಡ್. ನಾನು ಬಿಸಿ ಅಂತ ಬ್ರೈನ್ ಹೌದು, ಇವನು ಬ್ಯುಸಿ ಅಂತ ಅದು. ಸೊ ಆಲ್ವೇಸ್ ವಿ ಶುಡ್ ಫೀಲ್ ದ ಬಾಸ್, ಐ ಆಮ್ ಎಂಜಾಯಿಂಗ್, ಐ ಆಮ್ ಫ್ರೀ. ನಾನು ಕೆಲಸ ಮಾಡ್ತೀನಿ, ನಾನು ಖುಷಿಯಾಗಿದ್ದೀನಿ. ಫಾರ್ ಆಲ್ ಆಕ್ಟರ್ಸ್ ಸರ್, ದಿಸ್ ಇಸ್ ದ ಥಿಂಗ್. ಬೀಂಗ್ ಆ್ಯಕ್ಟ್ರಾಗಿ ಹೇಳಬೇಕು ನಾನು. ಆ್ಯಂಡ್ ಆಸ್ ಎ ಹ್ಯೂಮನ್ ಬಿ ಹ್ಯಾಪಿ ಅಂತ. ಯಾವುದೋ ಪಾಸ್ಟಲ್ಲಿ ಆಗಿರೋ ಎಮೋಷನ್ಗೆ ಇವತ್ತು ರಿಯಾಕ್ಟ್ ಮಾಡ್ಕೊಂಡು ಕೂತ್ಕೋಬೇಡಿ. ಇವತ್ತೇನಿದೆ ನೋಡಿ, ಆನ್ಸರ್ ಇಟ್. ಏನಿದು ಅಲ್ಲೇ ಹೇಳಿ ಹೋಗ್ತಾ ಇರಿ ಮುಂದೆ. ಯು ಕಾಂಟ್ ಚೇಂಜ್ ಎನಿಬಡಿ ವೆನ್ ಯು ಕಾಂಟ್ ಚೇಂಜ್ ಯುವರ್ ಸೆಲ್ಫ್. ಕರೆಕ್ಟ್. ಹೌ ವಿಲ್ ಚೇಂಜ್ ಅದರ್ಸ್. ನಿನ್ನ ಮಾತಿಗೆ ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನನ್ನ ಮಾತನ್ನು ನೀನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಏನು ಕಂಟ್ರೋಲ್ ಮಾಡ್ಬೋದು ನಾವು? ನಮ್ಮ ರಿಯಾಕ್ಷನ್ ಕಂಟ್ರೋಲ್ ಮಾಡ್ಬೋದು. ವಾಟ್ ಎವರ್ ಯು ಸೇ, ಹೌ ಐ ರಿಯಾಕ್ಟ್ ಇಸ್ ಆಕ್ಷನ್ ಇಂದ ರಿಯಾಕ್ಷನ್. ರಿಯಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. I think this side of Ganesh sir. Exactly, this is what you asked me and I told. Yeah. This side ನಗ್ಸ್ತಾರೆ ತುಂಬಾ ಇದು ಅಂತ ಎಲ್ಲರಿಗೂ ಗೊತ್ತು, ಬಟ್ ದಿಸ್ ಸೈಡ್ ಆಫ್ ಗಣೇಶ್ ಯಾರಿಗೂ ಗೊತ್ತಿಲ್ಲ. Very positive, very I have optimistic. one question, sir. One last question, very important. bro. Last temple. ಎಂಕೊ ಒಂದು ಕ್ವಶನ್ ಸರ್. ಮೀ ನಾರ್ಮಲಿ ಸರ್, ನನಗೆ ಒಂದು ವೆನ್ ಎವರ್ ಐ ಆಮ್ ಗೋಯಿಂಗ್ ಟು ಅ ಗ್ರೂಪ್, ಈಗ ಒಂದು ಇಂಟರ್ವ್ಯೂ, ದೊಡ್ಡ ಪ್ರೆಸ್ ಮೀಟ್, ಸೊ ಆ ನಡುಗೆ ಹೋದಾಗ ನನಗೆ ಒಂದು ಏನೋ ಒಂದು ಆಂಕ್ಷಿಯಸ್ ಆಗುತ್ತೆ ಪರ್ಸ್ನಲಿ. ಐ ಡೋಂಟ್ ನೋ, ನನಗೆ ಐ ಫೆಲ್ಟ್ ಯು ಆರ್ ದ ರೈಟ್ ಗೈ ಟು ಸಿ ಟೆಲ್ ಮಿ ದಟ್. ಸೊ ಹೌ ಟು ಓವರ್ಕಮ್ ದಟ್? ಅಂದರೆ ವಿ ಡೋಂಟ್ ನೋ, ಅಂದರೆ ನನಗೇನಾಗುತ್ತೆ ಅಂದರೆ ಏನೋ ಮಿಸ್ಟೇಕ್ ಆಗುತ್ತಾ, ವಾಟ್ ವಿಲ್ ಪೀಪಲ್ ಜಡ್ಜ್ ಮೀ, ಏನಾಗುತ್ತೆ ಆ ಥರ ಎಲ್ಲ. ಯು ಆರ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ಯುವರ್ ಮಿಸ್ಟೇಕ್ಸ್. ದಟ್ಸ್ ವೈ ಯು ಆರ್ ಬಿಕಮಿಂಗ್ ಮೋರ್ ಆಂಕ್ಷಿಯಸ್. ನಾನು ತಪ್ಪು ಮಾಡ್ಬಿಡ್ತೀನಿ, ನಾನು ಏನು ಮಾತಾಡ್ಬಿಡ್ತೀನಿ ಅಂತ. ದೇರ್ ಆರ್ ಚಾನ್ಸಸ್ ಏನೇನೋ ಮಾತಾಡ್ಬಿಡ್ತೀರ. ಫ್ರಮ್ ನೆಕ್ಸ್ಟ್ ನಾಳೆಯಿಂದ ಯಾವುದೇ ಪ್ರೆಸ್ ಮೀಟ್ಗೆ ಹೋಗಲಿ, ನೀವು ಕಾರ್ ಹತ್ತಿದ ತಕ್ಷಣ ದಿ ಬೆಸ್ಟ್ ಅಂತ ಹೋಗ್ಬೇಕು. ನಾನು ಸಗದ ಮಾತಾಡ್ತೀನಿ ಇವತ್ತು, ನಾನು ಚೆನ್ನಾಗಿ ಮಾತಾಡ್ತೀನಿ, ಎಲ್ಲ ನಾನು ನೋಡ್ತಾರೆ.
ಎಲ್ಲ ಕ್ಲಾಪ್ ಮಾಡ್ತಾರೆ. ನಾನು ಹೇಳಿಲ್ವಾ ಈ ಮ್ಯಾನಿಫೆಸ್ಟೇಷನ್ 25 ವರ್ಷದಿಂದ ನಡೀತಾ ಉಂಟಂತ. ಆವಾಗಲೇ ಇತ್ತು ನಿಮಗೆ ಅದೇ ಫಸ್ಟ್ಗೆ ಇನಿಷಿಯಲ್ ಎಲ್ಲ. ಇದು ಹೇಗೆ ಸ್ಟಾರ್ಟ್ ಆಯ್ತು ಇವಾಗ ಮ್ಯಾನಿಫೆಸ್ಟೇಷನ್ ಎಲ್ಲ ನೋಡಿ ಕಲ್ತು ಇನ್ನೂ ಕ್ಲಾಸಸ್ ಹೋಗ್ತಾ ಇದ್ದಾರೆ. ವಾಟ್ ಇನ್ಸ್ಪೈರ್ಡ್ ಒಂದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಒಂದು ಆಂಕರ್ ಆಗಿ ಇವರು 21-22 ವರ್ಷದಲ್ಲಿ ಅಂತ 2-3-4 ಸಾವಿರ ಕ್ರೌಡ್ ಅನ್ನ ನಾವು ಎಕ್ಸ್ಪೋಜರ್ ಇಸ್ ಡಿಫ್ರೆಂಟ್. Yes. ಅದು ನೋಡ್ತೀವಿ, ಕಂಟೆಂಟ್ಗಳು ಆನ್ಲೈನ್ ಅವೈಲೇಬಲ್ ಇರ್ತದೆ, ಏನ್ ಮಾತಾಡಬೇಕು ಅಂತ ನಮ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ. ಇಟ್ ಇಸ್ ವೆರಿ ಈಸಿ ನಾವು ಕೆಲಸ. ಕರೆಕ್ಟ್ ಅಲ್ಲ? Yes. ಯು ಬೀಂಗ್ ಅನ್ Yes. ಯು ಆಲ್ಸೋ ಅಗ್ರಿ ಟು ಇಟ್. Correct. ಒಂದು ಚಾಟ್ GPT ಅಲ್ಲಿ ಹಾಕಿದ್ರೆ ಪಟ ಅಂತ ಎಲ್ಲ ಬಂದ್ಬಿಡುತ್ತೆ. ಇಟ್ ಇಸ್ ವೆರಿ ವೆರಿ ಈಸಿ. 25 ವರ್ಷದ ಹಿಂದೆ ನೀನು ಒಂದು 21-year-old ಬಾಯ್ ಸ್ಟ್ಯಾಂಡಿಂಗ್ ಓವರ್ ದೇರ್ and facing the entire, he's anchoring the whole program. ಇವ್ರನ್ನ ಕರಿತಾ ಇದ್ರು, ಸ್ಪೆಷಲಿ ಇವ್ರನ್ನ ಕರಿತಾ ಇದ್ರು. ಫಂಕ್ಷನ್ ಕರೆಯೋರಲ್ಲ, 4 ಅವಾಗ ನಿಂತ್ಕೊಂಡು ಸ್ಟೇಜ್ ಮೇಲೆ ನಡ್ಸ್ಕೊಡ್ತಾರೆ ಅಂದ್ರೆ. ನನ್ನ ರೂಮಿಂದ ಸ್ಟೇಜ್ವರೆಗೆ ಹೋಗೋರು ಬಂದೆ, ನಾನು ಒಳ್ಳೆ ಹಾಡು ಹಾಕೋತಿದ್ದೆ, ಹೆಂಗ್ ಮಾತಾಡ್ತೀನಿ ನೋಡಿ ಇವತ್ತು. ಇವತ್ತು ನೋಡಿ ಕ್ಲಾಪ್ಸ್ ಹೆಂಗ್ ಹೊಡಿತಾರೆ ಗಣೇಶನಿಗೆ. ಇವ್ರೇ ಅನ್ಕೊಳ್ಳೋದು. which is I think ಸೆಟ್ ಮಾಡ್ಕೊಳ್ಳೋದು. ನಿಮ್ಮ ಮೈಂಡ್ ಸೆಟ್, ನಿಮ್ಮ ನ್ಯೂರೋ ಸಿಸ್ಟಮ್ನ ಕರೆಕ್ಟ್ ಇಟ್ಕೊಳ್ಳೋದು. And it will believe what we say. 100%. we say if you believe in yourself then rest of them will believe later. First you need to believe in. ಫಸ್ಟ್ ಈಗ ನನಗೆ ಭಯ ಆಗುತ್ತೆ ಅಂದ್ರೆ ಗ್ಯಾರಂಟಿ ಭಯ ಆಗುತ್ತೆ. ಒಳಗೊಂದ್ ಕಡೆ ಸಬ್ ಕಾನ್ಶಿಯಸ್ ಮೈಂಡ್ ಎಲ್ಲ ಹಬ್ಬ. ಯುನೋ Big takeaway. ನಾವು ಈಗ ಸ್ಕೇಟಿಂಗ್ ಮಾಡ್ತಿದ್ದೀರಾ, ಆರ್ ಸೈಕ್ಲ್, ಚಿಕ್ಕ ಮಕ್ಕಳ ಸೈಕಲ್ ಕಲಿತಾ ಇರ್ತೀವಿ ನಾವು. ನೀವು ನೋಡಿ ಸೈಕಲ್ ಕಲಿಬೇಕಾದ್ರೆ ಫಸ್ಟು ಹಿಂಗೆ ಹೋಗ್ತಿದೆ, ಹಿಂಗೆ ಫುಲ್ಲು ಮಸಲ್ ಆಕ್ಟಿವ್ ಇರ್ತದೆ ಹಿಂಗೆ. ಬಟ್ ಎಲ್ಲೋ ಒಂದು ಕಡೆ ನೋಡ್ತೀವಿ, ಅಲ್ಲಿ ಹೋಗ್ಬಾರ್ದು ಅನ್ಕೋತೀವಿ, ಅಲ್ಲೇ ಹೋಗುತ್ತೆ. Correct. ಯಾಕಂದ್ರೆ ನೀವು ಆಲ್ರೆಡಿ ಅಲ್ಲಿ ಇಂಡೈರೆಕ್ಟ್ಲಿ ಹೇಳ್ಕೊಂಡ್ಬಿಟ್ಟಿದ್ರೆ ಅಲ್ಲೇ ಹೋಗ್ತೀನಿ ಅಂತ. The power of subconscious mind. ಓಕೆ, ಸೊ ಎನಿ ಬಿಗ್ ಫಂಕ್ಷನ್ ಅದನ್ನು ನಾನು ಹೇಳ್ಕೊತಿದ್ದೆ. ಅಂದರೆ ಮ್ಯಾನಿಫೆಸ್ಟೇಷನ್ನು ಆ ಥರ ಅಲ್ಲ, ಮೇಕಿಂಗ್ ಮೈಸೆಲ್ಫ್ Charge ಮಾಡೋದು, okay. ಒಂಥರ ಈಗ ಮಾತಾಡ್ತೀನಿ ನೋಡು. And ಅದು ನಿಮ್ಗೆ ಮ್ಯಾನಿಫೆಸ್ಟೇಷನ್ ಅಂತ ಎಕ್ಸಿಸ್ಟ್ ಆಗೋದು ಗೊತ್ತಿಲ್ಲ. That is his character. ಆವಾಗ ಅದು ಇರ್ಲೇ ಇರ್ಲಿಲ್ಲ. ನಾನು ಬೆಳಿಗ್ಗೆ 2 ಇಡ್ಲಿ, ಮಧ್ಯಾಹ್ನ ಸ್ವಲ್ಪ ಬಿರಿಯಾನಿ ಸಿಕ್ಕಿದ್ರೆ ಸಾಕು. ಅದೇ manifestation. ಆಯ್ತಾ? ಸೊ ನೀವು ಹಂಗೆ ಅನ್ಕೊಂಡು ಹೋದ್ರೆ ಚೆನ್ನಾಗಿ ಮಾತಾಡ್ತೀನಿ ಅಟ್ ದ ಟೈಮ್. ಆಮೇಲೆ ನಾನೇನು ಮಾಡ್ತಿದ್ದೆ, ಈ ಫಂಕ್ಷನ್ ಆಯಿತು, ಸೊ ನೆಕ್ಸ್ಟ್ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಇವತ್ತು ಸಖತ್ ಮಾತಾಡ್ತೀನಿ. ಅದ್ರ ಜೊತೆಲಿ ಏನು ಮಾಡ್ತಿದ್ದೆ, ಪ್ರೀವಿಯಸ್ ಫಂಕ್ಷನ್ದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ಚಪ್ಪಾಳೆ, ಅದನ್ನ ರೀಕಾಲ್ ಮಾಡ್ತಿದ್ದೆ. ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗೋದು. ಅದನ್ನ ರೀಕಾಲ್ ಮಾಡ್ತಿದ್ದೆ. ಸೊ ಅದನ್ನ ರೀಕಾಲ್ ಮಾಡ್ತಿದ್ದ ತಕ್ಷಣ ನನಗೆ ತುಂಬ ಖುಷಿ ಆಗೋದು, ಒಳಗಿಂದ ಖುಷಿ ಆಗೋದು ಗೊತ್ತಾ. ಈಗ ಒಂದು ಫಿಲ್ಮ್ ಹಿಟ್ಟು, ಯು ರೀಕಾಲ್ ಇಟ್, Yeah, sir. ಯು ಫೀಲ್ ಹ್ಯಾಪಿ Yeah, very happy. ಅಲ್ವಾ? ಸೊ ನಾನು ರೀಕಾಲ್ ಮಾಡ್ಕೊಂಡು ಅದೇ ಖುಷಿ ಆಗೋಗುತ್ತೆ. ಇಲ್ಲಿ ಅವ್ರು ಚಪ್ಪಾಳೆ ಹೊಡಿಲಿ ಬಿಡಿ, ನಾನು ಪಾಣಲು ಚಪ್ಪಾಳೆ ಹೊಡಿತವ್ರೆ ಫೀಲಿಂಗು. I think don't depend on anyone is the first thing that you're saying. ಏನಿದ್ರು ನಾವೇ ನಮಗೆ ಉತ್ತೇಜನ ಕೊಡ್ಕೊಂಡು ಹೋಗ್ಬೇಕು ಅಂತ. 100%. Stop asking people how I look. How is No this validations. shirt? Stop asking people how is this shirt looking. ನೀನೇ ಅಂಗಡಿಗೆ ಹೋಗಿ ಪೆಟ್ರೋಲ್ ಖರ್ಚು ಮಾಡಿ 500 ರೂಪಾಯಿ ಕೊಟ್ಟು ಶರ್ಟ್ನ ಸೆಲೆಕ್ಟ್ ಮಾಡಿದ್ಯಾ, ಇನ್ನೊಬ್ರು ಒಪಿನಿಯನ್ ಮ್ಯಾಟರ್ ಆಗುತ್ತಾ? ನೀನೇ ಈ ಶರ್ಟ್ ಚೆನ್ನಾಗಿದೆ ಅಂತ ನೀನೇ ಎತ್ಕೊಂಡಿದ್ಯಾ ಅಂಗಡಿಯಿಂದ. ಅದು ಹಾಕೊಂಡು ಬಂದಾಗ ನೌ ಯು ಆರ್ ಆಸ್ಕಿಂಗ್ ಸಂಬಡಿ ಎಲ್ಸ್. ಗುರು, ನೀನು ಇಷ್ಟಪಟ್ಟು ತೊಗೊಂಡಿರೋ ಶರ್ಟ್ನ ನೀನು ಈಗ ಬೇರೆಯವ್ರಿಗೆ ಒಪಿನಿಯನ್ ಕೇಳ್ತಾ ಇದೆಯಾ, ಹೆಂಗೆ ಕಾಣಿಸ್ತಾ ಇದೆಯಮ್ಮ ಶರ್ಟು? ವ್ಯಾಲಿಡೇಷನ್ ಅಗತ್ಯ ಇಲ್ಲ. ಅಗತ್ಯ ಇಲ್ಲ, ನೀನು ಖುಷಿಗೆ ತಾನೇ ತೊಗೊಂಡಿದ್ದು. ಅವ್ರು ಹೇಳ್ತಾರೆ ಎಲ್ಲಿ ತೊಗೊಂಡೋ ಶರ್ಟು ಚೆನ್ನಾಗಿದೆಯಲ್ಲ ಅಂತ ಆಮೇಲೆ ಹೇಳಿ. ಓಕೆ, ಫಸ್ಟೇ ನಾವು ಕೇಳ್ಬೋದು. ನಾವು ಖುಷಿಯಾಗಿ ನಮಗೋಸ್ಕರ ಶರ್ಟ್ ತೊಗೊಂಡು ಬೇರೆಯವ್ರು ಕೇಳೋದು ಹೆಂಗಿದೆ ಓಕೆ ಸರ್, ಇದು ಸಿನಿಮಾಗೂ ಅಪ್ಲೈ ಆಗುತ್ತಲ್ಲ ಸರ್? ಎವ್ರಿಥಿಂಗ್. ಸೊ ದೇರ್ ವಿ ಶುಡ್ ಸ್ಟಾರ್ಟ್. ನಾವು ಇಷ್ಟಪಟ್ಟು ಮಾಡಿದ ಸಿನಿಮಾ ನಾವು ಇಷ್ಟಪಟ್ಟು ಮಾಡಿ. ಇವತ್ತಿಗೂ ಅಷ್ಟೇ ಕೆಲವು ಅದೊಂದು ಲೈನ್ ಭಾರಿ ಚೆನ್ನಾಗಿ ಹೇಳಿದ್ರು, ನಾಟ್ ಆಲ್ ಕಮರ್ಷಿಯಲ್ ಫಿಲ್ಮ್ಸ್ ಆರ್ ಸಕ್ಸಸ್ಫುಲ್ ಅಲ್ಲ ಬೆಳಗ್ಗೆ. Look, not all good films are successful. Not all successful films are good. Both are different. Both are different. Alva? Correct. So believing in ourselves is most. Sometimes we do cinemas which give you contentness also. ನಿಮಗೆ ಗೀತಾ ಬಹಳ ಖುಷಿ ಕೊಟ್ಟಿಸಿ. ಖುಷಿ ಕೊಟ್ಟ ಸಿನಿಮಾ. ಶೈಲು ಬಹಳ ಖುಷಿ ಕೊಟ್ಟ ಸಿನಿಮಾ. ಗೀತಾನು ಬಹಳ ಖುಷಿ ಕೊಟ್ಟು ಮಾಡಿದೆ. ಗೋಕಾಕ್ ಪಿಕ್ಚರ್ ಓಡಲಿ ಓಕೆ ಬಟ್ ನಂಗೆ ಖುಷಿ ಕೊಟ್ಟು.
ಶೈಲು ಭಾಳ ಪ್ರೀತಿಯಿಂದ ಮಾಡಿ ಸಿನಿಮಾ ಪಿಕ್ಚರ್ ಚೆನ್ನಾಗಾಯ್ತು. ಸೊ ಇಟ್ ಡಿಪೆಂಡ್ಸ್, ನಿಮ್ಮ ಟೈಮ್ ಹೇಗಿದೋ ಹಂಗೆ ಹೋಗ್ತಾ ಇರುತ್ತೆ. ಹಾಗೆ ಪಿಕ್ಚರು ಎಲ್ಲ ನೀವೆಲ್ಲ ಸೇರಿಕೊಂಡು ಚೆನ್ನಾಗಿ ಪ್ರಮೋಟ್ ಮಾಡಿದಿರಿ. ನಿತ್ಯ ಆಲ್ ದ ಬೆಸ್ಟ್ ನಿಮಗೆ. ಓಕೆ, ಆ್ಯಂಡ್ ಶಿಲ್ಪ ಆಲ್ ದ ಬೆಸ್ಟ್. ಆ್ಯಂಡ್ ನಿಮ್ಮ ಟಾಸ್ ಸಿನಿಮಾ ಬಗ್ಗೆ ಕೇಳಿದೆ ಅರ್ಜುನ್, ಆ್ಯಂಡ್ ಯುವರ್ ಎ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್, ವೆರಿ ಹ್ಯಾಂಡ್ಸಮ್ ಆ್ಯಕ್ಟರ್ ಆ್ಯಂಡ್ ವೆರಿ ಡೆಡಿಕೇಟೆಡ್ ಆ್ಯಕ್ಟರ್. ಟಾಸಿಂದ ಕನ್ನಡ, ತುಳು ಎಲ್ಲದರಲ್ಲೂ ದೊಡ್ಡ ಹಿಟ್ ಆಗಲಿ ಚಿನ್ನ. ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಆ್ಯಂಡ್ ಕೊನೆ ಕ್ವಶನ್ ಕೇಳ್ಬೋದು. ಜಗಳ ಮಾಡಿ ಕೊನೆ ಕ್ವಶನ್. ಕೊನೆ ಕ್ವಶನ್ ಇದು ಸರ್, ಇದು ಇಬ್ರಿಗೂ ಹೂ ಸ್ಪೆಂಡ್ಸ್ ಮೋರ್ ಮನಿ ಸರ್? ನಿಮ್ಮಿಬ್ರಲ್ಲಿ ದುಡ್ಡು ಜಾಸ್ತಿ ಖರ್ಚು ಮಾಡೋರು ಯಾರು, ಪ್ರೊಡ್ಯೂಸರ್ ಅಂತ ಬಿಟ್ರೆ? ಓಕೆ, ನಿಮ್ಮಿಬ್ರಲ್ಲಿ ಫಸ್ಟ್ ಸಾರಿ ಕೇಳೋದು ಯಾರು ಸರ್? ಹೂ ಅಪಾಲಜೈಸಸ್ ಫಸ್ಟ್? ಯಾರು ಸಾರಿ ಕೇಳೋಂಥದ್ದೇನು? ಸಾರಿನೇ ಕೇಳೋದು, ಏನಂತದ್ದು ಏನಿಲ್ಲ. ಓಕೆ, ಓಕೆ. ಕೋಪ ಬರೋದು ಯಾರಿಗೆ ಸರ್ ಫಸ್ಟ್ ಇದ್ರಲ್ಲಿ? ಹೂ ಗೆಟ್ಸ್ ಆಂಗ್ರಿ ಫಸ್ಟ್? ಯಾರ್ ರೈಟ್? ಅವ್ರು ನಿಮ್ ಕಡೆ ತೋರಿಸ್ತಾ ಇದಾರೆ, ನಿಮ್ ಕಡೆ ತೋರಿಸ್ತಾ ಇದಾರೆ, ನೀವು ಅಂತ ಹೇಳಿ ಸರ್ ಒಂಜಿ ಕೋಪ ಬರ್ಪಲಕ ಕೋಪ ಮ್ಯಾಮ್ ಯಾನ್ ಐಕೆ ಸರ್ ಸರ್ ನಾನು ಸಪೋರ್ಟ್ ಕೋಪ ಬರ್ಬಿಟ್ಟು ತೆಲಿಕಿಡು ಉಂಟು ಸರ್. ರೆಡಿ ಆಗೋದಕ್ಕೆ ತುಂಬಾ ಟೈಮ್ ತಗೊಳ್ಳೋದು ಯಾರು ಸರ್? ನೀನು ಈ ಕ್ವಶನ್ ರೆಡಿ ಮಾಡ್ಕೊಂಡ್ ಬಂದಿದ್ದೆ ತಪ್ಪು. ಯಾಕೆ ಸರ್ ಅವ್ರನ್ನ? ಮತ್ತೆ ನಾನು ನೀವು ಹೀರೋ ಅಲ್ವಾ ಸರ್? ಸ್ವಲ್ಪ ಮೇಕಪ್ ಗೀಕಪ್ ರೆಡಿ ಆಗುತ್ತೆ. ನಾನು ಆನ್ ಸ್ಕ್ರೀನ್ ಹೀರೋ. ಹಾ, ಆಫ್ ಸ್ಕ್ರೀನ್ ಸಿಂಪಲ್. ವೆರಿ ಓಕೆ, ಇಬ್ರಲ್ಲಿ ಒಳ್ಳೆ ಆಕ್ಟಿಂಗ್ ಯಾರು ಮಾಡ್ತಾರೆ ಸರ್? ಹೇಳಿದ್ರಿ ನೀವು, ನಾನು ಆಕ್ಟಿಂಗ್ ಮಾಡಲ್ಲ, ಸ್ಕ್ರೀನ್ ಅಲ್ಲೂ ನಾನು ನ್ಯಾಚುರಲ್ ಆಗಿರ್ತೀನಿ. ಓಕೆ, ಸೊ ಇಬ್ರಲ್ಲೂ ಕೂಡ ಆರ್ಗ್ಯುಮೆಂಟ್ ಆದ್ರೆ ವಿನ್ ಆಗೋದು ಜಾಸ್ತಿ ಯಾರು? ಅವ್ರೇನಾ? ಓಕೆ, ಅದೇ ಎಲ್ರು ಮನೆಯಲ್ಲಿ. ಈಗ ಇದು ನೀವು ಆನ್ಸರ್ ಮಾಡಿ ಸರ್. ಯಾರು ತುಂಬಾ ರೊಮ್ಯಾಂಟಿಕ್ ಸರ್ ಇದ್ರಲ್ಲಿ? ಇಬ್ರಲ್ಲಿ ಇಬ್ರಲ್ಲಿ ತುಂಬಾ ರೊಮ್ಯಾಂಟಿಕ್ ಯಾರು? ನಾನೇ ಅನ್ಸುತ್ತಲ್ವಾ? ಹೌದು ಸರ್, ಅದೇ ಆನ್ಸರ್ ಬೇಕಿತ್ತು. ಇಲ್ಲ, ಮೇಡಮ್ ಇಸ್ ನಾಟ್ ಅಗ್ರೀಯಿಂಗ್ ವಿತ್ ದಟ್ ಆನ್ಸರ್. ಅವರು ಇಲ್ಲ ಅಂತ ಇದ್ದಾರೆ. ಹೇಳು. ಓಕೆ, ಆ್ಯಂಡ್ ಮಕ್ಕಳು ವಿಹಾನ್ ಆ್ಯಂಡ್ ಚಾರಿತ್ರ್ಯ, ಬೋತ್ ಆಫ್ ದೆಮ್. ಚಾರಿತ್ರ್ಯ ಅಗೇನ್ ನಾವು ಅವರಲ್ಲಿ ಒಂದು ಒಳ್ಳೆ ಆಂಟ್ರಪ್ರನರ್ ನೋಡ್ತೀವಿ, ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ನೋಡ್ತೀವಿ. ಆ್ಯಂಡ್ ವಿಹಾನ್ ಆನ್ ದಿ ಅದರ್ ಹ್ಯಾಂಡ್ ವಿ ಸಿ ಗಣೇಶ್ ಸರ್ದ ಕ್ರಿಯೇಟಿವಿಟಿ, ಏನಾದರೂ ಮಾಡ್ತಾ ಇರಬೇಕು, ಏನೋ ಒಂದು ಇರಬೇಕು ಅಂತ. ಸೊ ವಿಹಾನ್ ಬಗ್ಗೆ ಮಾತಾಡೋಣ, ಚಾರಿತ್ರ್ಯ ಬಗ್ಗೆ ಮಾತಾಡೋಣ ಸರ್. ಚಾರಿತ್ರ್ಯ ಒಂದ್ ಕಡೆ ಮಮ್ಮಿನ ಫಾಲೋ ಮಾಡ್ತಿದ್ರೆ, ವಿಹಾನ್ ಇಸ್ ಆಲ್ರೆಡಿ ಆನ್ ದ ವರ್ಜ್ ಆಫ್ ಡೂಯಿಂಗ್ ಲಾಟ್ ಆಫ್ ಫಿಲ್ಮ್ಸ್. ಹೌದಾ? ಮಕ್ಕಳು ಇನ್ನು ಓದ್ತಾ ಇದಾರೆ. ಇದು ಕೊನೆ ಕ್ವಶನ್. ಬಟ್ ವಿಹಾನ್ 4 ಸಿನಿಮಾ ಮಾಡ್ತಾ ಇದಾರೆ ಅಂತ ಖುಷಿ ಆಯ್ತು. 4-5 ಫಿಲ್ಮ್ಸ್. ಸ್ಟಿಲ್ ಕಿಡ್. Okay. ಓದ್ತಾ ಇದಾರೆ, ಓದಿ ಏನ್ ಬೇಕಾದ್ರೂ ಮಾಡಿ ಸರ್. ಬಟ್ ಎಸ್, ಯು ಲೆಫ್ಟ್ ಇಟ್ ಟು ದೆಮ್. ಅವ್ರು ಏನು ಬೇಕಾದ್ರೂ ಮಾಡಿ, ಅವ್ರ ಜೊತೆಗೆ ಸಪೋರ್ಟ್ ಇದೆ ಅಂತ. ಓಕೆ, ವೆಲ್, ದಿಸ್ ಇಸ್ ಅ ಗೋಲ್ಡನ್ ಆಪರ್ಚುನಿಟಿ. ಆಗಲೇ ಹೇಳಿದೆ, ಈಗ ಮತ್ತೆ ಸಿಗೋದು ನನಗೆ ಗೊತ್ತಿಲ್ಲ. ಸಿಕ್ಕಿದ್ದೇ ತುಂಬ ಖುಷಿ. ಬಟ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಫಸ್ಟ್ಲಿ ತುಳುವರಿಂದ ಪರವಾಗಿ ನೀವೊಂದು ಸಿನಿಮಾ ಮಾಡಿದ್ದು, ಅವ್ರಿಗೆಲ್ಲ ಹೆಮ್ಮೆಯಿಂದ ನಮ್ಮ ಗಣೇಶ್ ಸರ್ ಮಾಡಿದ್ದು ನನಗೆ ಹೆಮ್ಮೆ ಇದೆ ಸರ್. ನನಗೆ ಹೆಮ್ಮೆ ಇದೆ ಅಂದರೆ ನನ್ನನ್ನು ಇಲ್ಲಿ ಬರಮಾಡ್ಕೊಂಡಿದ್ದ ರೀತಿ. ಕಾಪಿ ಕಾರ್ಡ್ ಸಾರು, ಬೋಳಾರ್ ಅವರು, ಅವರು ಎಂತೆಂಥ ದೊಡ್ಡ ಕಲಾವಿದರು ಸರ್. ಆ್ಯಂಡ್ ನಮ್ಮ ಅರ್ಜುನು, ನಿಮ್ಮ ಇಡೀ ಟೀಮು, ನಮ್ಮ ತಂಡವನ್ನು ನೋಡ್ಕೊಂಡಿದ್ದ ರೀತಿ, ಬರಮಾಡ್ಕೊಂಡಿದ್ದ ರೀತಿ, ಪ್ರೀತಿ ಕೊಟ್ಟಿದ್ದ ರೀತಿ ಇದೆಯಲ್ಲ, ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ವೆರಿ ಮಚ್. ಅದಕ್ಕಿಂತ ನಾನೇನು ನೆಕ್ಸ್ಟ್ ಒಂದು ತುಳು ಸಿನಿಮಾದಲ್ಲಿ ನೋಡ್ಬೇಕು ನಿಮ್ಮನ್ನ ಫುಲ್ ಫ್ಲೆಜ್ಡ್ ಆಗಿ ಅಂತ ಆಸೆ ಇದೆ. ವಿ ಆರ್ ವೈಟಿಂಗ್ ಫಾರ್ ಅಷ್ಟೇ. ಅದು ಯಾವಾಗ ಆಗುತ್ತೆ ಅಂತ ಕೇಳಲ್ಲ ಸರ್ ಅಂತ ಹೇಳಿದ್ರು. ವಾಟ್ ಹ್ಯಾಸ್ ಟು ಹ್ಯಾಪನ್ ವಿಲ್ ಹ್ಯಾಪನ್. ಸೊ ಐ ವಾಂಟ್ ಆಸ್ಕ್ ಹಿಮ್ ದಟ್. ದೇರ್ ವಿಲ್ ಬಿ ಅ ಟೈಮ್ ಫಾರ್ ದಟ್. ಎಸ್ ಇಲ್ಲ ಇವ್ರು ಆಕ್ಚುಲಿ ಸಬ್ಜೆಕ್ಟ್ಸ್ ಹೇಳ್ತಾ ಇದ್ರೆ ಯಾವಾಗ ಹೇಳ್ತಾ ಇರ್ತಾರೆ ತುಂಬಾ ಟ್ಯಾಲೆಂಟ್ ನಿಮ್ ಕಡೆ ಅಂತ ಹೇಳ್ಬಿಟ್ಟು. ಓಕೆ, ಹಂಗೇನಾದ್ರೂ ಸಬ್ಜೆಕ್ಟ್ ಆದ್ರೆ ವಿ ವಿಲ್ ಡೂ. ಯು ಡಿಡ್ಂಟ್ ಅಂಡರ್ಸ್ಟ್ಯಾಂಡ್. ಡೆಫಿನೆಟ್ಲಿ ಆವಾಗ ಕನ್ನಡ, ತುಳು ಎಲ್ಲದರಲ್ಲೂ ಮಾಡಿದ್ರೆ ಆಯ್ತು. ಯಾಕಂದ್ರೆ ಇವಾಗ ಈಗ ನಮ್ಮನ್ನ ಒಂದು ನೋಡೋ ರೀತಿ, ನಮ್ಗೆ ಸಿಕ್ಕಿರೋ ಪ್ರೀತಿ ಇದೆ ಅಲ್ವಾ ನಮ್ಮೂರ್ ಕಡೆಯಿಂದ. ಐ ಥಿಂಕ್ ಅಳ್ಬೇಡ ಪಾಪ. ನಾನ್ ನಗೋದನ್ನ imitate ಮಾಡಿದ್ರೆ ಹೆಂಗೆ? ವೆಲ್ ಎಂದು ನನ್ನ ಕಂಟಿನ್ಯೂ ಮಾಡಿ ಇಂಟರ್ವ್ಯೂ ತೆಲ್ತೊಂದು ಸೊ ತೆಲಿಕೆ ಮಸ್ತ್ ಉಂಟು ಇಂಟರ್ವ್ಯೂ ಉಡ್ಲ. ಎಸ್ ಸರ್, ಥ್ಯಾಂಕ್ ಯು ಅನುರಾಗ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮೆಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಅವಾಗಲೇ ರೊಮ್ಯಾಂಟಿಕ್ ಕ್ವಶನ್ ಕೇಳಿದ್ರಲ್ಲ, ಫೈನಲ್ ಆನ್ಸರ್ ಹೇಳ್ತೀನಿ. ನಾನು ಆನ್ ಸ್ಕ್ರೀನ್ ಅಷ್ಟೇ ರೊಮ್ಯಾಂಟಿಕ್.
ಆಫ್ ಸ್ಕ್ರೀನ್ ಅಲ್ಲ. ಬೋಡಿತ್ತಣ್ಣ ಇದು ಓಕೆ ಒಂಜಿ ತುಳು ಒಂಜಿ ಲೈನ್ ಪೋನ ಸರ್ ಪಲ್ಲೆ ಪಿಕ್ಚರ್ ತುಳು ಪಲ್ಲೆ ಇರ್ ತುಳು ಕಲ್ತದಾರ ಪಂಟಾರ ಇಲ್ಲ ತುಳು ಪಾತಿರ್ವರ ಒಂದೊಂದೆ ಸಾದಿಜ್ಜಿ ಮಾರಾಯ. ಇಲ್ಲ ತುಳು ಪಾತಿರ್ವೇರಿ ತುಳು ಬರ್ಕೊಂಡು ತುಳು ಅರ್ಥ ಹಾಕೊಂಡು ಹಾ ಬೊಕ್ಕಿತ ತುಳು ಫಿಲ್ಮ್ ಈಗ ಫ್ಲೂಯೆನ್ಸಿ ಬರ್ಬಿಡಿ ದಾದ ಕೂಡ ಕಲ್ತದಾರ ಸರ್ ತುಳು ಅದೇ ಅವು ಏನ್ ಪಂಡ್ರೆ ಪೋಂಡ ಹಾಕೊಂಡ ಸೆನ್ಸರ್ ಹಾಕೊಂಡ ಅವೇ ಫಸ್ಟ್ ಕಲ್ಪೇರು ಬಟ್ ಏರಿ ಟೀಚರ್ ಸೂಪರ್ ಅಮ್ಮ ನೋಡಮ್ಮ ಟ್ರೈಲರ್ ಇದೇ ವಾಯ್ಸ್ ಹಾಕ್ಬೇಕು ನೋಡಿ ನೀವು ಬಹು ನಿರೀಕ್ಷಿತ ಇಂಟರ್ವ್ಯೂ. ಓಕೆ ನಾವು ಫೈನಲ್ ಎಂಡ್ ಮಾಡ್ದಾಗ ಸರ್ ಮಾತಾಡಗಳು ನೀವು ತುಳು ಆಡಿಯನ್ಸ್ಗೆ ಈ ಸಿನಿಮಾ ಅಂತೂ ಬೇರೆ ಇರ್ನೊಂಜಿ ಆಹ್ವಾನ ಇನ್ವಿಟೇಷನ್ ಹೇಳಿ ಆಗಸ್ಟ್ 7 ತುಳು ಪಿಕ್ಚರ್ ಸಿನಿಮಾ ರಿಲೀಸ್ ಆವೊಂದುಂಡು ಮಾತೆರ್ಲ ಫ್ಯಾಮಿಲಿ ಸಮೇತ ಬರ್ತು ತುಳು ಆಗಸ್ಟ್ 7 ತುಳು ನಮ್ಮ ಪಿಕ್ಚರ್ಸ್ ನಮ್ಮ ತುಳು ಪಿಕ್ಚರ್ ಸಿನಿಮಾ ರಿಲೀಸ್ ಆಪುಂಡು ಮಾತೆರ್ಲ ಫ್ಯಾಮಿಲಿ ಫುಲ್ಲ ಸಮೇತ ಬರ್ತು ಪಿಕ್ಚರ್ ತುಳೆ ಆಶೀರ್ವಾದ ಮಲ್ಪಲೆ. Thank you once again, sir. Thank you very much. sir. Ma'am, thank you very much. Nitya, all the best. Thank you. Sir, ನಿಮ್ಮ ಹೆಸರಲ್ಲೇ ಗೋಲ್ಡನ್ ಇದೆ. ಸೊ ಇಫ್ ಐ ಹ್ಯಾವ್ ಟು ಆಸ್ಕ್ ಯು, ನಿಮ್ಮ ಜೀವನದಲ್ಲಿ ಗೋಲ್ಡನ್ ಮೊಮೆಂಟ್ ಅಂತ ಇವತ್ತಿಗೂ ಕಣ್ಮುಚ್ಚಿದಾಗ ಇದಪ್ಪ ನನ್ನ ಜೀವನದಲ್ಲಿ ಒಂದು ಗೋಲ್ಡನ್ ಮೊಮೆಂಟ್ ಅಂತ ನಿಮ್ಗೆ ಅನ್ಸೋದಾದ್ರೆ ಯಾವ ಮೊಮೆಂಟ್ ಸರ್? ಯಾವ ಮೊಮೆಂಟ್ ಅನ್ನ ಮರುಕಳಿಸ್ತೀರಾ? ಎವ್ರಿ ಮೂಮೆಂಟ್ ಇನ್ ಲೈಫ್ ಪ್ರತಿಯೊಬ್ಬರಿಗೂ ಗೋಲ್ಡನ್ ಮೂಮೆಂಟ್ ಇದ್ದೇ ಇರುತ್ತೆ. ಬಿಕಾಸ್ ಎಲ್ಲ ಸೀಕ್ವೆನ್ಸೇ, ಅದರಿಂದ ಇದು, ಇದರಿಂದ ಅದು, ಇದರಿಂದ ಅದು ಅದೆಲ್ಲ ಕೂಡಿನೇ ಒಂದು ದೊಡ್ಡ ಗೋಲ್ಡನ್ ಮೂಮೆಂಟ್ ಆಗೋದು. ಸೊ ಪ್ರತಿ ಮೂಮೆಂಟು ಗೋಲ್ಡನ್ ಮೂಮೆಂಟ್. ಅದರಲ್ಲೂ ನಾನು ಉದಯ ಟಿವಿ ಕಾಮಿಡಿ ಟೈಮ್ ಮಾಡಿದ್ದು ದಟ್ ಈಸ್ ಗೋಲ್ಡನ್. ನಾನು ಅನ್ಕೊಂಡೆ ನೀವು ಮುಂಗಾರು ಮಳೆ ಅಂತ ಹೇಳ್ತೀರಾ ಅಂತ, ಬಟ್ ಯು ಸೆಡ್ ಕಾಮಿಡಿ ಟೈಮ್. ಅದೇ ಅಲ್ಲಿಂದಾನೇ ಎಲ್ಲವೂ ಶುರುವಾಗಿದೆ. ಅಲ್ಲಿಂದಾನೇ ಅದನ್ನ ಯಾವತ್ತಿಗೂ ಮರೆಯಲ್ಲ. ಇಲ್ಲ. ಆ್ಯಂಡ್ ಆ ಕಾಮಿಡಿ ಟೈಮ್ ಸಿಗೋಕ್ಕೆ ಇನ್ನೊಂದು ಸೀರಿಯಲ್ ಕಾರಣ ಆಗಿತ್ತು. ಆ ಸೀರಿಯಲಲ್ಲಿ ನನ್ನ ಫ್ರೆಂಡು ಇದ್ದ, ಅವನು ನನ್ನ ಕ್ಲೋಸ್ ಫ್ರೆಂಡ್ಸು. ಓಕೆ. ಸೊ ಅವನು ಸಿಲಿಲಲ್ಲಿ ಮಾಡ್ತಿದ್ದ, ರವಿಶಂಕರ್ ಸರ್. ಅವನಿಗೆ ಫೋನ್ ಮಾಡಿದ್ವಿ, ಯಾರಾದ್ರೂ ಒಳ್ಳೆ ಸಖತ್ತಾಗಿ ಮಾತಾಡೋರು ಬೇಕಲ್ಲ ಫಟ್ ಅಂತ. ಸರ್ ನನ್ನ ಫ್ರೆಂಡ್ ಒಬ್ಬ ಅವ್ನು ಸರ್, ಅವನ ಹತ್ರ ಮಾತಾಡೋಕ್ಕಾಗಲ್ಲ, ಹಂಗೆ ಮಾತಾಡ್ತಾನೆ ಸರ್, ಬೆಸ್ಟ್ ಇದ್ದಾನೆ ಸರ್, ಅವನ ನೋಡಿ ಅಂದ್ಬಿಟ್ಟು ಅವ್ನು ಹೇಳಿರೋದು. ಸೊ ಲುಕ್, ಇವೆಲ್ಲ ಗೋಲ್ಡನ್ ಮೂಮೆಂಟ್ಸ್. ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಸರ್ ಮುಂಚೆನೆ. ಯಾರು ಮಾಡಿರಲ್ಲ? ಅಲ್ಲ, ಈಗಲೂ ಮಾಡ್ತಾರೆ. ಈಗ ಆಗಲ್ಲ, ಈಗ ಕಂಡುಹಿಡಿತಾರೆ. ಜೊತೆಗೆ ಕಂಡುಹಿಡಿದ್ಮೇಲೆ ಗೊತ್ತಾಗುತ್ತೋ, ಅಯ್ಯೋ ಗಣೇಶ್ ನಮ್ಮನ್ ಪ್ರಾಂಕ್. ಎಸ್, ಓಕೆ. ಸೊ ಅದ್ರ ಜೊತೆಗೆ ಸಿನಿಮಾದ ಬಗ್ಗೆ ತುಂಬಾ ನಮ್ಮ ಜೊತೆಗೆ ಮಾತಾಡಿದ್ರಿ, ಕೂತ್ಕೊಂಡು ನಾವೆಲ್ಲ ಊಟ ಮಾಡಿದ್ವಿ, ಅದು ತುಂಬಾ ಖುಷಿ ಆಯ್ತು ಸರ್. ಈ ಪಿಕ್ಚರ್ ಇನ್ನು ಹೇಗೋ ನಡೀತಾ ಇದೆ. ಸೊ ಪಿಕ್ಚರ್ ಆಗ್ತಾ ಇರಬೇಕಾದ್ರೆ ಒಂದಷ್ಟು ಸಿನಿಮಾ ನೋಡೋರು ಸಿನಿಮಾನ ನೋಡ್ತಾರೆ, ಇನ್ನೊಂದಷ್ಟು ಜನ ಮಂಗಳೂರಲ್ಲಿ ಐ ಫೀಲ್ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು. ಬಿಕಾಸ್ ಒಂದಷ್ಟು ಜನ ಅದಕ್ಕೆ ಉದಾಹರಣೆಗಳಿದ್ದಾರೆ ಅವ್ರಿಗೆ ಎಲ್ಲರಿಗೂ. ಸೊ ಈಗ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಇನ್ನು ತಯಾರಿ ಮಾಡೋಣ ಸರ್, ತಯಾರಿ ಆಗಿರೋರಲ್ಲ, ಇನ್ನು ಯಾರಾದ್ರೂ ತಯಾರಿ ಮಾಡ್ತಾ ಇದ್ರೆ ರೈಟ್ ವೇ ಟು ಪ್ರಿಪೇರ್ ದೆಮ್ಸೆಲ್ಸ್ ಟುವರ್ಡ್ಸ್ ಗೆಟಿಂಗ್ ಇನ್ ಟು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ಪ್ರಿಪೇರ್ ಯುವರ್ ಸೆಲ್ಫ್, ಬಿ ಕ್ರಿಯೇಟಿವ್. ಓಕೆ, ಎವ್ರಿಥಿಂಗ್ ವಿಲ್ ಹ್ಯಾಪನ್ ಅಟ್ ಎ ಟೈಮ್. ಓಕೆ, ಯಾವ ಟೈಮಲ್ಲಿ ಆಗುತ್ತೋ ಆ ಟೈಮಲ್ಲಿ ಆಗೇ ಆಗುತ್ತೆ. ಆ್ಯಂಡ್ ನಿಮಗೆ ಚಾನ್ಸ್ ಸಿಗ್ತಿಲ್ಲ, ಇಲ್ಲ ಚಾನ್ಸ್ ಸಿಕ್ಕಿದ್ದು ಹೋಗ್ತಾ ಇದೆ, ಫೇಲ್ಯೂರ್ ಆಗ್ತಾ ಇದೆ ಅಂದರೆ ಅದನ್ನು ಫೇಲ್ಯೂರ್ ಅನ್ಕೋಬೇಡಿ, ಅದು ನಿಮ್ಮನ್ನು ದೊಡ್ಡ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇರೋ ಎಕ್ಸಾಮಿನೇಷನ್ಸ್, ನಿಮ್ಮ ಪ್ರಿಪ್ರೇಷನ್ ಅದು. ನಿಮಗೆ ಸಕ್ಸಸ್ ಅಂತ ಸಿಗೋದು ಎಲ್ಲೋ ಒಂದು ಸಲ. ಓಕೆ, ಆ ಸಕ್ಸಸ್ ಸಿಗೋಕ್ಕೆ ದೇವರು ತುಂಬ ಪ್ರಿಪೇರ್ ಮಾಡ್ತಾನೆ. ಯಾಕೆ ಹೇಳಿ? ಆ ಸಕ್ಸಸ್ನ ಇವ್ನು ತಡ್ಕೊಳ್ಳಿ ಅಂತ. ಒಂದೇ ಸಲ ಸಕ್ಸಸ್ ಕೊಟ್ಬಿಟ್ರೆ ಆಗಲ್ಲ, ಜೀವ ತಡ್ಕೊಳ್ಳಲ್ಲ. ಸಡನ್ನಾಗಿ ಈಗ ನಾವು 4 ಜನ, ನಾನು, ಅರ್ಜುನು, ನೀನು, ನಮ್ಮ ಕಿರಣ್ ಎಲ್ಲ ಜೊತೆಲಿ ಹೋಗ್ತಿದ್ದೀವಲ್ಲ, ಸಡನ್ನಾಗಿ ಈಗ ದೇವ್ರು ಬಂದ್ಬಿಟ್ಟ ಅನ್ಕೊಂಬಿಡಿ. ನೀವು ಹೇಳಿದ ದೇವ್ರು ಬಂದ್ಬಿಟ್ಟ, ನಂಬ್ತೀವಾ? ನಂಬೋದಿಲ್ಲ, ದೇವ್ರನ್ನ ಕೇಳಿ ನೀನಲ್ಲ ಅಂತ. ಯಾಕೆ ದೇವ್ರಾಗ ನಾವು ಪಿಕ್ಚರ್ ಡುಂಗ್ ಅಂತ ಬರಬೇಕು, ಸೌಂಡ್ ಇಲ್ಲ, ಫ್ಲಾಶ್ ಇಲ್ಲ, ಹಾಗೆ ಆಭರಣ ಎಲ್ಲ ಹಾಕಿಲ್ಲ, ಹಿಂದೆ ಸೂರ್ಯ ಕಾಣಿಸ್ತಾ ಇಲ್ಲ. ನೀವು ಕರೆಕ್ಟಾಗಿ ಪ್ರಿಪೇರ್ ಮಾಡಿ, ಧ್ಯಾನ ಮಾಡಿ, ಮಂತ್ರಗಳನ್ನೆಲ್ಲ ಹಾಕಿ ಹಿಂಗೆ ಸುಮ್ಮನೆ ಹಿಂಗೆ ಎದುರುಗಡೆ ಬಂದು ರಪ್ ಅಂತ ಹೋದ್ರು, ನೋಡಿದೆ ಗುರು ದೇವ್ರನ್ನ ಅನ್ಸುತ್ತೆ. ಸೊ ದೇವರು ಕೂಡ ಅದೇ ಥರ ಪ್ರಿಪೇರ್ ಮಾಡ್ತಾನೆ ಪ್ರತಿಯೊಂದು ಕೊಡೋಕ್ಕಿಂತ ಮುಂಚೆ. ಇಲ್ಲ
ಮನುಷ್ಯನಿಗೆ ಖುಷಿ ಅನ್ನೋದಿದೆಯಲ್ಲ ಅವಾಗ ಮಾತ್ರ ಸಿಗೋದು ಯಾಕೆ? ಎಲ್ಲ ಟೈಮಲ್ಲೂ ಕೊಟ್ಬಿಟ್ಟು ಅದ್ರ ಬೆಲೆ ಗೊತ್ತಾಗಲ್ಲ ಅವ್ನಿಗೆ. ಇಲ್ಲ, ತಡ್ಕೊಳ್ಳಲ್ಲ ಜೀವ. ಅಷ್ಟು ಖುಷಿ ತಡ್ಕೊಳಕ, ಖುಷಿಯಿಂದ ಆಮೇಲೆ ತಡ್ಕೊಳ್ಳಲ್ಲ ಜೀವ ಅಷ್ಟು ಖುಷಿನ. ಸ್ವಲ್ಪ ದುಃಖ ಕೊಟ್ಟು ಸ್ಟ್ರಗಲ್ ಕೊಟ್ಟು ಒಂದ್ಸಲಿ ಖುಷಿ ಕೊಟ್ಟಾಗ ಆಹಾ ಅನ್ಸುತ್ತೆ. ಹಂಗೆ ದೇವರು ಜೀವನದಲ್ಲಿ ಅವಾಗ ನಿಮಗೆ ಫೇಲ್ಯೂರು ಪರೀಕ್ಷೆ ಕೊಡೋದು ಯಾಕೆ ಅಂದರೆ ಪ್ರಿಪೇರ್ ಆಗಕ್ಕೆ. ದೊಡ್ಡ ಸಕ್ಸಸ್ ಇದೆ ಮುಂದಕ್ಕೆ. ಅದಾದ್ಮೇಲೆ ಇನ್ನೊಂದು ಏನಾದ್ರು ಸಣ್ಣ ಫೇಲ್ಯೂರ್ ಆದ್ರೂ ಅದಷ್ಟು ಎಫೆಕ್ಟ್ ಆಗಲ್ಲ, ಬಿಕಾಸ್ ವಿ ನೋ ಸಕ್ಸಸ್ ಲೈಸ್ ಅಹೆಡ್ ಮತ್ತೆ ಅಂತ. ದಟ್ಸ್ ಇಟ್. ಸೊ ಮುಂದೆ ನಮ್ಮ ಇಂಡಸ್ಟ್ರಿಗೆ ಬರೋರು ಯಾರೇ ಆಗಿರಲಿ, ಬರೋರಿಗೆ ನಾನು ಹೇಳೋದಿಷ್ಟೇ, ಸಸ್ಟೈನ್ ಆಗಿ ಕಾಯಿರಿ. ಖಂಡಿತವಾಗ್ಲೂ ಎಲ್ಲ ಮನುಷ್ಯರಿಗೋಸ್ಕರನೇ ಇರೋದು ಈ ಪ್ರಪಂಚದಲ್ಲಿ ಅಲ್ವಾ? ಮನುಷ್ಯರಿಗೆ ಬಿಟ್ಟು ಇನ್ಯಾರಿಗೋಸ್ಕರ ಇದೆ ಇಲ್ಲಿ? ಕೆಲವು ಮನುಷ್ಯನಿಗೋಸ್ಕರನೇ, ನಮಗೋಸ್ಕರನೇ ಇರೋದು, ನಮಗೋಸ್ಕರನೇ ಬರುತ್ತೆ. ಸೊ ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ತುಯ್ಯನದನಿಗಳು ಇನ್ನಿತ ನಮ್ಮ ಗುಜ್ಜಾಡಿ ಸ್ವರ್ಣ ಪ್ರೆಸೆಂಟ್ ಸ್ಟಾಕ್ ಆನ್ ವೀಲ್ಸ್ ಪವರ್ಡ್ ಬೈ ಕ್ಯಾಮ್ ಲ್ಯಾಬ್ಸ್ ಆ್ಯಂಡ್ SP ಕಸ್ಟಮ್ಸ್. ಸೊ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಒಟ್ಟಿಗೆ ಫುಲ್ದು ಪಾತೆದು ಹೆಂಗಂತಂದ್ರೆ ವರ್ಡ್ಸೇ ಬರೋದಿಜ್ಜಿ. ಐ ಆಮ್ ಶೋರ್ ನಿಕ್ಲೆಗ್ಲ ಫೀಲ್ ಆವೊಂದು ಏನು ಆ್ಯಂಡ್ ಆಯ್ತು ಒಟ್ಟಿಗೆ ಇನ್ನು ಯಾರನ್ನೊಟ್ಟಿಗೆ ಪಾತೆರ್ನಾಗ ನಮ್ಮ ಪಾತೆರಿಯ ಪಿಕ್ಚರ್ದ ಬಗ್ಗೆ. ಸೊ ಪಿಕ್ಚರ್ ಸಿನಿಮಾ ಥಿಯೇಟರ್ ರಿಲೀಸ್ ಆವೊಂದುಂಡು August 7th. ಸೊ ಪಿಕ್ಚರ್ ಸಿನಿಮಾ ಕನ್ನಡಡ್ಲುಂಡು, ಅಂಚನೆ ತುಳುಟ್ಲುಂಡು. ಸೊ ಕನ್ನಡದವರು ಕನ್ನಡದಲ್ಲಿ ನೋಡಿ, ತುಳುವಿನವರು ತುಳುವಲ್ಲಿ ನೋಡಿ, ಬಟ್ ಪಿಕ್ಚರ್ ಸಿನಿಮಾವನ್ನು ನೀವು ಗೆಲ್ಸಿಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಪಿಕ್ಚರ್ ಟೀಮ್ಗೆ, ಶಿಲ್ಪ ಗಣೇಶ್ ಮ್ಯಾಮ್ಗೆ, ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ಗೆ, ಅರ್ಜುನ್ ದೇವ್ಗೆ, ಆ್ಯಂಡ್ ಟು ಎವ್ರಿಬಡಿ ಹೂ ಮೇಡ್ ಇಟ್ ಪಾಸಿಬಲ್. ಥ್ಯಾಂಕ್ ಯು. ಸೈನಿಂಗ್ ಆಫ್. ನೆಕ್ಸ್ಟ್ ಎಪಿಸೋಡ್ ತಿಕ್ಕಿಗ ಟಾಡಾ, ಬೈ ಬೈ, ಟೇಕ್ ಕೇರ್.